ವೀಕ್ಷಕರೇ ನಮಸ್ಕಾರ. ವಿಕ್ಟರಿ ಆಫ್ ವಿಲ್ ಪವರ್ SSLC ಪರೀಕ್ಷೆಯ ಬಗ್ಗೆ ವಿಶೇಷವಾದ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುದ್ದಿಯ ಪ್ರಯತ್ನಗಳನ್ನು ತಾವೆಲ್ಲರೂ ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೀರಿ. ಡಾಕ್ಟರ್ UP ಶಿವಾನಂದರ ಸಂಪಾದಕತ್ವದಲ್ಲಿ ಅವರ ನೇತೃತ್ವದಲ್ಲಿ ಕಳೆದ 3.5 ದಶಕದಿಂದ ಮುನ್ನಡೆದುಕೊಂಡು ಬರ್ತಾ ಇರುವಂತಹ ಸುದ್ದಿಯ ಮೂಲಕ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅಭಿಯಾನಗಳು, ಆಂದೋಲನಗಳು ಎಲ್ಲವೂ ಕೂಡ ತಮಗೆ ತಿಳಿದಿದೆ. ಸೊ ಈ ಎಲ್ಲ ಅಂದರೆ ಹೊರಗಿನ ಕಾರ್ಯಕ್ರಮಗಳು, ಅಭಿಯಾನಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಒಳಗಿನ ಕಾರ್ಯಕ್ರಮಗಳು ಅಂದರೆ ನಾವು ಸ್ಟುಡಿಯೋದ ಒಳಗಡೆ ಮಾಡ್ತಾ ಇದ್ದಂತಹ ಕಾರ್ಯಕ್ರಮಗಳು ಅಲ್ಪ ವಿರಾಮವನ್ನು ಪಡೆದುಕೊಂಡಿತ್ತು. ಈ ಮೂಲಕ ಮತ್ತೆ ಆ ಒಂದು ಕಾರ್ಯಕ್ರಮಗಳು ಕೂಡ ಚಾಲನೆಯನ್ನು ಪಡೆದುಕೊಳ್ತಾ ಇದೆ. ಹೊರಗಿನ ನೇರ ಪ್ರಸಾರ ಕಾರ್ಯಕ್ರಮಗಳೆಲ್ಲವೂ ಕೂಡ ತಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ಇರ್ಬೋದು, ಹಾಗೆಯೇ ಕೇಬಲ್ ಚಾನಲ್ನ ಮೂಲಕ ಮೂಡಿಕೊಂಡು ಬರ್ತಾ ಇತ್ತು. ಸೊ ಇನ್ನು ಮುಂದಕ್ಕೆ ಸ್ಟುಡಿಯೋ ಕಾರ್ಯಕ್ರಮಗಳು ಕೂಡ ತಮಗೆ ಮಾಹಿತಿಯನ್ನು ಕೊಡುವಂಥ ನೆಲೆಯಲ್ಲಿ, ಮನರಂಜನೆಯನ್ನು ಕೊಡುವಂಥ ನೆಲೆಯಲ್ಲಿ ಮೂಡಿ ಬರೋದಕ್ಕಿದೆ ಅಂತ ಹೇಳ್ತಾ ಈ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದರೆ ಕೋವಿಡ್ನ ಆ ಒಂದು ಕಾಲಘಟ್ಟದಿಂದ ನಾವು ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದೇವೆ. ಎಲ್ಲವೂ ಕೂಡ ಹಳಿಗೆ ವಾಪಸ್ ಮರಳುತ್ತಾ ಇದೆ. ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಒಂದು ತೀವ್ರವಾದ ಹೊಡೆತವನ್ನು ಕಂಡಿದ್ದುದು ಅದು ಶಿಕ್ಷಣ ಇಲಾಖೆ. ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅನೇಕ ಬದಲಾವಣೆಗಳು, ಹೊಸತನಗಳೆಲ್ಲವನ್ನು ಕೂಡ ಕಂಡು ವಿದ್ಯಾರ್ಥಿಗಳು ಈಗ ಮತ್ತೆ ಆ ಹಿಂದಿನ ಆಫ್ಲೈನ್ ಶಿಕ್ಷಣ ಅಂದರೆ ತರಗತಿ ಕೋಣೆಯ ಒಳಗಡೆ ಕುಳಿತುಕೊಂಡು ಪಾಠವನ್ನ ಕೇಳುವಂತಹ ಒಂದು ಸನ್ನಿವೇಶದಲ್ಲಿದ್ದಾರೆ. ಆ ಪಾಠ ಪ್ರವಚನಗಳೆಲ್ಲವೂ ಕೂಡ ಮುಗಿದು ಪರೀಕ್ಷೆಯ ಒಂದು ಸನ್ನಿವೇಶಗಳು ಕೂಡ ಎದುರಾಗಿದೆ. ಆ ಎಲ್ಲ ಸವಾಲುಗಳ ಮಧ್ಯೆ ಅಂದರೆ ಆ ಒಂದು ಪರಿವರ್ತನೆಯ ನಡುವೆ ಆ ವಿದ್ಯಾಭ್ಯಾಸವನ್ನು ಮುನ್ನಡೆಸಿಕೊಂಡು ಇನ್ನೇನು ಮಾರ್ಚ್ 28ರಿಂದ ಈ ಒಂದು SSLC ಪರೀಕ್ಷೆ ಆರಂಭಗೊಳ್ತಾ ಇದೆ. ಆ ಬಗ್ಗೆ ನಾವು ಕಳೆದ ಬಾರಿ ಕೂಡ ಒಂದು ಪ್ರಯತ್ನವನ್ನು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಸಿ ಲೋಕೇಶ್ ಅವರ ಒಂದು ವಿಭಿನ್ನವಾದ ಪರಿಕಲ್ಪನೆಯಂತೆ ಮಾಡಿದ್ದೆವು. I can ಅನ್ನುವಂತಹ ಒಂದು ಟೈಟಲ್ನೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡಿದ್ದೆವು. ಅದಕ್ಕೆ ಉತ್ತಮವಾಗಿ ಸ್ಪಂದನೆ ಕೂಡ ವ್ಯಕ್ತವಾಗಿದೆ. ಫಲಿತಾಂಶ ಕೂಡ ಅಷ್ಟೇ ಉತ್ತಮವಾಗಿ ಬಂದಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಅದೇ ರೀತಿ ಈ ಬಾರಿ ಕೂಡ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂಥ ನೆಲೆಯಲ್ಲಿ ಪುತ್ತೂರು BEO ಆಗಿರುವಂತಹ ಸಿ ಲೋಕೇಶ್ ಅವರು ಮತ್ತೆ ಈ ಒಂದು 3 ದಿನಗಳ ಕಾರ್ಯಕ್ರಮವನ್ನ ಸುದ್ದಿಯ ಸಹಯೋಗದೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಈ ಭಾಷೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನುರಿತ ಪರಿಣತ ಶಿಕ್ಷಕರಿಂದ ಮಾಹಿತಿ ಕೊಡುವಂತಹ ಒಂದು ಪ್ರಯತ್ನ ಆಗುತ್ತೆ. ನಾಳಿನ ದಿನ ಕೋರ್ ಸಬ್ಜೆಕ್ಟ್ಗಳು ಅಂದರೆ ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನುರಿತ ಶಿಕ್ಷಕರಿಂದ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನಗಳಾಗುತ್ತೆ. ಶನಿವಾರದಂದು 26ನೇ ತಾರೀಕು ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆಗೆ ಇರ್ತಾರೆ. ಅದೇ ರೀತಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನಮ್ಮ ಜೊತೆಗೆ ಇರ್ತಾರೆ. ಜೊತೆಗೆ ನೋಡಲ್ ಅಧಿಕಾರಿಯಾದಂಥ ಹರಿಪ್ರಸಾದ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಸೊ ಇವತ್ತು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡುವಂಥ ನೆಲೆಯಲ್ಲಿ 3 ಶಿಕ್ಷಕರು 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಲೋಕೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಸಿ ಲೋಕೇಶ್ ಅವರಿಂದ ಆಗಿರುವಂಥ ಮತ್ತೊಂದು ಪ್ರಯತ್ನದ ಬಗ್ಗೆ ಹೇಳಬೇಕು. ಅದಕ್ಕಿಂತ ಮೊದಲು 4 ಅತಿಥಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇನ್ನು ಪರಿಚಯ, ಸಿ ಲೋಕೇಶ್ ಅವರ ಪರಿಚಯ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಇದೆ. ಈಗಾಗಲೇ ಶಿಕ್ಷಣಾಧಿಕಾರಿಗಳು ತನ್ನ ವಿಭಿನ್ನ ಪರಿಕಲ್ಪನೆಗಳ ಮೂಲಕ ವಿದ್ಯಾರ್ಥಿಗಳ ಮನಮುಟ್ಟುವಂಥ ಕೆಲಸವನ್ನ ಮಾಡಿದಂಥವರು. ಅದೇ ರೀತಿ ಕಳೆದ ಬಾರಿ ಅವರು ಒಂದು ವಿದ್ಯಾರ್ಥಿಗಳಿಗೆ ಬರೆದಂತಹ ಪತ್ರ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶದಾದ್ಯಂತ ಚರ್ಚೆಗೆ ಒಳಗಾಗಿತ್ತು. ಶಿಕ್ಷಣ ಸಚಿವರಿಂದ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ರು. ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಎನ್ನುವ ಹಾಗೆ ಅದರ ಜೊತೆಗೆ ಈ ಹಿಂದೆ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಆಪ್ತವಾಗಿದ್ದ ಒಂದು ಇನ್ಲ್ಯಾಂಡ್ ಲೆಟರ್ನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಒದಗಿಸಬೇಕು. ಅದೇ ರೀತಿ ಈ ಬಾರಿ ಪರೀಕ್ಷೆ ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ತಲುಪಬೇಕು ಅನ್ನುವ ನೆಲೆಯಲ್ಲಿ ಇನ್ಲ್ಯಾಂಡ್ ಲೆಟರ್ ಅನ್ನ ಉತ್ತುಂಗ 2022 ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಅವರಿಗೆ ಒಂದು ಮನೋಸ್ಥೈರ್ಯವನ್ನ ಕೊಡುವಂತ ನೆಲೆಯಲ್ಲಿ ಬರೆದು ಅವರಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಸುದ್ದಿಯಲ್ಲಿ ತಾವು ವರದಿಯನ್ನ ಗಮನಿಸಿರ್ತೀರಿ. ಸೊ ಅಂತಹ ಶಿಕ್ಷಣಾಧಿಕಾರಿಗಳು ಇವತ್ತು ಪರೀಕ್ಷೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸೊ ಶಿಕ್ಷಣಾಧಿಕಾರಿಗಳ ಬಗ್ಗೆ ತಮಗೆ ಈಗಾಗಲೇ ಪರಿಚಯ ಇದೆ. ಮುಂದಿನ 2 ದಿನಗಳು ಕೂಡ ಅವರು ನಮ್ಮ ಜೊತೆಗೆ ಮತ್ತೆ ಇರ್ತಾರೆ ಅಂತ ಹೇಳ್ತಾ ಅದರ
ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ಶಿಕ್ಷಕರ ಪರಿಚಯವನ್ನ ಮಾಡೋದಿದ್ರೆ, ಮೊದಲನೇದಾಗಿ ಕನ್ನಡ ವಿಷಯದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಇರುವಂತವರು ಶ್ರೀಪತಿ ಭಟ್ಟ ಇವರು ಮುಖ್ಯ ಶಿಕ್ಷಕರಾಗಿದ್ದಾರೆ ಸುಬೋಧ ಪ್ರೌಢಶಾಲೆ ಪಾಣಾಜಿ. ಇಲ್ಲಿ ಸುಮಾರು 27 ವರ್ಷಗಳ ಬೋಧನಾ ಕ್ಷೇತ್ರದ ಅನುಭವವನ್ನು ಹೊಂದಿರುವಂತಹ ಹಿರಿಯ ಅನುಭವಿ ಶಿಕ್ಷಕರು ಇವತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡುವಂತ ನೆಲೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ಜೆಸ್ಸಿ PV ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೆಯೂರು ಇಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 2008ರಿಂದ ಹೈಸ್ಕೂಲ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದು ಲೇಖಕಿ ಕೂಡ ಹೌದು. ಇವರು ಬರೆದಂತಹ 6 ಪುಸ್ತಕಗಳು ಈಗಾಗಲೇ ಪ್ರಕಟವಾಗಿದೆ. ಅದೇ ರೀತಿ ಪತ್ರಿಕೆಗಳಲ್ಲಿ ಕ್ಲಾಸ್ ರೂಮ್ ಎನ್ನುವಂತಹ ಒಂದು ಅಂಕಣವನ್ನು ಕೂಡ ಬರೆದಂತಹ ಒಂದು ಅನುಭವಿ ಶಿಕ್ಷಕಿ ಇವರು. ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ಮತ್ತೊಬ್ಬ ಶಿಕ್ಷಕರು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಕ್ಕಿರುವಂಥವರು ರೊನಾಲ್ಡ್ ಮೋನಿಸ್ ಅವರು. ಇವರು ಸೈಂಟ್ ವಿಕ್ಟರ್ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಪುತ್ತೂರು ಇಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಒಟ್ಟು 23 ವರ್ಷಗಳ ಒಂದು ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಫಿಲೋಮಿನಾದಲ್ಲಿ 3 ವರ್ಷ ಶಿಕ್ಷಕರಾಗಿ ಕೆಲಸವನ್ನ ಮಾಡಿ ಆ ಬಳಿಕ 20 ವರ್ಷಗಳಿಂದ ಸೈಂಟ್ ವಿಕ್ಟರ್ಸ್ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಈ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ವಿದ್ಯಾರ್ಥಿಗಳೇ ತಮಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಪೋಷಕರಿಗೂ ಕೂಡ ಅನುಮಾನಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ತಾವು ನೇರವಾಗಿ ಇಲ್ಲಿರುವಂತಹ ಶಿಕ್ಷಣಾಧಿಕಾರಿಗಳು ಜೊತೆಗೆ ಶಿಕ್ಷಕರ ಜೊತೆಗೆ ಮಾತನಾಡಿ ತಮ್ಮೆಲ್ಲ ಗೊಂದಲಗಳನ್ನು ಬಗೆಹರಿಸಿಕೊಳ್ಬಹುದು. ಅಥವಾ ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಯಾವುದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಹೇಗೆ ಅಭ್ಯಾಸ ಮಾಡಬೇಕು, ಕೊನೆಯ ಹಂತದಲ್ಲಿದ್ದೇವೆ, ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ತಾವು ಮುಕ್ತವಾಗಿ ಮಾತನಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ತಾವು ಕಾಲ್ ಮಾಡಬೇಕಾಗಿರುವಂತಹ ನಂಬರ್ ಈಗಾಗಲೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳ ಕರೆಗಳನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಒಟ್ಟು ಈ ಬಾರಿಯ ಪರೀಕ್ಷೆಯ ಬಗ್ಗೆ ನಾನು ಒಂದು ಓವರ್ ವ್ಯೂವನ್ನು ತಗೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಆನ್ಲೈನ್ ಇದ್ದಂತಹ ಶಿಕ್ಷಣ ಅಥವಾ ಕಳೆದ ಬಾರಿ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆದಂತಹ ಒಂದು ಪರೀಕ್ಷೆ ಈ ಬಾರಿ ಎಲ್ಲವೂ ಕೂಡ ಮತ್ತೆ ಹಳಿಗೆ ಮರಳುವಂತಹ ಒಂದು ಸನ್ನಿವೇಶ. ಹೀಗಾಗಿ ಮೊದಲನೇದಾಗಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಕೇಳುವಂಥದ್ದು, ಸರ್ ಈ ಬಾರಿಯ ಪರೀಕ್ಷೆ ಹೇಗಾಗುತ್ತೆ, ಕಳೆದ ಬಾರಿಗೂ ಈ ಬಾರಿಗೂ ವ್ಯತ್ಯಾಸಗಳೇನು, ಸಿದ್ಧತೆಗಳೆಲ್ಲ ಹೇಗಿದೆ, ಒಂದು ಓವರ್ ವ್ಯೂ ಕೊಡೋದಿದ್ರೆ ಮೊದಲನೇದಾಗಿ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೆ ಸುದ್ದಿವಾಹಿನಿಯ ಆಡಳಿತ ಮಂಡಳಿಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಕಳೆದ ವರ್ಷದಂತೆ ಈ ವರ್ಷ SSLC ಪರೀಕ್ಷೆ ಇದೆ. ಆದರೆ ವಿಭಿನ್ನವಾಗಿರುವಂಥದ್ದು, ಕಳೆದ ವರ್ಷದಲ್ಲಿ ನಾವು MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ ಒಂದು ಆಧಾರದಲ್ಲಿ ಪರೀಕ್ಷೆ ಆಗಿದ್ದನ್ನು ನೀವೆಲ್ಲರೂ ಗಮನಿಸಿದ್ದೀರಾ. ಈ ಬಾರಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ SSLC ಪರೀಕ್ಷೆ ಆಗ್ತಾ ಇರುವಂಥದ್ದನ್ನು ಕೂಡ ಈಗಾಗಲೇ ಎಲ್ಲರಿಗೂ ಮನಮುಟ್ಟುವಾಗೆ ತಿಳಿಸಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆತಂಕ ಇರುವಂಥದ್ದು ಏನಂತ ಹೇಳಿದರೆ, ಅವರು ಈಗಾಗಲೇ ಕಳೆದ ವರ್ಷದಾಗೇ ಆ ಪದ್ಧತಿ ಇರ್ಬೋದು, MCQ ಟೈಪಲ್ಲಿ ಇರ್ಬೋದು ಅನ್ನುವಂಥದ್ದು ಅವರು ಮೈಂಡ್ ಸೆಟ್ ಮಾಡ್ಕೊಂಡಿದ್ರು. ಜೊತೆಗೆ ಈ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಶೈಕ್ಷಣಿಕವಾಗಿ ಅವರಿಗೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ. ಏನು ಲರ್ನಿಂಗ್ ಗ್ಯಾಪ್ ಅಂತ ಕರಿತೇವೆ, ಅದು ಸ್ವಲ್ಪ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹಜವಾಗಿ, ಪೋಷಕರು ಎಲ್ಲರೂ ಆತಂಕದಲ್ಲಿ ಇದ್ದಂಥ ಒಂದು ಪರಿಸ್ಥಿತಿ ಇತ್ತು. ಜೊತೆಗೆ ಕಳೆದ ಶೈಕ್ಷಣಿಕ ಅಂತ ಹೇಳಿದ್ರೆ, ನಾವು ಹಿಂದಿನ ದಿನಗಳಲ್ಲಿ ಯಥಾಸ್ಥಿತಿಯಲ್ಲಿದ್ದಂಥ ದಿನಗಳಲ್ಲಿ 240 ಶೈಕ್ಷಣಿಕ ದಿನಗಳನ್ನು ನಾವು ಬೋಧನಾ ದಿನಗಳನ್ನು ತರಗತಿ ಕೋಣೆಯಲ್ಲಿ ಬೋಧನಾ ದಿನಗಳನ್ನು ನಾವು ನೋಡ್ತಿದ್ವಿ. ಆದರೆ ಕಳೆದ 2 ವರ್ಷದಿಂದ ಆ ದಿನಗಳನ್ನು ನಾವು ನೋಡಲಿಕ್ಕೆ ಆಗಲಿಲ್ಲ. ಮತ್ತು ಆ ದಿನಗಳು ಇತ್ತೀಚೆಗೆ ಮರುಕಳಿಸಿದೆ ಅಂತ ಹೇಳಿದರೆ, ಈ ವರ್ಷ ನಾವು ಶೈಕ್ಷಣಿಕ ವರ್ಷದಲ್ಲಿ 150ಕ್ಕಿಂತಲೂ ಹೆಚ್ಚು ದಿನಗಳು ತರಗತಿ ಬೋಧನೆಯನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇರುವಂಥ ಕಡಿಮೆ ದಿನದಲ್ಲಿ ನಮ್ಮ ಶಿಕ್ಷಕರು ಆದಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಬೋಧನೆಯನ್ನು ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಮನೆ ಭೇಟಿಯನ್ನು ಕೂಡ ಸುಮಾರು 1700-800 ಮನೆಯಷ್ಟು ಮನೆ ಭೇಟಿಯಾಗಿದೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಂದ. ಹಾಗೆ ಇಲಾಖೆಯಲ್ಲಿ ಸಾಕಷ್ಟು ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ನಾವು ಕೊಟ್ಟಿದ್ದೇವೆ. ಜೊತೆಗೆ ಮಾಧ್ಯಮದ ಮೂಲಕ ಕೂಡ ಒಂದು ಅರಿವನ್ನು ಮೂಡಿಸಿದ್ದೇವೆ. ಹಾಗಾಗಿ ಆತಂಕದ ಪರಿಸ್ಥಿತಿ ಬೇಡ, ಮಕ್ಕಳಲ್ಲಿ ಕಲಿಕೆಯ ಗ್ಯಾಪ್ ಆಗಿದೆ ಅನ್ನುವಂಥದ್ದು ಬೇಡ. ಸೊ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡುವ ಮೂಲಕ ನಾವು ಈ ಸಲ ಪರೀಕ್ಷೆಯನ್ನು ಸಹ ಎಂದಿನಂತೆ ತುಂಬ ಖುಷಿಯಲ್ಲಿ, ಸಂತೋಷದಲ್ಲಿ ಅವರು ಬರೆಯಲಿಕ್ಕೆ ಬೇಕಾದಂಥ ಎಲ್ಲ
ಮಾರ್ಗದರ್ಶನ ತಿಳುವಳಿಕೆಯನ್ನು ನಾವು ನೀಡಿದ್ದೇವೆ. ಓಕೆ, ಸೊ ಎಲ್ಲ ರೀತಿಯಲ್ಲಿ ಮೊದಲ ಹಂತದಲ್ಲಿ ಉತ್ತೇಜನವನ್ನು ಕೊಡುವಂಥದ್ದು, ಅವರಲ್ಲಿ ಧೈರ್ಯ ಮೂಡಿಸುವಂತಹ ಜೊತೆಗೆ ಅವರನ್ನು ಸಿದ್ಧಗೊಳಿಸುವಂತಹ ಕೆಲಸಗಳು ಕೂಡ ಈಗಾಗಲೇ ಆಗಿದೆ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ. ಇನ್ನು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬರೋದಿದ್ರೆ, ಈಗಾಗಲೇ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಅಭ್ಯಾಸಗಳು ನಿರಂತರವಾಗಿ ಆಗ್ತಾ ಇದೆ. ಸೊ ಮೊದಲನೆಯದಾಗಿ ನಾನು ಕನ್ನಡ ಭಾಷಾ ಶಿಕ್ಷಕರನ್ನೇ ಕೇಳೋದಿದ್ರೆ, ಸರ್, ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಸಿದ್ಧತೆ ಆಗ್ತಾ ಇದೆ, ತಾವೆಲ್ಲರೂ ಕೂಡ ಹೇಳಿರ್ತೀರಿ ವಿದ್ಯಾರ್ಥಿಗಳಿಗೆ ಇಂಥದ್ದಕ್ಕೆ ಫೋಕಸ್ ಮಾಡಿ, ಇದನ್ನು ಹೆಚ್ಚು ಒತ್ತು ಕೊಟ್ಟು ಓದಿ ಅನ್ನುವಂಥದ್ದನ್ನು. ಸೊ ಒಟ್ಟು ಎಲ್ಲರಿಗೂ ಕೂಡ ಒಂದು ಮಾಹಿತಿ ತಿಳಿಯುವಂಥ ನಿಟ್ಟಿನಲ್ಲಿ ತಾವು ಹೇಳೋದಿದ್ರೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದು? ಕನ್ನಡ ಭಾಷೆಯ ಬಗ್ಗೆ ಪರೀಕ್ಷೆಗೆ ಬರೆಯುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೆಯದಾಗಿ, ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅಂತ ಮಾನದಂಡ ಅಲ್ಲ, ಹೇಗೆ ಬರೆದಿದ್ದಾರೆ ಅನ್ನುವುದು ಬಹಳ ಮುಖ್ಯ. ಯಾಕೆಂದರೆ ಕನ್ನಡ ಭಾಷೆಗೆ ಬರುವಾಗ ಅಲ್ಲಿ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನ, ಗ್ರಹಿಕೆ, ಪ್ರಶಂಸೆ, ಅಭಿವ್ಯಕ್ತೀಕರಣ ಅನ್ನುವಂತಹ 4 ಅಂಶಗಳ ಆಧಾರದಲ್ಲಿ ಪರೀಕ್ಷೆ ನಡೆಯುವಂಥದ್ದು. ಈ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ, ಯಾಕಂದರೆ ಕನ್ನಡ ಪರೀಕ್ಷೆ ಅಂತೇಳಿದರೆ ಇಲ್ಲಿ ತುಂಬ ವಿಷಯಗಳು ನಾವಿಲ್ಲಿ ಗಮನಿಸಬೇಕು. ಒಂದು 45 ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, 100 ಅಂಕದ ಪ್ರಶ್ನೆಗಳು. ಕನಿಷ್ಠ ಒಂದು ಗಂಟೆಗೆ ಒಂದು 34 ಮಾರ್ಕಿನ ಪ್ರಶ್ನೆಗಳನ್ನಾದರೂ ಬರಿಬೇಕು. ಯಾಕೆಂದರೆ 100 ಮಾರ್ಕಿನ ಪ್ರಶ್ನೆ ಪತ್ರಿಕೆ ಅಂದರೆ ಉತ್ತರವೂ ಕೂಡ ಹಾಗೆ ಸ್ವಲ್ಪ ವೇಗವಾಗಿ ಬೇಕಾಗ್ತದೆ. ಆಮೇಲೆ ಅಕ್ಷರ ಚೆಂದ ಆಗಬೇಕು, ತಪ್ಪಿಲ್ಲದೆ ಬರಿಬೇಕು. ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ವಿದ್ಯಾರ್ಥಿ ಪರೀಕ್ಷೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ನೆನಪಿನ ಶಕ್ತಿ ಬೇಕಾಗ್ತದೆ. ಆಮೇಲೆ ಸುಲಭ ಪ್ರಶ್ನೆಗಳು ಯಾವುದು, ಇದರಲ್ಲಿ ಕಷ್ಟದ ಪ್ರಶ್ನೆಗಳು ಯಾವುದು ಅನ್ನುವಂತಹ ವಿಷಯಗಳೆಲ್ಲ ಈಗ ಪರೀಕ್ಷೆ ಪ್ರಾರಂಭದ 15 ನಿಮಿಷಗಳ ಕಾಲ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯನ್ನು ಓದುವುದಕ್ಕಾಗಿ ಬಳಸಬೇಕು. ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಹೋದ ಹಾಗೆ ವಿದ್ಯಾರ್ಥಿ ಬಹಳಷ್ಟು ಸುಲಭದ ಪ್ರಶ್ನೆಗಳಿಗೆ ಮೊದಲು ಉತ್ತರ ಬರೆಯುವಂಥದ್ದು, ಆಮೇಲೆ ಆದ್ಯತೆಯ ಮೇಲೆಗೆ ಅವನ ಕಷ್ಟ ಮತ್ತು ಇಷ್ಟದ ಪ್ರಶ್ನೆಗಳಿಗೆ ಅವ ಉತ್ತರ ಬರೀತಾ ಸಮಯವನ್ನು ಏನು ಮಾಡಬೇಕು, ಸುಸಜ್ಜಿತವಾಗಿ ಅವ ಬಳಸಿಕೊಳ್ಬೇಕಾಗ್ತದೆ. ಹೀಗೆ ವಿದ್ಯಾರ್ಥಿಯ ಪರೀಕ್ಷಾ ದೃಷ್ಟಿಯಿಂದ ವೇಗವನ್ನು ಅವ ಅಭ್ಯಾಸ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಓಕೆ, ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಪಡೆದುಕೊಳ್ಳೋಣ. ಈಗ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಮೇಡಮ್, ಯಾವ ರೀತಿಯ ಸಿದ್ಧತೆಗಳು ವಿದ್ಯಾರ್ಥಿಗಳಿಂದ ಆಗಬೇಕೀಗ? ನಮಸ್ಕಾರ ಪ್ರೀತಿಯ ಮಕ್ಕಳಿಗೆ ಮತ್ತು ಪೋಷಕರಿಗೆ. ಮೊದಲನೇದಾಗಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಅದರ ಬಗ್ಗೆ ಈಗಾಗಲೇ ನಿಮ್ಮ ಶಿಕ್ಷಕರು ಮಕ್ಕಳಿಗೆ ಮಾಹಿತಿ ಕೊಟ್ಟಿರ್ತಾರೆ. ಆದರೂ ಕೂಡ ನಾನೊಂದು ಹೇಳ ಬಯಸ್ತೇನೆ. ಏನಂತ ಹೇಳಿದರೆ, ನಮ್ಮ ಇಂಗ್ಲೀಷ್ ಕ್ವೆಶ್ಚನ್ ಪೇಪರಲ್ಲಿ ಒಟ್ಟಿಗೆ 38 ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳ ಪರಿಚಯವನ್ನು, ಅಂದರೆ ಯಾವ ಪ್ರಶ್ನೆಗಳು ಯಾವ ಕ್ವೆಶ್ಚನ್ ನಂಬರಲ್ಲಿ ಇರ್ತದೆ ಅಂತ ತಿಳ್ಕೊಂಡ್ರೇ ನಿಮಗೆ ಇಂಗ್ಲೀಷನ್ನು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ಉದಾಹರಣೆಗೆ ನಾನೊಂದು ಜಸ್ಟ್ ಅದರ ಪರಿಚಯವನ್ನೊಮ್ಮೆ ಮಾಡಿಕೊಡ್ತೇನೆ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಕ್ವೆಶ್ಚನ್ ನಂಬರ್ 1ರಿಂದ 4ಕ್ಕೆ ನಮಗೆ MCQಗಳಿರ್ತವೆ, ಮಲ್ಟಿಪಲ್ ಚಾಯ್ಸ್. ಅದರಲ್ಲಿ ಸಾಮಾನ್ಯವಾಗಿ ಬರುವುದು ಕ್ವೆಶ್ಚನ್ ಟ್ಯಾಗ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್, ಇನ್ಫಿನಿಟಿವ್, ಇಷ್ಟು ಚಾಯ್ಸ್ ಇರುವಂಥ MCQಗಳಾಗಿರ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 to 16 ವೊಕ್ಯಾಬುಲರಿ ಆ್ಯಂಡ್ ಗ್ರಾಮರ್ ಬರ್ತದೆ. ಅದರಲ್ಲಿ ವರ್ಡ್ ಕೊಲೋಕೇಶನ್ ಅಂತಿದೆ, ಕೊಲೋಕೇಟಿವ್ ವರ್ಡ್ ಅಂದರೆ A ಕಾಲಮಲ್ಲಿ 1 ಶಬ್ದ, B ಕಾಲಮಲ್ಲಿ 4 ಶಬ್ದ ಇರ್ತದೆ. ಅದನ್ನು ಈಗ ಅರ್ತ್, ಕ್ವ್ಯಾಕ್ ಎಂತ ಮತ್ತೆ ಕರ್ಲಿ, ಹ್ಯಾರ್, ಈ ಟೈಪಲ್ಲಿ ಅದನ್ನು ಮ್ಯಾಚ್ ಮಾಡಬೇಕು. ಅಂದರೆ ಮ್ಯಾಚ್ ಆಗುವ ಶಬ್ದ 4ರಲ್ಲಿ ಒಂದೇ ಇರ್ತದೆ, ಇಲ್ಲಿ ಬಾಕಿ ಉಳಿದ 3 ಕೂಡ ಬೇರೆ ಶಬ್ದಗಳಾಗಿರ್ತದೆ. ಆದರೆ ಕೆಲವು ಮಕ್ಕಳಿಗೆ ಇದು ಇಲ್ಲಿ 1 ಶಬ್ದ ಮತ್ತು ಇಲ್ಲಿ 4 ಶಬ್ದ ಕೊಟ್ಟಾಗ ಕನ್ಫ್ಯೂಸ್ ಆಗುವುದು ನಾನು ನೋಡಿದೆ ಮೊನ್ನೆ ಪರೀಕ್ಷೆಗಳಲ್ಲಿ. ಆದ ಕಾರಣ ಬಹಳ ಸುಲಭದ ಆ ಪ್ರಶ್ನೆಯನ್ನು ಮಕ್ಕಳು ಕನ್ಫ್ಯೂಸ್ ಮಾಡಿಕೊಳ್ಳದೆ ಇದಕ್ಕೆ ಮ್ಯಾಚ್ ಆಗುವ ಶಬ್ದವನ್ನು ಹುಡುಕಿ ಬರೆದ್ರೆ ಸುಲಭದಲ್ಲಿ 1 ಮಾರ್ಕ್ ಸಿಗುವಂಥ ಒಂದು ಪ್ರಶ್ನೆ ಅದು. ಮತ್ತು ಇನ್ನೊಂದು ವೊಕ್ಯಾಬುಲರಿ ಗ್ರಾಮರ್ ಪಾರ್ಟಲ್ಲಿ ಬರುವಂಥದ್ದು ಸಿಲೆಬಲ್ಸ್ ಅಂತ ಹೇಳುವಂಥದ್ದು. ಅಂದರೆ ಒಂದು ವರ್ಡನಲ್ಲಿ 4 ವರ್ಡ್ಸನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಬಾಯಲ್ಲಿ ಉಚ್ಚಾರ ಮಾಡಬೇಕು. ಪ್ರೊನೌನ್ಸ್ ಮಾಡುವಾಗ ಹೇಗೆ ಸ್ಪ್ಲಿಟ್ ಆಗ್ತದೆ, ಈಗ ಸ್ಟೂಡೆಂಟ್
ಟೀಚರ್, ಆ ವರ್ಡ್ಸ್ ಅನ್ನು ಸ್ಪ್ಲಿಟ್ ಮಾಡುವಾಗ ಬರುವುದು ಎರಡೆರಡು ಅಂದ್ರೆ ಸ್ಟಾಪ್ಸ್ ಇರ್ತದಲ್ಲ, ಒಂದು ವೊವೆಲ್ ಸೌಂಡ್ ಜೊತೆಗೆ ಇರುವಂತದಕ್ಕೆ ಒಂದು ಸಿಲೆಬಲ್ ಅಂತ ಹೇಳುದು. ಇದು ಬಹಳಷ್ಟು ಅಂದ್ರೆ ಪಾಸಿಗೆ ಕಷ್ಟಪಡುವ ಮಕ್ಕಳು ಕೂಡ ಆನ್ಸರ್ ಮಾಡಬಹುದಾದಂತ ಪ್ರಶ್ನೆ. ಆ ಕ್ಲಾಸಲ್ಲಿ ಮೆಲ್ಲ ಆ ಪರೀಕ್ಷೆ ಬರೆಯುವಾಗಲೇ ಜಸ್ಟ್ ಬಾಯಲ್ಲಿ ಹೇಳಿದ್ರೆ ಮಾಡಬಹುದು. ಮತ್ತೆ ವರ್ಡ್ ಫಾರ್ಮ್ ಅಂತ ಇರ್ತದೆ, ಅಂದ್ರೆ ಈಗ ಒಂದು ಬ್ಯೂಟಿ ಅಂತ ಹೇಳುವಂತ ಒಂದು ಶಬ್ದ ಬ್ರಾಕೆಟ್ ಅಲ್ಲಿ ಇರ್ತದೆ, ಅದನ್ನು ಆ ವಾಕ್ಯದ ಮೀನಿಂಗಿಗೆ ಸರಿಯಾಗಿ ಕೆಲವೊಮ್ಮೆ ಅದು ಬ್ಯೂಟಿಫುಲ್ ಅಂತ ಆಗಿರ್ತದೆ. ಡಿಸೈಡ್ ಅಂತ ಇರುವುದು ಡಿಸಿಷನ್ ಅಂತ, ಆ ರೀತಿಯ ವರ್ಡ್ ಫಾರ್ಮ್ಸ್ ಇರ್ತದೆ. ನೆಕ್ಸ್ಟ್ ಆರ್ಟಿಕಲ್ಸ್ ಇರ್ತದೆ. ಅದು ಆರ್ಟಿಕಲ್ ಹೇಗೆಲ್ಲ ಆದರೆ ಎಲ್ಲಿ ಬರಬೇಕು, ಕಾನ್ಸನೆಂಟ್ ಸೌಂಡಿನೊಟ್ಟಿಗೆ ಬರುವಂಥದ್ದು, ನೌನ್ ಸಿಂಗ್ಯುಲರಿಗೆ ಬರುವಂಥದ್ದು ಅಂತೆಲ್ಲ ಟೀಚರ್ಸ್ ಹೇಳಿರ್ತಾರೆ. ಹಾಗೇನೆ ವೊವೆಲ್ ಸೌಂಡಿನೊಟ್ಟಿಗೆ ಬರುವಂಥದ್ದು, ವೊವೆಲ್ ಲೆಟರ್ಸ್ ಅಲ್ಲ ವೊವೆಲ್ ಸೌಂಡ್ಸ್, ಅದನ್ನೆಲ್ಲ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆನ್ ಬರುವಂಥದ್ದು ಮತ್ತೆ ದ ಎಲ್ಲಿ ಬರುವಂಥದ್ದು, ಈ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಕೊಂಡು ಇದನ್ನು ಕೂಡ ಬಹಳ ಸುಲಭದಲ್ಲಿ ಆನ್ಸರ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುವಂಥದ್ದು ಎಜೆಕ್ಟಿವ್, ಅಡ್ವರ್ಬ್, ಇವುಗಳನ್ನೇ ಹೆಚ್ಚಾಗಿ ಕೇಳುವ ಚಾನ್ಸಸ್ ಇರುವಂಥದ್ದು. ನೆಕ್ಸ್ಟ್ ಲಿಂಕರ್ಸ್ ಇರ್ತದೆ, ಆ್ಯಂಡ್ ಬಟ್ ಬಿಕಾಸ್, ಆ ರೀತಿಯ ಲಿಂಕರ್ಗಳು ಬರುವಂಥ ಸಾಧ್ಯತೆಗಳಿವೆ. ಪ್ರಿಪೊಸಿಷನ್ಸ್ ಇವೆ. ಆಮೇಲೆ ಟೆನ್ಸ್, ವರ್ಬ್ ಫಾರ್ಮ್ ಇದೆ. ಫ್ರೇಮಿಂಗ್ ಸೆಂಟೆನ್ಸ್, ಒಂದು ಶಬ್ದವನ್ನು ಕೊಟ್ಟಿರ್ತಾರೆ, ಆಗ ವಿದ್ಯಾರ್ಥಿಗಳು ಸ್ವಲ್ಪ ಕ್ವಶನ್ ಅನ್ನು ಕರೆಕ್ಟಾಗಿ ಓದಬೇಕಾಗ್ತದೆ. ಏನಂತ ಹೇಳಿದ್ರೆ ಕೆಲವೊಂದು ಬಾರಿ ಅವರು ಕೇಳ್ತಾರೆ ಕೊಟ್ಟಂತಹ ಶಬ್ದವನ್ನು ವರ್ಬ್ ಆಗಿ ಅರ್ಥ ಬರುವ ಹಾಗೆ, ವರ್ಬಿನ ಮೀನಿಂಗ್ ಬರುವ ಹಾಗೆ ವಾಕ್ಯ ರಚಿಸಿ ಅಂತ. ಕೆಲವೊಂದು ಸಾರಿ ಕೊಡ್ತಾರೆ ಅದನ್ನು ನೌನ್ ಆಗಿ ಯೂಸ್ ಮಾಡಿ ಅಂತ. ಆವಾಗ ವರ್ಬ್ ಆಗಿ ಯೂಸ್ ಮಾಡುವಾಗ ಮೀನಿಂಗ್ ಬೇರೆ ಆಗ್ತದೆ, ನೌನ್ ಆಗಿರುವಾಗ ಬೇರೆ ಆಗ್ತದೆ. ಆದ ಕಾರಣ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಆದರೂ ಕೂಡ ಕಷ್ಟ ಅಂತ ಹೇಳಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ತದೆ. ಆ 3 ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ಡಿಗ್ರಿ ಕೊಟ್ಟು ಇನ್ನೊಂದು ಡಿಗ್ರಿಗೆ ಚೇಂಜ್ ಮಾಡುವಂಥದ್ದು. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಯಾವುದಾದ್ರೂ ಬಂದಿರ್ತದೆ. ಪ್ಯಾಸಿವ್ ವಾಯ್ಸ್ ಇದೆ, ಮತ್ತೆ ರಿಪೋರ್ಟೆಡ್ ಸ್ಪೀಚ್ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17, ಅದು ಎಡಿಟಿಂಗ್ ಇದೆ. ಇದು ಮಕ್ಕಳು 2 ಮಾರ್ಕ್ ಪಡ್ಕೊಳ್ಳಿಕ್ಕೆ ಸಾಮಾನ್ಯ ಸುಲಭ ಆಗುವಂಥದ್ದು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಕ್ಲೂ ವರ್ಡ್ಸ್ ಇದೆ, ಕ್ಲೂಗಳನ್ನು ಕೊಟ್ಟಿರ್ತಾರೆ. ಆ ಕ್ಲೂಗಳಿಗೆ ಸರಿಯಾಗಿ ಅಡ್ವರ್ಬಿಯಲ್ ಮಿಸ್ಟೇಕ್ಸ್ ಅನ್ನು ಸರಿ ಮಾಡುವುದಾ ಅಥವಾ ಸ್ಪೆಲ್ಲಿಂಗ್ ಅಥವಾ ಪಂಕ್ಚುಯೇಷನ್ ಏನಂತ ಸೂಚನೆಯನ್ನು ಅನುಸರಿಸಿ ತಿದ್ದಿ ಪೂರ್ತಿ ವಾಕ್ಯವನ್ನು ಮರು ಬರೆದ್ರೆ ಆಯಿತು. ಆಮೇಲೆ ಕ್ವಶನ್ ನಂಬರ್ 18 ಇಂದ 24ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. 7 ಕ್ವಶನ್ಸ್ ಒಟ್ಟಿಗೆ ಬರ್ತದೆ, 14 ಮಾರ್ಕ್ಗಳಿವೆ. ಆಮೇಲೆ ಕ್ವಶನ್ ನಂಬರ್ 25 ಇಂದ 26 3 ಮಾರ್ಕ್ಸ್ ಕ್ವಶನ್ಸ್. ಒಂದು ಲೆಸನ್ ಇಂದ ಬರ್ತದೆ, ಪ್ರೋಸ್ ಇಂದ ಬರ್ತದೆ, ಒಂದು ಪೋಯಮ್ ಇಂದ ಬರ್ತದೆ, 3 ಮಾರ್ಕಿನದು. ಆಮೇಲೆ ಕ್ವಶನ್ ನಂಬರ್ 27 ಇಂದ 30 ತನಕ 4 ಎಕ್ಸ್ಟ್ರಾಕ್ಟ್ಗಳಿವೆ. ಅದರಲ್ಲಿ 3 ಪದ್ಯ ಭಾಗದಿಂದ ಪಾಠ ಭಾಗದಿಂದ ಬರುವಂಥದ್ದು, ಒಂದು ಪದ್ಯ ಭಾಗದಿಂದ. ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟು ABC ಅಂತ ಇರ್ತದೆ, ಅದರಲ್ಲಿ A ಮತ್ತು B ಅಂತೂ ಎಲ್ಲ ಮಕ್ಕಳಿಗೂ ಆನ್ಸರ್ ಮಾಡುವಂಥದ್ದು. ಆದರೆ ಒಂದು ಆ ಸೆಂಟೆನ್ಸ್ ಯಾವ ಪಾಠದ್ದು ಅಂತ ಹೇಳಿಕೊಂಡು ಅವರೊಂದು ಐಡೆಂಟಿಫೈ ಮಾಡಲಿಕ್ಕೆ ತಿಳಿದಿರಬೇಕು. ಅದಕ್ಕೂ ನನಗೆ ಅನಿಸ್ತದೆ ಈಗಾಗಲೇ ಶಿಕ್ಷಕರು ಇಂಪಾರ್ಟೆಂಟ್ ಸೆಂಟೆನ್ಸಸ್ ಅನ್ನೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 31 ಅಂತ ಹೇಳುದು, ಇದು ಬಹುಶಃ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವರು ಪಾಸ್ ಆಗಲಿಕ್ಕೆ ಇರುವಂತ ನಮ್ಮ ಮುಖ್ಯವಾದ ಒಂದು ಅಂಕ ಅಂತ ಹೇಳಿದ್ರೆ ಪ್ರೊಫೈಲ್ ರೈಟಿಂಗ್. ಅದರಲ್ಲಿ ನೇಮ್, ಕ್ವಾಲಿಫಿಕೇಶನ್ ಹಾಗೆ ಅಂತ ಕೊಟ್ಟಿರ್ತಾರೆ. ಮಕ್ಕಳು ಅದನ್ನು ವಾಕ್ಯ ರೂಪದಲ್ಲಿ ಬರೆದೊಂದು ಪ್ಯಾರಾಗ್ರಾಫ್ ಮಾಡಬೇಕು, ಅವರ ಪರಿಚಯದ ಹಾಗೆ ಪ್ಯಾರಾಗ್ರಾಫ್ ಮಾಡಬೇಕಾಗಿದೆ. ನೆಕ್ಸ್ಟ್ ಒಂದು ಸ್ಟೋರಿ ಡೆವಲಪಿಂಗ್ ಇದೆ 32 ಅಲ್ಲಿ. 33 ಕೂಡ ಬಹಳ ಈಸಿ, ಪಾಸ್ ಆಗಲಿಕ್ಕೆ ಅತ್ಯಂತ ಪ್ರಮುಖವಾದಂತ ಒಂದು ಕ್ವಶನ್, ಪಿಕ್ಚರ್ ಡಿಸ್ಕ್ರಿಪ್ಷನ್. ಕೊಟ್ಟಿರುವಂತ ಚಿತ್ರವನ್ನು ನೋಡಿಕೊಂಡು ಬರೆಯುವುದು. ಅಂದ್ರೆ ಏನಂತ ಹೇಳಿದ್ರೆ ಬಹಳ ಸುಲಭ. ಮಕ್ಕಳು ಒಂದೆರಡು ವಾಕ್ಯಗಳನ್ನು ಯಾರು ಕೂಡ ಬರೀಬಹುದು. ಏನಂತ ಹೆಚ್ಚಾಗಿ ಪಿಕ್ಚರ್ಸ್ ಸ್ವಲ್ಪ ಚಂದದ ಚಿತ್ರಗಳನ್ನೇ ಕೊಟ್ಟಿರ್ತಾರೆ, ಆಗ ಒಂದು ಸೆಂಟೆನ್ಸ್ ಹೀಗೆ ಬರೀಬಹುದು, ದಿಸ್ ಪಿಕ್ಚರ್ ಈಸ್ ಬ್ಯೂಟಿಫುಲ್. ನೆಕ್ಸ್ಟ್ ಬರೀಬಹುದು ಐ ಲೈಕ್ ದಿಸ್ ಪಿಕ್ಚರ್. ಅಥವಾ ಒಂದು ಬೀಚಿನ ಚಿತ್ರ ಇದ್ರೆ ಐ ವಾಂಟ್ ಟು ಗೋ ದ್ಯಾಟ್ ಪ್ಲೇಸ್. ಈ ತರ ಎಲ್ಲ ಬರೆದ್ರೆ ಏನಾದ್ರೂ ಮಾಡಿ ಒಂದೊಂದು ವಾಕ್ಯಕ್ಕೆ ಒಂದೊಂದು ಇದಾದ್ರೂ ಮಾರ್ಕ್ ಆದ್ರೂ ಕೊಟ್ಟುಕೊಂಡು ಹೋಗೋ ಚಾನ್ಸಸ್ ಇದೆ. ಸುಲಭದಲ್ಲಿ ಮಾರ್ಕ್ ಪಡಿಬಹುದು, ಯಾರು ಅದನ್ನು ಮಿಸ್ ಮಾಡಬಾರದು. ಇನ್ನು 34 ಅಲ್ಲಿ ಕೋಟ್ ಫ್ರಮ್ ಮೆಮರಿ, ಅಂದ್ರೆ ಪದ್ಯ ಬಾಯಿಪಾಠ ಬರೀಲಿಕ್ಕಿದೆ. ಅದರಲ್ಲೂ 2 ಪದ್ಯಗಳು ನಮಗೆ ಬಾಯಿಪಾಠಕ್ಕೆ ಇರುದು, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಎ ಬ್ಲೈಂಡ್ ಬಾಯ್ ಅಂತ ಇದೆ. ಅದು ಬ್ಲೈಂಡ್ ಬಾಯ್ ಅಂತ ಹೇಳುವುದರ ಲೈನ್ಸ್ ಸುಲಭ ಇರುವ ಕಾರಣ ಹೆಚ್ಚಿನ ಮಕ್ಕಳು ಅದು ಕಲ್ತಿರ್ಬೋದು. ಅದನ್ನಂತೂ ಮಿಸ್ ಮಾಡದೆ ಪ್ರತಿಯೊಂದು ಮಗು ಬರೆದ್ರೆ ಮಾತ್ರ ಕನಿಷ್ಠ 28ಗಾದ್ರೂ 30ಗಾದ್ರೂ ಬಂದು ತಲುಪಲಿಕ್ಕೆ ಸಾಧ್ಯದ ಮೇನ್ ಮಾರ್ಕ್ ಅದು ಅಂತ.
ನೆಕ್ಸ್ಟ್ ಅನ್ಸೀನ್ ಪ್ಯಾಸೇಜ್ ಅಂತಿದೆ 35 ಕ್ವಶನ್ ನಂಬರ್. ನಾನು ಈ ಕ್ವಶನ್ ನಂಬರ್ ಅನ್ನು ಯಾಕೆ ಮತ್ತೆ ಮತ್ತೆ ಒತ್ತಿ ಹೇಳ್ತೇನೆ ಅಂತ ಹೇಳಿದ್ರೆ, ಕೆಲವರಿಗೆ ನಮ್ಮ ಕೆಲವು ಮಕ್ಕಳು, ಅಪರೂಪ ಕೆಲವು ಮಕ್ಕಳಿಗೆ ಒಂದು ಸಮಸ್ಯೆ ಇದೆ, ಅವರಿಗೆ ಕ್ವಶನ್ ಏನಿದೆ ಅಂತ ಓದಲಿಕ್ಕೆ ಬರುವುದಿಲ್ಲ. ಆಗ ಅವರು ಕ್ವಶನ್ ನಂಬರ್ ಅನ್ನು ತಿಳ್ಕೊಂಡ್ರೆ ಅವರಿಗೆ ಅದನ್ನು ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. 35 ಅಲ್ಲಿ ಅನ್ಸೀನ್ ಪ್ಯಾಸೇಜ್ ಇದೆ, ಅಂದ್ರೆ ಕೊಟ್ಟಿರುವಂತ ಪ್ಯಾರಾಗ್ರಾಫ್ ಅನ್ನು ಓದಿ ಎ ಮತ್ತು ಬಿ ಅಥವಾ 1, 2 ಅಂತ ಹೇಳುವ ಕ್ವಶನ್ಸಿಗೆ ಮೇಲಿಂದ ಹುಡುಕಿಯೇ ಆನ್ಸರ್ ಬರೆಯುವಂಥದ್ದು. 36 ಅಲ್ಲಿ ಸಮ್ಮರಿ ಇದೆ. ಸಮ್ಮರಿಯನ್ನು ಕೂಡ ಸಾಮಾನ್ಯವಾಗಿ ಎಲ್ಲಾ ಟೀಚರ್ಸ್ ಮಕ್ಕಳಿಗೆ ಹೇಳಿಕೊಟ್ಟು ಕಲಿಸಿರ್ತಾರೆ. ಅದನ್ನು ಒಂದು ಕಲ್ತ್ರೆ ಕೂಡ ಪಾಸಿಂಗಿಗೆ ಮೇಯ್ನ್ ಆದಂತ ಮಾರ್ಕ್ 36ನ ಕ್ವಶನ್ ಕೂಡ. ನೆಕ್ಸ್ಟ್ ಕ್ವಶನ್ ನಂಬರ್ 37 ಎಸ್ಸೆ ಇದೆ. ಎಸ್ಸೆಯನ್ನು ಕೂಡ ನಾವೆಲ್ಲರೂ ನಮ್ಮ ಇಂಗ್ಲಿಷ್ ಟೀಚರ್ಸ್ನ ಗ್ರೂಪಲ್ಲಿ ಎಲ್ಲ ಚರ್ಚೆ ಮಾಡಿದ ಪ್ರಕಾರ ನಮ್ಮ ಒಂದು ಗೆಸ್ಸಿಂಗ್ ಅಂತ ಹೇಳಿದ್ರೆ COVID-19 ಬಗ್ಗೆ ಬರ್ತದೆ ಅಂತ ಹೇಳಿಕೊಂಡಿದ್ದೇವೆ. ಆದ ಕಾರಣ ಅದೆಲ್ಲರೂ ಬಾಯ್ಪಾಠ ಮಾಡಿರ್ತಾರೆ ಅಂತ ನನ್ನ ಭರವಸೆ. ಅದೊಂದು ಬರೆದ್ರೆ ಅದಕ್ಕೆ 4 ಮಾರ್ಕ್ ಇದೆ. ಮತ್ತೆ ಲಾಸ್ಟ್ ಕ್ವಶನ್ ನಂಬರ್ 38 ಲೆಟರ್ ರೈಟಿಂಗ್ ಇದೆ. ಅದರಲ್ಲಿ ಕೂಡ 5 ಮಾರ್ಕಿನ ಕ್ವಶನ್. ಅದು ಒಂದು ವೇಳೆ ಆ ಕ್ವಶನ್ ಲೆಟರ್ ರೈಟಿಂಗ್ ಅಲ್ಲಿ ಅದರ ಮ್ಯಾಟರ್ ಅನ್ನು ವಿಸ್ತರಿಸಿ ಬರೆಯುವುದರಲ್ಲಿ ಆ ಮಕ್ಕಳ ಎಡವಿದ್ರೂ ಕೂಡ ಆ ಲೆಟರ್ನ ಹಂತಗಳನ್ನು ಬರೆಯುವಾಗ ಅದು ಕರೆಕ್ಟ್ ಇದ್ರೇನೆ ಒಂದು 2 ರಿಂದ 3 ಮಾರ್ಕು 4 ಮಾರ್ಕು ಸಿಗುವಂತ ಚಾನ್ಸಸ್ ಕೂಡ ಇದೆ. ಆದ ಕಾರಣ ಪ್ರಯತ್ನ ಮಾಡದೆ ಬಿಡಲೇಬಾರದಂತಹ ಪ್ರಶ್ನೆಗಳಲ್ಲಿ ಲೆಟರ್ ರೈಟಿಂಗ್, ಎಸ್ಸೆ, ಸಮ್ಮರಿ, ಪೋಯಮ್ ಇದು ಮತ್ತೆ ಪ್ಯಾಸೇಜ್ ಇದೆಲ್ಲ ಒಳಗೊಂಡಿದೆ. ಹಾಗಾಗಿ ಮಕ್ಕಳು ಇಂಥ ಪ್ರಶ್ನೆಯ ಸಂಖ್ಯೆಗಳನ್ನು ಕೂಡ ಗಮನಿಸಿ ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು, ಅಂದ್ರೆ ಯಾರನ್ನು ನಾನು ಹೇಳುದಂತ ಹೇಳಿದ್ರೆ ಪಾಸಿಂಗಿಗೆ ಕಷ್ಟ ಇರುವ ಮಕ್ಕಳು ಈ ರೀತಿ ತಿಳ್ಕೊಂಡು ಬರೆದ್ರೆ ಬಹಳ ಉಪಯೋಗ ಆದೀತು ಅಂತ ನನ್ನ ಭಾವನೆ. ಎಸ್, ಬಹಳ ಸವಿಸ್ತಾರವಾಗಿ, ಅಂದರೆ ಬಹುಶಃ ಇಡೀ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಇಟ್ಟುಕೊಂಡು ಯಾವ ರೀತಿ ಆನ್ಸರ್ ಮಾಡಬೇಕು, ಹೇಗೆ ಮಾಡಿದರೆ ಉತ್ತಮ ಅಂಕ ಪಡಿಬಹುದು ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ರಿ. ಮತ್ತಷ್ಟು ಮಾಹಿತಿಯನ್ನು ಮುಂದಕ್ಕೆ ಪಡೆದುಕೊಳ್ತೇನೆ. ಈಗ ರೊನಾಲ್ಡ್ ಮೋನಿ ಸರ್, ತಮ್ಮನ್ನು ಕೇಳುವಂಥದ್ದು ಹಿಂದಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸಿದ್ಧತೆಗಳು ಬೇಕು ಅಂತ. ಪ್ರಿಯ ವಿದ್ಯಾರ್ಥಿನಿಯರೇ ಅಥವಾ ಪೋಷಕರೇ, ಹಿಂದಿ ಒಂದು ಭಾಷೆ. ಅದನ್ನು ಆಸಕ್ತಿಯಿಂದ ಆಲಿಸಿ ಅಭ್ಯಸಿಸಿದರೆ ಉತ್ತಮ ಅಂಕವನ್ನು ಪಡೆಯಬಹುದು. ಮೊದಲು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಎರಡನೇದಾಗಿ 6 ಸಬ್ಜೆಕ್ಟ್ಗಳಿಗೆ ಒಂದು ವೇಳಾಪಟ್ಟಿಯನ್ನು ತಯಾರಿಸಿ ಮತ್ತು ಮಂಡಳಿಯು ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತರೆ ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಪಡೆಯಬಹುದು. ಈಗ ನಮ್ಮ ಹಿಂದಿ ಭಾಷೆಯು ಸರಳ ಎಂದು ಹೇಳ್ತಾರೆ, ಆದರೆ ಓದಲು ಸ್ವಲ್ಪ ಕಷ್ಟ, ಮಾತಾಡಲು ಸುಲಭ. ಈ ಸರಿಯಾಗಿ ನಾವು ಓದಿದರೆ ಅಥವಾ ಶಾಲೆಯಲ್ಲಿ ಶಿಕ್ಷಕರು ಏನು ಹೇಳ್ತಾರೋ ಅದನ್ನು ಆಲಿಸಿದರೆ ಸುಲಭವಾಗಿ ಪಾಠದಲ್ಲಿ ಇರುವಂತಹದೇ ಪ್ರಶ್ನೆಗಳು ನಮ್ಮ ಪ್ರಶ್ನಾ ಪತ್ರಿಕೆಯಲ್ಲಿ ಇರುತ್ತವೆ. ನಮ್ಮ ಪ್ರಶ್ನಾ ಪತ್ರಿಕೆಯ ಸ್ವರೂಪವು ಬಹಳ ಸರಳವಾಗಿದೆ. ಎಲ್ಲ ವಿಷಯಗಳಿಗಿಂತಲೂ ಹಿಂದಿಯ ಪ್ರಶ್ನಾ ಪತ್ರಿಕೆ ಸರಳತೆಯಿಂದ ಕಠಿಣತೆ ಕಡೆಗೆ ಎನ್ನುವಂತಹ ಒಂದು ಸೂತ್ರದಡಿಯಲ್ಲಿ ಈ ಪ್ರಶ್ನಾ ಪತ್ರಿಕೆ ಇರುವುದು. ಪ್ರಥಮವಾಗಿ 8 ಗ್ರಾಮರ್ ಭಾಗ, ವ್ಯಾಕರಣದ ವಿಭಾಗದಲ್ಲಿ ಅದರಲ್ಲಿ ಸರಳವಾಗಿ ಲಿಂಗ, ವಚನ, ವಿಲೋಮ ಶಬ್ದ ಈ 3 ನೇರಕ್ಕೆ ನೇರ ಪಾಠದ ಕಡೆಯಲ್ಲಿ ಇರುವಂತಹ ಪ್ರಶ್ನೆಗಳೇ ಬಂದಿರುತ್ತವೆ. ಅದಾದ ನಂತರ ಬರುವಂತಹದ್ದು ಪ್ರಥಮ ಪ್ರೇರಣತ ಕ್ರಿಯೆ. ಇದು ಇನ್ನೂ ಸರಳ, ಕೇವಲ ನಡುವೆ ಒಂದು ದೀರ್ಘವನ್ನು ಎಳೆದೇ ಸಾಕು. ಚಡ್ನ, ಚಡಾನ, ಬೈಟ್ನ, ಬೆಟಾನ, ಚಲ್ನ, ಚಲಾನ, ಈ ರೀತಿ. ಅದಾದ ನಂತರ ನಾವು 8ನೇ 9ನೇ 10ನೇ ತರಗತಿಯಿಂದ ಕಲಿತು ಬರುವಂತಹ ಸರಳವಾದ ಸಂಧಿ ಮತ್ತು ಸಮಾಸ ಕೇವಲ ನಾವು ಐಡೆಂಟಿಫೈ ಮಾಡೋದು. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವ ಸಂಧಿ ಎಂಬುದನ್ನು ನಾವು ಅರಿಯುವಾಗ ನಿಮ್ಮ ಶಿಕ್ಷಕರು ಹೇಳಿಕೊಟ್ಟ ಹಾಗೆ ಒಂದು ಟೆಕ್ನಿಕ್ ಇದೆ, ಅದನ್ನು ತಿಳಿದುಕೊಂಡರೆ ಸರಳ. ದೀರ್ಘ ಎಲ್ಲಿ ಇರುತ್ತದೋ ಅದು ದೀರ್ಘ ಸಂಧಿ. ಎ ಅಥವಾ ಓ ಎನ್ನುವುದು ಶಬ್ದದಲ್ಲಿ ಕಂಡ್ರೆ ಅದು ಗುಣಸಂಧಿ. ಐ ಅಥವಾ ಔ ಎನ್ನುವಂಥ ಆ ಶಬ್ದದಲ್ಲಿ ಕಂಡು ಬಂದರೆ ಅದು ವೃದ್ಧಿ ಸಂಧಿ. ಯ, ವ, ರ ಎನ್ನುವುದು ಕಂಡರೆ ಅದು ಎನ್ ಸಂಧಿ. ಇಷ್ಟು ಸರಳವಾಗಿ ಬರುವಂತಹ ಸಂಧಿಯಲ್ಲಿ 1 ಅಂಕವನ್ನು ನಾವು ಪಡೆಯಬಹುದು. ನಂತರ 2 ಬರುವಂಥದ್ದು ವಿರಾಮ ಚಿಹ್ನೆ. ಒಂದು ವಾಕ್ಯವನ್ನು ಕೊಟ್ಟಿರ್ತದೆ, ಅಲ್ಲಿ ಯಾವ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ ಎಂಬುದನ್ನು ಅರಿಯಬಹುದು. ಅದಾದ ನಂತರ ರೋಮನ್ ಸಂಖ್ಯೆ 2ರಲ್ಲಿ ಬರುವಂಥದ್ದು ಅನುರೂಪತ, ಸಹಬಂಧ. ಇದು ನಮ್ಮ ಕಳೆದ 3-4 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು
ನಾವು ನೋಡಿದರೆ ಸಾಧಾರಣವಾಗಿ ಅದೇ ರಿಪೀಟ್ ಆಗಿ ಬಂದಿರ್ತದೆ. ಅದಾದ ನಂತರ ಬರ್ತದೆ 1 ಅಂಕದ ಪ್ರಶ್ನೆಗಳು. ಇದು ನೇರಕ್ಕೆ ನೇರ ಇರುವಂಥದ್ದು. 2 ಪದ್ಯದಿಂದ ಇರುತ್ತವೆ, 2 ಗದ್ಯದಿಂದ ಇರುತ್ತವೆ. ಅದಾದ ನಂತರ ಬರ್ತವೆ ನಮಗೆ ಸ್ವಲ್ಪ 2 ಅಥವಾ 3 ವಾಕ್ಯದಲ್ಲಿ ಬರೆಯುವಂತಹ ಪ್ರಶ್ನೆಗಳು 8. ಇದರಲ್ಲಿ 4 ಗದ್ಯದಿಂದ, 2 ಪದ್ಯದಿಂದ ಮತ್ತು 2 ಅಪಠಿತ ಗದ್ಯ. ಇದರಿಂದ ಸರಳವಾಗಿ ಬರೆಯುವಂತಹ ಪ್ರಶ್ನೆಗಳು. ಅಲ್ಲಿ ಅಪಠಿತ ಗದ್ಯದಲ್ಲಿ ಶನಿ ಮತ್ತು ಸತ್ಯಕಿ ಮಹಿಮಾ, ಇದರಿಂದ ಶನಿಯ ಬಗ್ಗೆ, ಶನಿ ಏಕ ಸುಂದರ ಗ್ರಹ ಕ್ಯೂ ಹೇ, ಶನಿ ಏಕ ठंडा ग्रह क्यों है, ಇದು ಪಾಠದ ಮಧ್ಯದಿಂದ ಬರುವಂತಹ ಪ್ರಶ್ನೆಗಳು. ಪಾಠದ ಕಡೆಗೆ ಇದ್ದಂತಹ ಸುಲಭವಾದ 5 ಪ್ರಶ್ನೆಗಳು ಇವೆ. शनिचर किसे कहते हैं, शनि किसका पुत्र है, शनि का निर्माण कैसे हुआ है, ಇದು ಸರಳವಾಗಿ ಬರುವಂಥದ್ದು. ಆ ನಂತರ ಬರುವಂಥದ್ದು सत्य की महिमा. ಅಲ್ಲಿ सत्य किसे कहते हैं, सत्य के बारे में शास्त्र में क्या कहा गया है, सत्य के बारे में महात्मा गांधी का कथन क्या है. ಈ ರೀತಿಯ ಸರಳವಾದ ಪ್ರಶ್ನೆಗಳು ಅಲ್ಲಿ ಇರುತ್ತವೆ. ಅದು ರಿಪೀಟ್ ಆಗಿವೆ. ಈಗ ಬರುವಂಥದ್ದು 3 ಅಂಕದ ಪ್ರಶ್ನೆಗಳು. ಇವುಗಳು ಮಾತ್ರ ಸ್ವಲ್ಪ ಅಪ್ಲಿಕೇಶನ್ ಟೈಪಲ್ಲಿ ಇರುತ್ತವೆ. ಅಭಿವ್ಯಕ್ತಿ ಪ್ರಕಟ ಮಾಡಲಿದೆ. 6 ಗದ್ಯದಿಂದ, 3 ಪದ್ಯದಿಂದ. ಇಲ್ಲಿ 6 ಗದ್ಯದಲ್ಲಿ 1 ಅದರಲ್ಲಿ ಸರಳ ದೋಹೆಯ ಅನುವಾದ. ಇದು ಅನುವಾದವನ್ನು ಬಹಳ ಸರಳವಾಗಿ ನಾವು ಬರೆಯಬಹುದು. ಒಂದು ದೋಹೆಯನ್ನು ಅಲ್ಲಿ ಕೊಟ್ಟಿರ್ತಾರೆ. ಆ ದೋಹೆಗೆ ಯಾವುದರಿಂದ ಆರಿಸಲಾಗಿದೆ, ಆ ದೋಹೆಯ ವಿಶೇಷತೆ ಏನು, 2 ಲೈನ್. ಆ ನಂತರ ದೋಹೆ ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್ ಹೈ, ದಯಾ ನಾ ಚಾಡಿಯೇ ಎಂಬುದು ಇದ್ದರೆ ಅದನ್ನೇ ಸರಳ ಅಲ್ಲಿ ಇದ್ದ ಹಾಗೆಯೇ ನಾವು ಅಲ್ಲಿ ಬರೆಯುವಂಥದ್ದು. ಇದು ದೋಹೆಯ ಬಗ್ಗೆ ನಾವು ಬರೆಯಬಹುದು. ಅದಾದ ನಂತರ ಅಲ್ಲಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಿ ಅಂತ ಬರ್ತದೆ. ಅದರಲ್ಲಿ ಬರುವಂಥದ್ದು ಕಾಶ್ಮೀರ್ ಕೆ ಸೇಬ್ ಪಾಠ, ಇಂಟರ್ನೆಟ್ ಪಾಠ, ಕರ್ನಾಟಕ ಸಂಪದ ಪಾಠದಿಂದಲೇ ಹೆಚ್ಚುವರಿಯಾಗಿ ಇಷ್ಟರ ತನಕ ಬಂದಿದೆ. ಅದರಲ್ಲಿರುವಂಥ ಸರಳ ಪ್ಯಾರಾಗ್ರಾಫನ್ನು ತಿಳಿದುಕೊಂಡ್ರೆ ನಾವು ಸರಳವಾಗಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅದರ ಭಾಷಾಂತರ ಮಾಡಬಹುದು. ಅದಂತರ ಬರ್ತವೆ ನಮ್ಮದು ರಚನಾಕಾರಿ 4 ಅಂಕದ. ಮೊದಲನೇದಾಗಿ 1 ಪ್ರಶ್ನೆ 4 ಅಂಕದ್ದು ಬರುತ್ತದೆ. ಅದು ಕರ್ನಾಟಕ ಸಂಪದ ಪಾಠದಿಂದ ಅಥವಾ ಗಿಲ್ಲು ಪಾಠದಿಂದ ಅಥವಾ ಇಂಟರ್ನೆಟ್ ಪಾಠದಿಂದ. ಅದಂತ ಬರುವಂಥದ್ದು ಪದ್ಯ ಕಂಟೆಸ್ಟ್. ಅದು ಒಂದೇ ಪದ್ಯ ನಮ್ಮಲ್ಲಿ ಇರುವುದು. 2 ಪದ್ಯ ಇದೆ, ದೋಹೆ ಮತ್ತು 2 ಕೋಶಿಶ್ ಕರ್ನೆ ವಾಲೋಂಕಿ ಹಾರ್ ನಹೀ ಹೋತಿ. 6 ಲೈನ್ ಇರ್ತದೆ. ಅದು ಆರಂಭದಿಂದಲೇ ಕರೆಕ್ಟಾಗಿ ನೀವು ಕಲಿತುಕೊಂಡು ಬಂದರೆ ಅಲ್ಲಿ ಪೂರ್ಣ 4 ಅಂಕಗಳು ದೊರೆಯುತ್ತವೆ. ಅದಾದ ನಂತರ ಬರುವುದು ಎಲ್ಲರಿಗೂ ಸಿಗುವ ಹಾಗೆ ಒಂದು ಪ್ಯಾಸೇಜ್. ಇದು ಪ್ಯಾಸೇಜ್ ಕಥೆಯ ರೂಪದಲ್ಲಿ ಅಥವಾ ಸಾಹಿತ್ಯದ ರೂಪದಲ್ಲಿ ಇದ್ದು 4 ನೇರಕ್ಕೆ ನೇರ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ನಾವು ಕ್ರಿಯೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿದರೆ ಅದರ ಸರಿಯಾದ ಉತ್ತರ ಮೇಲೆ ಅಲ್ಲಿ ಪ್ಯಾಸೇಜಲ್ಲಿ ಇರುತ್ತದೆ. ಅದನ್ನೇ ಅರ್ಥೈಸಿ 6 ವಾಕ್ಯಗಳು ಇರುತ್ತವೆ. ನಮಗೆ ಬೇಕಾಗಿರುವುದು ಅಲ್ಲಿ 4 ವಾಕ್ಯಗಳು ಮಾತ್ರ. ಅದನ್ನು ಆರಿಸಿ ಬರೆದರೆ ಒಂದು ಪೂರ್ಣ ವಾಕ್ಯದಲ್ಲಿ ಬರೆದರೆ ಅಲ್ಲೂ 4 ಅಂಕಗಳು ದೊರೆಯುತ್ತವೆ ನಮಗೆ. ಇನ್ನು ಸರಳವಾಗಿ ಬರೆಯುವಂತಹದ್ದು ನಾವು ಚುಟ್ಟಿ ಪತ್ರ. ಈ ಚುಟ್ಟಿ ಪತ್ರದಲ್ಲಿ ನಮ್ಮ 7 ಹಂತಗಳಿವೆ. ಆ ಮೊದಲನೇ ಹಂತವಾಗಿದೆ ಪ್ರೇಷಕ್ ಅಥವಾ ಫ್ರಮ್ ಅಲ್ಲಿ ಮೊದಲು ನಮ್ಮ ಹೆಸರು. ಒಂದು ವೇಳೆ ಕೆಲವರು ಹೆಸರು ಬರೆಯುವುದಿಲ್ಲ, ಎಕ್ಸ್ ಅಂತ ಹಾಕಬಹುದು. 2ನೇ ಲೈನಲ್ಲಿ ನಮ್ಮ ತರಗತಿ 10वीं ಕಕ್ಷಾ. 3ನೇ ಲೈನಲ್ಲಿ ಸುಲಭವಾದ ಒಂದು ಶಾಲೆ ಹೆಸರು ಸರಕಾರಿ ಪ್ರೌಢಶಾಲಾ. 4ನೇ ಲೈನಲ್ಲಿ ಒಂದು ಊರು ಸುಲಭವಾಗಿ ಬರೆಯುವ ಹಾಗೆ ಹಾಸನ್. ಹೀಗೆ 4 ಲೈನ್ ಆಯಿತು. ಅದಾದ ನಂತರ 2 ಸೇವಾ ಮೇ. ಅಲ್ಲಿ ಪ್ರಶ್ನೆಯಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಪ್ರಧಾನ್ ಅಧ್ಯಾಪಕ್. ಶಾಲೆ ಗೊತ್ತುಂಟು, ಮೇಲೆ ಬರೆದಿದ್ದೇವೆ ಸರಕಾರಿ ಪ್ರೌಢಶಾಲಾ. ನೆಕ್ಸ್ಟ್ ಲೈನಲ್ಲಿ ಹಾಸನ್. ಇದು 2ನೇ ಹಂತ. 3ನೇಯಲ್ಲಿ ಸಂಬೋಧನೆ ಮಾಡುವುದು ಮಹೋದಯ್. ಅದಾದ ನಂತರ ವಿಷಯ 3 ದಿನಕ್ಕೆ ಚುಟ್ಟಿ ಹೇತು, 3 ದಿನದ ರಜೆಯ ಬಗ್ಗೆ. ಅದಾದ ನಂತರ ಅದರ ವಿಸ್ತಾರ ಮಾಡಿ ಬರೆಯುವುದು. ಒಂದು ಅಸೌಖ್ಯವೋ ಅಥವಾ ಯಾವುದಕ್ಕೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಇರುವಂಥ 3 ಅಥವಾ 4 ಲೈನಲ್ಲಿ ಸರಳವಾಗಿ ನಾವು ಕೊಟ್ಟಿರ್ತೇವೆ. ಅದಾದ ನಂತರ ಅಂತ್ ಆಪ್ಕಿ ಪ್ರಿಯ ಛಾತ್ರ.
ಅದಾದ ನಂತರ ಅಲ್ಲಿ ಕೆಳಗಡೆ ಪೋಷಕ್ಕೆ ಸಹಿ, ಹೀಗೆ 5 ಅಂಕಗಳನ್ನು ಅಲ್ಲಿ ನಮಗೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಅಲ್ಲಿ ಬರೆದರೂ ಕೂಡ 2 ರಿಂದ 3 ಅಂಕಗಳು ಕರೆಕ್ಟಾಗಿ ನಮಗೆ ಅಲ್ಲಿ ದೊರೆಯುತ್ತವೆ. ಹೀಗೆ ನಮ್ಮ 80 ಅಂಕಗಳಲ್ಲಿ 40 ರಿಂದ 50 ಅಂಕ ಪಡೆಯಲು ಯಾವುದೇ ಅಲ್ಲಿ ನಮಗೆ ಮುಜುಗರ ಇಲ್ಲದೆ ನಾವು ಅಲ್ಲಿ ಪಡೆಯಬಹುದು. ಓಕೆ, ಅತ್ಯಂತ ಸುಲಭವಾಗಿ ಹೇಗೆ ಆದರೆ ಅಂಕಗಳನ್ನು ಗಳಿಸ್ಬೋದು ಅನ್ನುವಂಥ ನೆಲೆಯಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಸ್ವಲ್ಪ ಪರೀಕ್ಷೆಯ ಪದ್ಧತಿಗಳ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ, ಜೊತೆಗೆ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿಯ ಬಗ್ಗೆ ಕೂಡ. ಯಾಕಂತ ಹೇಳಿದರೆ ಅಷ್ಟೊಂದು ಸುಲಭ ಇರಲಿಲ್ಲ ಆನ್ಲೈನ್ಗೆ ಒಗ್ಗಿ ಹೋದಂಥ ವಿದ್ಯಾರ್ಥಿಗಳು ಮತ್ತೆ ಆ ಒಂದು ಆಫ್ಲೈನ್ಗೆ ಮರಳುವಂಥದ್ದು. ಅಲ್ಲಿ ಅವರ ಆ ಒಂದು ಒಗ್ಗಿಕೊಳ್ಳೋದಕ್ಕೆ ಕೂಡ ಕೆಲವೊಂದು ಸಮಯ ಬೇಕಾಯಿತು. ಮತ್ತೆ ಒಂದು ಹಂತದಲ್ಲಿ ಪಾಠ ಪ್ರವಚನಗಳನ್ನು ಮುಗಿಸಿ ಮತ್ತೊಮ್ಮೆ ರಿವಿಷನ್ ಮಾಡಿಸುವಂತಹ ದೊಡ್ಡ ಚಾಲೆಂಜ್ ಕೂಡ ಶಿಕ್ಷಕರಿಗಿತ್ತು. ಆದರೆ ಅವಧಿ ಕೂಡ ಸ್ವಲ್ಪ ಕಡಿಮೆ ಇತ್ತು ಅನ್ನುವಂಥದ್ದು. ಸೊ ಎಲ್ಲ ಚಾಲೆಂಜಸ್ ಅನ್ನು ಹೇಗೆ ಓವರ್ಕಮ್ ಮಾಡಲಾಗಿದೆ ಅನ್ನುವಂಥದ್ದು ಸರ್ ಈಗ ಶಿಕ್ಷಣಾಧಿಕಾರಿಗಳು ಹೇಳೋದಿದ್ರೆ? ಈಗಾಗಲೇ ನಮ್ಮ ಎಲ್ಲ ವಿಷಯ ಶಿಕ್ಷಕರು ಅವರ ಅನುಭವದ ಆಧಾರದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು, ವಿಧಾನ ಹೇಗೆ, ಮತ್ತು ಯಾವ್ಯಾವ ವಿಭಾಗದಲ್ಲಿ ಅಂಕಗಳು ಬರ್ತದೆ, ಹಾಗೆ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವಂಥದ್ದೆಲ್ಲವನ್ನು ಸಾಕಷ್ಟು ಸವಿವರವಾಗಿ ತಿಳಿಸಿದ್ದಾರೆ. ಸೊ ಇದರಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ನೀವು ಹೇಳಿದಾಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪೋರ್ಷನ್ಸನ್ನು ಮುಗಿಸಬೇಕು. ಆ ಸಿಲೆಬಸ್ಸನ್ನು ಮುಗಿಸಿದ್ರ ಜೊತೆಗೆ ಪಠ್ಯಕ್ರಮವನ್ನು ಮುಗಿಸಿದ್ರ ಜೊತೆಗೆ ಸಾಧ್ಯವಾದಷ್ಟು ರಿವಿಷನ್ ಬೇಕು. ರಿವಿಷನ್ ಪುನರಾವರ್ತನೆ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅರ್ಥ ಮಾಡಿಸುವಂಥದ್ದು ಕಷ್ಟ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ಅತ್ಯಗತ್ಯವಾಗಿ ಪುನರಾವರ್ತನೆ ಕೂಡ ಆಗಬೇಕಾಗಿದೆ. ನಮ್ಮ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಸಮಯದ ಅಭಾವ ಆಗಿದೆ. ವಿದ್ಯಾರ್ಥಿಗಳಿಗೆ ಅದನ್ನ ಮನಮುಟ್ಟುವಾಗೆ ಬೋಧನೆ ಮಾಡುವಲ್ಲಿ ಕೂಡ ಅವರಿಗೆ ಸಾಕಷ್ಟು ಹರಸಾಹಸ ಆಗಿದೆ. ಆದರೂ ಸಹ ಏನು 80% ಸಿಲೆಬಸ್ ಅನ್ನು ನಿಗದಿ ಮಾಡಿ 20% ಪಠ್ಯಕ್ರಮವನ್ನು ಕಡಿತಗೊಳಿಸಿರುವಂಥದ್ದನ್ನ ನಾವು ನೋಡ್ತೇವೆ. ಆ ನೆಲೆಯಲ್ಲಿ ಸ್ವಲ್ಪ ಶಿಕ್ಷಕರಿಗೆ ಸುಲಭ ಆಗಿದೆ. ಆದರೂ ಸಹ ಅವರೆಲ್ಲ ಪಠ್ಯಕ್ರಮವನ್ನು ಮುಗಿಸಿದ್ರ ಜೊತೆಗೆ ಪುನರಾವರ್ತನೆಯ ಪ್ರಕ್ರಿಯೆಯನ್ನು ಕೂಡ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿಸುವ ಒಂದು ಉದ್ದೇಶಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅವರು ಈಗಾಗಲೇ ಸಾಲ್ವ್ ಮಾಡಿಸಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಗಳ ಸಾಲ್ವ್ ಮಾಡಿಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಆತ್ಮಸ್ಥೈರ್ಯನ ಬೆಳೆಸ್ಬೋದು ನಾವು. ಆ ನೆಲೆಯಲ್ಲಿ ಜೊತೆಗೆ ರಾಜ್ಯ ಮಟ್ಟದ ಒಂದು ಪೂರ್ವಸಿದ್ಧತಾ ಪರೀಕ್ಷೆ, ಹಾಗೆಯೇ ಜಿಲ್ಲಾ ಮಟ್ಟದ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಕೂಡ ಆಗಿದೆ. ಜೊತೆಗೆ ಶಾಲಾ ಹಂತದಲ್ಲಿ 4 ಟೆಸ್ಟ್ಗಳಾಗಿದೆ. ಅದೇ ರೀತಿ ಸಬ್ಜೆಕ್ಟ್ ವೈಸು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವೇಷನ್ ಮಾಡಿದ್ದಾರೆ. ಯೂನಿಟ್ ಟೆಸ್ಟ್ಗಳು ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡೋದ್ರ ಮೂಲಕ ನಾವು ಎಂದಿನಂತೆ ಮಾಮೂಲು ಟ್ರ್ಯಾಕ್ಗೆ ನಮ್ಮ ವಿದ್ಯಾರ್ಥಿಗಳನ್ನ ತರುವಂಥ ಒಂದು ಪ್ರಯತ್ನ ಆಗಿದೆ. ಹಾಗಾಗಿ ಅವರಲ್ಲಿ ಪರೀಕ್ಷೆ ಬರೆಯುವಂಥ ಒಂದು ಆತ್ಮವಿಶ್ವಾಸ ಇದೆ. ಆದರೂ ಸಹ ವಿದ್ಯಾರ್ಥಿಗಳಲ್ಲಿ ನಾನು ಗಮನಿಸಿದಾಗೆ ಸಾಮಾನ್ಯವಾಗಿ 80 ಶಾಲೆಗಳಿದೆ, ನಮ್ಮ ಪ್ರೌಢಶಾಲೆಗಳಿದೆ. ಸಾಮಾನ್ಯವಾಗಿ ಎಲ್ಲ ಶಾಲೆಗಳಿಗೆ ಭೇಟಿ ಮಾಡೋದ್ರ ಮೂಲಕ ನಾನು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇಂಟ್ರಾಕ್ಷನ್ ಮಾಡಿದ್ದೇನೆ, ಶೈಕ್ಷಣಿಕ ಸಂವಾದ ನಡೆಸಿದ್ದೇನೆ, ಅವ್ರ ಸಮಸ್ಯೆಗಳನ್ನು ಕೇಳಿಸ್ಕೊಂಡಿದ್ದೇನೆ, ಸಾಕಷ್ಟು ಮಾರ್ಗದರ್ಶನ ತಿಳುವಳಿಕೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ನಮ್ಮೆಲ್ಲ ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿ ಎಲ್ಲರೂ ಕೂಡ ವಿಷಯ ತಜ್ಞರನ್ನು ಕೂಡ ಕರೆಸ್ಕೊಂಡು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಿದ್ದಾರೆ. ಜೊತೆಗೆ ವಿದ್ಯಾಸ್ಫೂರ್ತಿ ಅನ್ನೋಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಸುಮಾರು 2,500 ಮಕ್ಕಳು ಅಥವಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಹೇಗೆ ನಾವು ಆತ್ಮಸ್ಥೈರ್ಯದಿಂದ ಎದುರಿಸಬೇಕನ್ನುವಂಥದ್ದನ್ನು ಕೂಡ ತರಬೇತಿ ಕೊಟ್ಟಿದ್ದೇವೆ. ಇದೆಲ್ಲದರ ಮೂಲಕ ನಾವು ವಿದ್ಯಾರ್ಥಿಗಳಲ್ಲಿ ಎಂದಿನಂತೆಯೇ ಮಾಮೂಲಿನ ಪದ್ಧತಿಯಲ್ಲಿಯೇ ಪರೀಕ್ಷೆಯನ್ನು ಬರೀಲಿಕ್ಕೆ ಬೇಕಾದಷ್ಟು ಎಲ್ಲ ನಾವು ಮಾರ್ಗದರ್ಶನವನ್ನು ನೀಡಿದ್ದೇವೆ, ಕೊಟ್ಟಿದ್ದೀರಿ ಅನ್ನುವಂಥದ್ದು. ಅಂದರೆ ಗಮನಿಸ್ತಾ ಇದ್ದವು ಅಂದರೆ ಪ್ರಯತ್ನಗಳು ಒಂದರ ಹಿಂದೆ ಒಂದೊಂದು, ಅಂದರೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವಂಥದ್ದು, ಆ ಒಂದು ಸವಾಲುಗಳಿಂದ ಹೊರಗಡೆ ಕರೆತಂದು ಅವರನ್ನು ಸಿದ್ಧಗೊಳಿಸಿ ಪರೀಕ್ಷೆಯನ್ನು ಎದುರಿಸುವ ಹಾಗೆ. ಅಂದರೆ ಬಹುಶಃ ಗಮನಿಸಿದರೆ 2 ವರ್ಷಗಳಿಂದ ನಿರಂತರವಾಗಿ ಅವರು ಶಾಲೆಗೆ ಬರುವಂಥ ಒಂದು ಪರಿಪಾಠಗಳು ಇರಲಿಲ್ಲ. ನಡುವೆ ಬಂದರು, ಮತ್ತೆ ಲಾಕ್ಡೌನ್ ಆಗಿ ಆನ್ಲೈನಿಗೆ ವಾಪಸ್ಸಾದರು. ಈಗ ಮತ್ತೆ ಶಾಲೆಗೆ ಬಂದು ಅದನ್ನು ಅಭ್ಯಾಸ ಮಾಡಿ ಈಗ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ. ಮುಖ್ಯವಾಗಿ ಅವರ ಒಂದು ಮಾನಸಿಕ ಧೈರ್ಯವನ್ನು ತುಂಬುವಂತಹ ನೆಲೆಯಲ್ಲಿ ಆಗಬೇಕಾದಂತಹ ಪ್ರಯತ್ನ ಬಹಳಷ್ಟಿತ್ತು. ಅದೆಲ್ಲವನ್ನು ಕೂಡ ತಾವು ಯಶಸ್ವಿಯಾಗಿ ಮಾಡಿದ್ದೀರಿ ಅನ್ನುವಂಥದ್ದನ್ನು ಬಹುಶಃ ವಿದ್ಯಾರ್ಥಿಗಳ ಒಂದು ಪ್ರತಿಕ್ರಿಯೆಯನ್ನು ಈ ಹಿಂದೆ ನಾವು ಗಮನಿಸಿದಾಗ ನಮಗೆ ಗೊತ್ತಾಗಿದೆ ಅನ್ನುವಂಥದ್ದು. ಸೊ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಅಥವಾ ಪೋಷಕರಿಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿದ್ದರೆ ತಾವು ಕರೆ ಮಾಡಬಹುದು. ತಾವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆ ಸಂಖ್ಯೆಗೆ ಕರೆಯನ್ನು ಮಾಡುವ ಮೂಲಕ
ತಾವು ತಮ್ಮಲ್ಲಿರುವಂತಹ ಎಲ್ಲ ಅನುಮಾನ ಗೊಂದಲಗಳಿಗೆ ಉತ್ತರವನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಈಗ ಮೊದಲ ಕಾಲರ್ ಇದ್ದಾರೆ, ಅವರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ, ನಾನು ರವೀಂದ್ರ ಅಂತ ನಿಲ್ಯಾಡಿಯಿಂದ ಮಾತಾಡ್ತಾ ಇದ್ದೇನೆ. ಎಸ್ ರವೀಂದ್ರ ಅವರೇ, ಹೇಳಿ. ಇವತ್ತು SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಂವಾದ ನಡೀತಾ ಇದೆ, ತಮ್ಮ ವಿಚಾರವನ್ನು ಹಂಚಿಕೊಳ್ಬಹುದು. ಸುದ್ದಿ ಮಾಧ್ಯಮದವರು ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀರಿ. ಧನ್ಯವಾದಗಳು. ನಮ್ಮ BEO ಸರ್ ಇದ್ದಾರೆ ಸರ್, ಅವರಿಗೂ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್ ಪ್ಲೀಸ್. ಜೊತೆಗೆ ಭಾಷಾ ಪಂಡಿತರಿದ್ದೀರಾ, ನಿಮಗೂ ಕೂಡ ಮೂವರಿಗೂ ಕೂಡ ಅಭಿನಂದನೆಗಳು. ಬಹಳ ಚೆನ್ನಾಗಿ ಶೋ ಅನ್ನ ನಡೆಸಿಕೊಡ್ತಾ ಇದ್ದೀರಿ, ನಿಮ್ಗೂ ಕೂಡ ನಮಸ್ಕಾರ. ಹೇಳಿ ಸರ್, ನಾನು 2 ಸಲಹೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ. SSLC ಬಳಿಕ PUC ಅಲ್ಲಿ ಸೈನ್ಸೇ ತೆಗೆದುಕೊಳ್ಬೇಕು ಅಂತ ಹೇಳಿ ಹಲವಾರು ಪೋಷಕರ ಒಂದು ಮನಸ್ಸಿನ ಅಭಿಪ್ರಾಯ. ಅದಕ್ಕಾಗಿ ಲ್ಯಾಂಗ್ವೇಜ್ ಅನ್ನ ಸ್ವಲ್ಪ ಕಡಿಮೆ ನಿಗಾ ವಹಿಸಿಕೊಂಡು ಮಕ್ಕಳು ಕಲಿತಾರ ಅಂತ ಹೇಳ್ತಕ್ಕಂತಹ ಒಂದು ತೊಡಕನ್ನ ನನ್ನ ವೃತ್ತಿ ಜೀವನದ ಅನುಭವದಲ್ಲಿ ಕಂಡಿದ್ದೇನೆ. ಇದಕ್ಕೆ ಸನ್ಮಾನ್ಯ BEO ಅಥವಾ ಭಾಷಾ ಪಂಡಿತರುಗಳು ಯಾರಾದ್ರೂ ಒಂದು ಸಲಹೆಯನ್ನ ಮಕ್ಕಳಿಗೆ ಕೊಟ್ರೆ ಒಳ್ಳೇದು. ಎರಡನೇದಾಗಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾವು ಹಳ್ಳಿಯ ಅವಿದ್ಯಾವಂತ ಪಾಲಕರು ಈ ಕಡೆ ಎಲ್ಲ ಜಾಸ್ತಿ. ಆದ್ರೂ ಸುದ್ದಿ ಮಾಧ್ಯಮದ ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನ ಈಗಾಗಲೇ ಹಲವಾರು ಕಾರ್ಯಕ್ರಮಗಳ ಮೂಲಕ ಅಭ್ಯಾಸ ಆಗಿ ಈ ವಿಡಿಯೋ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಅವರಿಗೆ ಪಾಲಕರಾದಂತಹ ನಮ್ಮ ಕರ್ತವ್ಯ ಈ ಪರೀಕ್ಷಾ ವೇಳೆಯಲ್ಲಿ ಮಕ್ಕಳಿಗೆ ಏನ್ ಸಪೋರ್ಟ್ ಮಾಡಬಹುದು ಅಂತ ಒಂದು ಕುತೂಹಲ ಇರಬಹುದು. ಅದಕ್ಕೆ ಸನ್ಮಾನ್ಯ BEO ಅವರು ಉತ್ತರ ಕೊಟ್ಟಾರು ಅಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ರವೀಂದ್ರ ಅವರೇ. ಓಕೆ, ಖಂಡಿತ ಸರ್, ನಿಮ್ಮ ಸಲಹೆ ನಾವು ತಗೊಂಡಿದ್ದೇವೆ. ನಿಮ್ಮ ಉತ್ತಮವಾದ ಸಲಹೆ ಜೊತೆಗೆ ಅನುಭವಿ ನೆಲೆಯಲ್ಲಿ ಕೂಡ ನೀವು ಮಾತನಾಡಿದ್ದೀರಾ, ತುಂಬ ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ಸರ್. ನಿಮಗೆ ಮಾಧ್ಯಮದ ಮೂಲಕ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನೀವು ಈಗಾಗಲೇ ಹೇಳಿದಾಗೆ ಏನು ಸೈನ್ಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿ ಏನು ನಮ್ಮ ಪೋಷಕರು ಅಥವಾ ನಮ್ಮ ಪಾಲಕರು ಭಾಷಾ ವಿಷಯಗಳನ್ನು ಅವರು ಸ್ವಲ್ಪ ಏನೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ತಿರಸ್ಕಾರ ಮನೋಭಾವದಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ, ವಿಶೇಷವಾಗಿ ಇವತ್ತಿನ ಮೊದಲ ದಿನದ ಕಾರ್ಯಕ್ರಮವನ್ನು ನಾವು ಭಾಷಾ ಶಿಕ್ಷಕರಿಂದಲೇ ಆರಂಭಿಸಿದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಭಾಷೆಗೆ ಹೆಚ್ಚು ಮಹತ್ವನ ಕೊಡಬೇಕಾಗಿದೆ. ಭಾಷೆ ಅಂತ ಹೇಳಿದ್ರೆ ಅದು ಮೂಲತಃ ನಮ್ಮ ಮಾತೃಭಾಷೆಯಿಂದ ಶುರು ಆಗ್ತದೆ. ಮಾತೃಭಾಷೆ ಯಾವುದೇ ಇದ್ರೂ ಸಹ ಆ ಮಾತೃಭಾಷೆ ಮುಖಾಂತರ ನಾವು ಭಾಷಾ ವಿಷಯಗಳನ್ನು ಕಲೀಲಿಕ್ಕೆ ನಮಗೆ ಅದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ನಾವು ಭಾಷೆಗೆ ಹೆಚ್ಚು ಆದ್ಯತೆಯನ್ನು ಕೊಡಲೇಬೇಕಾಗಿದೆ. ಸಾಮಾನ್ಯವಾಗಿ ನೀವು ಹೇಳಿದಾಗೆ ಆರ್ಟ್ಸ್ ಸೈನ್ಸ್ ಅನ್ನುವಂಥ ಒಂದು ಡಿಸ್ಕ್ರಿಮಿನೇಷನ್ ಕೆಲವು ಪಾಲಕರಲ್ಲಿ ಬಂದಿದೆ. ಅದು ಅವರಿಗೆ ಅರಿವಿನ ಕೊರತೆ ಇರ್ಬೋದು ಅಥವಾ ಯಾರಾದರೂ ತಪ್ಪು ತಿಳುವಳಿಕೆ ಮಾರ್ಗದರ್ಶನ ನೀಡಿರ್ಬೋದು. ಸೊ ಅದು ಒಂದು ಸಾಧ್ಯತೆ ಇದೆ. ನಾವು ಇಲ್ಲಿ ಒಂದು ಮಾಧ್ಯಮದ ಮೂಲಕ ಹಾಗೆ ನಮ್ಮ ಶಿಕ್ಷಕರ ಮೂಲಕ ಹೆಚ್ಚು ಮಹತ್ವವನ್ನು ಭಾಷಾ ವಿಷಯಗಳಿಗೂ ಕೂಡ ನಾವು ಕೊಡುವಂಥ ಒಂದು ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಸರ್. ಹಲೋ. ಸರ್, ರೇಡಿಯೋ ಪ್ರೋಗ್ರಾಮಿನ ಬಗ್ಗೆ ನಮ್ಮ ಹಳ್ಳಿಯ ಪಾಲಕರಿಗೆ ಸ್ವಲ್ಪ ಸಲಹೆ, ಏನು ಅವರ ಕರ್ತವ್ಯ ನಿಭಾಯಿಸಬಹುದು ಅಂತ ಹೇಳುವ ಬಗ್ಗೆ. ಖಂಡಿತ ಸರ್. ಈಗ ಇತ್ತೀಚೆಗೆ ನಾವು ಕಳೆದ 2 ದಿನಗಳಿಂದ ಒಂದು ಆಕಾಶವಾಣಿಯಲ್ಲಿ ಕೂಡ ನೇರ ಫೋನಿನ್ ಕಾರ್ಯಕ್ರಮ ಮಾಡಿದ್ವಿ. ಅದು ಒಂದು ದಿನ ನಮಗೆ ಸಮಸ್ಯೆ ಆಯಿತು. ಯಾಕೆಂತ ಹೇಳಿದ್ರೆ ಈ ವಾತಾವರಣದಲ್ಲಿ ಆದಂಥ ಅನಿರೀಕ್ಷಿತ ಬದಲಾವಣೆ, ಏನೀಗ ಮಳೆ ಮಿಂಚು ಗುಡುಗೆಲ್ಲ ಬಂದು ಸ್ವಲ್ಪ ನಮಗೆ ಅಡ್ಡಿ ಆಯಿತು. ಸೊ ಈ ಸಂದರ್ಭದಲ್ಲಿ ನನಗೆ ಈಗ ಒಂದು ಅರ್ಧ ಗಂಟೆ ಹಿಂದೆ ಗೊತ್ತಾದಂಥ ಒಂದು ಮಾಹಿತಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶ ನಮ್ಮಲ್ಲಿ ಈ ಪುತ್ತೂರು ತಾಲೂಕು ಸುಳ್ಯ ಬೆಳ್ತಂಗಡಿ ಇದೆಲ್ಲ ನೋಡಿದ ಕಡಬ ಏರಿಯಾದಲ್ಲಿ ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಒಮ್ಮೆ ಮಳೆ ಶುರುವಾದರೆ ಮತ್ತು ಅಲ್ಲೆಲ್ಲ ಪವರ್ ಕಟ್ ಆಗ್ತದೆ. ಸೊ ವಿದ್ಯುತ್ತಿನ ಸೌಲಭ್ಯ ಇರೋದಿಲ್ಲ. ವಿದ್ಯುತ್ ಸೌಲಭ್ಯ ಇಲ್ಲ ಅಂತ ಹೇಳಿದರೆ ಸಾಕಷ್ಟು ಸಮಸ್ಯೆಗಳಿದೆ. ಒಂದು TV ನೋಡ್ಲಿಕ್ಕೆ ಆಗೋದಿಲ್ಲ, ಮೊಬೈಲ್ ಆನ್ ಮಾಡಲಿಕ್ಕಿಲ್ಲ, ಅದೇ ರೀತಿ ನೆಟ್ವರ್ಕ್ ಕೂಡ ಹೋಗ್ತದೆ. ಸೊ ನೀವು ಹೇಳಿದಾಗೆ ಇದು ಅಷ್ಟು ಸುಲಭವಾಗಿ ತಲುಪ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಒಂದು ವಿಷಯದಿಂದ ಗೊತ್ತಾಗಿದೆ. ಸೊ ಇದನ್ನು ನಾವೀಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಲಿಂಕ್ ಕೊಡ್ತೇವೆ ಸರ್. ಈ ಲಿಂಕ್ನ ನಾವು ಅದು ಯಾವಾಗಲೂ ನೋಡ್ಬೋದು ಮತ್ತು ಯೂಟ್ಯೂಬಲ್ಲಿ ನೋಡ್ಬೋದು. ಆ ಒಂದು ಸೌಲಭ್ಯ ಕೂಡ ಈ ಮಾಧ್ಯಮದವರು ಸಾಕಷ್ಟು ವರ್ಷಗಳಿಂದ ಮಾಡಿದ್ದಾರೆ. ಆ ಮೂಲಕ ನಾವು ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನು ತಲುಪ್ತೇವೆ, ಪೋಷಕರನ್ನು ತಲುಪ್ತೇವೆ. ಸಾಧ್ಯವಾದಷ್ಟು ಈಗ ಶಾಲೆಗಳಲ್ಲಿ ಬಿಡುವಿನ ದಿನಗಳಲ್ಲಿ ಮಕ್ಕಳಿಗೆ ತರಗತಿ ಕೂಡ ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್, ಮತ್ತು ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ನನ್ನ ಪ್ರಶ್ನೆಯಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. ಹೇಳಿ. ಅಂದ್ರೆ ಪಾಲಕರ ಕರ್ತವ್ಯ ಹೇಗೆ ಈ SSLC ಸಮಯದಲ್ಲಿ ಅದರ ಪರೀಕ್ಷೆಗೆ ತಯಾರಾಗುವಂತಹ ಮಕ್ಕಳ ಒಂದಿಗೆ ಒಡನಾಟದಲ್ಲಿ ಹೇಗಿರುತ್ತೆ ಅಥವಾ ಹೇಗಿರ್ಬೇಕು ಅಂತ ಹೇಳ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಪಾಲಕರಿಗೆ ಮಾರ್ಗದರ್ಶನ. ಪೋಷಕರ ಪಾತ್ರದ ಬಗ್ಗೆ ಸ್ವಲ್ಪ ಖಂಡಿತ ಸರ್, ಇದು ತುಂಬಾ ಅತ್ಯುತ್ತಮವಾದ ಪ್ರಶ್ನೆ.
ಈ ನಮ್ಮ ಪಾಲಕರಿಗೆ ಹೆಚ್ಚು ಜವಾಬ್ದಾರಿ ಇದೆ. ನಾವೀಗ ಆರಂಭದಿಂದಲೂ ಕೂಡ ನಾವು ಪೇರೆಂಟ್ಸ್ ಮೀಟಿಂಗಲ್ಲಿ ಮಕ್ಕಳ ಜೊತೆಯಲ್ಲಿ ಕೂಡ ನಾವು ಸಂವಾದ ಮಾಡುವಾಗ ಹೇಳ್ತಾ ಬಂದಿದ್ದೇವೆ. ಈಗ ತರಗತಿಯಲ್ಲಿದ್ದಾಗ ಶಿಕ್ಷಕರು ನಮ್ಮ ಮಕ್ಕಳ ಬಗ್ಗೆ ತುಂಬ ಜವಾಬ್ದಾರಿ ತಗೋತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಮಗು ಶಾಲೆಗೆ ಬಂದು ಮನೆಗೆ ತಲುಪುವವರೆಗೂ ಅಷ್ಟು ಕೇರ್ ಟೇಕರ್ ಆಗಿದ್ದಾರೆ. ಆದರೆ ಅಷ್ಟೇ ಜವಾಬ್ದಾರಿ, ಇದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಪೋಷಕರಿಗಿದೆ. ಉದಾಹರಣೆ, ನಮ್ಮ ಟೀಚರ್ಸ್ ಸಾಮಾನ್ಯವಾಗಿ ಬೆಳಗಿನ ಅವಧಿಯಲ್ಲಿ ಒಂದು ಫೋನ್ ಕಾಲ್ ಮಾಡ್ತಿದ್ದಾರೆ, ಮಕ್ಕಳು ಎದ್ದಿದ್ರೆ ಓದ್ತಿದ್ದಾರೆ ಇಲ್ವೇ ಅಂತೇಳಿ. ಸೊ ಅಲ್ಲಿಂದ ಶುರುವಾದದ್ದು ನಮ್ಮ ಪೋಷಕರ ಪಾತ್ರ. ಮಗು ಮತ್ತೆ ಶಾಲೆ ಮುಗಿಸಿ ಮನೆಗೆ ತಲುಪಿದಾಗ ಅಲ್ಲಿಂದ ಸಹ ಸುಮಾರು 10:30-11 ಗಂಟೆವರೆಗೆ ಸ್ಟಡಿ ಮಾಡಲಿಕ್ಕಿದೆ, 11 ಗಂಟೆವರೆಗೂ. ಅಲ್ಲಿವರೆಗೂ ಜವಾಬ್ದಾರಿ ಪೇರೆಂಟ್ಸ್ದೇ ಆಗಿರ್ತದೆ. ಸೊ ಓಲ್ಡ್ ಅವರೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ. ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕು, ಆ ಅವಧಿಯನ್ನು ಮಕ್ಕಳಿಗೋಸ್ಕರ ಮೀಸಲಿಡಬೇಕು, ಮಗುವಿನ ಜೊತೆಯಲ್ಲೇ ಕೂತ್ಕೋಬೇಕು ಸಾಧ್ಯವಾದರೆ. ಏನು ವಿದ್ಯಾಭ್ಯಾಸ ಆಗ್ತಾ ಇದೆ, ಯಾವ ಹಂತದಲ್ಲಿ ನಡೀತಾ ಇದೆ ಅಂತೇಳಿ. ಯಾಕೆ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ನೀವು ಹೇಳಿದಾಗೆ ಅಥವಾ ನೀವು ನಿಮ್ಮ ವಿಷಯದಲ್ಲಿ ನಾನು ಕಂಡುಕೊಂಡಾಗೆ ಕೆಲವು ಅತ್ಯಂತ ಸರಳವಾದ ಸುಲಭವಾದ ವಿಷಯಗಳನ್ನೇ ಹೆಚ್ಚು ಅಧ್ಯಯನಕ್ಕೆ ಗಮನ ಕೊಡ್ಬೋದು, ಕೆಲವು ಕ್ಲಿಷ್ಟಕರವಾದ ವಿಷಯಗಳನ್ನು ದೂರ ಇಡ್ಬೋದು, ಅಥವಾ ಕಡಿಮೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೋದು, ಗಮನ ಕೊಡ್ಬೋದು. ಆ ದೃಷ್ಟಿಯಲ್ಲಿ ಪೋಷಕರು ಅತ್ಯಂತ ಜವಾಬ್ದಾರಿ ಇದೆ. ಆ ಮಗುವಿನ ಯೋಗಕ್ಷೇಮದ ಸಮೇತ, ಮಗುವಿನ ಊಟ ನಿದ್ರೆ ಸಮೇತ ಎಷ್ಟು ಅವಧಿಯನ್ನು ಮತ್ತು ಏನು ವ್ಯವಸ್ಥಿತವಾದ ಒಂದು ವೇಳಾಪಟ್ಟಿ ಮಾಡಿ ಮಗು ಕಲಿಕೆಯನ್ನು ಆರಂಭಿಸಿದೆಯಾ ಹೇಗೆ ಅಂತೇಳಿ ಇವತ್ತಿಗೂ ಇನ್ನೂ ಉಳಿದಿರುವಂಥ ದಿನಗಳಲ್ಲಿ ಸಹ ಪರೀಕ್ಷೆ ಆರಂಭದಿಂದ ಕೊನೆಯವರೆಗೂ ಸಹ ಈಗಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ. ಪೋಷಕರು ತಮ್ಮೆಲ್ಲ ಕರ್ತವ್ಯಗಳನ್ನು ಕೆಲಸಗಳನ್ನು ಬಿಟ್ಟು ಮಗುವಿನ ಜೊತೆಯಲ್ಲೇ ಕೂತ್ಕೊಂಡು ಅವ್ರಿಗೆ ಆತ್ಮವಿಶ್ವಾಸ ಹೆಚ್ಚಿಸೋದ್ರ ಮೂಲಕ ಈಗಲೂ ಕೂಡ ನಾವು ಗಮನ ಕೊಟ್ಟರೆ ಸಾಕಾಗ್ತದೆ. ಮಕ್ಕಳನ್ನು ಒಂದು ಆತ್ಮವಿಶ್ವಾಸ ಹೆಚ್ಚಿಸಿ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ರವೀಂದ್ರ ಅವರೇ, ತಮ್ಮ ಒಂದು ಕರೆಗಾಗಿ. ಜೊತೆಗೆ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ, ಅದರ ಜೊತೆಗೆ ಆ ಒಂದು ಭಾಷೆಯ ಬಗೆಗಿನ ಒಂದು ಅವರ ಒಂದು ಕಾಳಜಿಯನ್ನು ಕೂಡ ಅವರ ಒಂದು ಕರೆಯಲ್ಲಿ ನಾವು ಗಮನಿಸಿದೆವು. ಸೊ ಒಟ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ ಬಗ್ಗೆ ತಾವು ಮಾಹಿತಿ ಕೊಟ್ಟರು ಸರ್. ಕನ್ನಡಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ. ಕನ್ನಡದಲ್ಲಿ ಸುಲಭವಾಗಿ ಅಂಕ ಗಳಿಸುವಂಥ ಒಂದು ಆ ವಿಧಾನವನ್ನು ಅಥವಾ ಒಂದು ಆ ಉಪಾಯವನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಸರ್. ಕನ್ನಡ ಭಾಷಾ ವಿಷಯದ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 6 ಆಯ್ಕೆ ಪ್ರಶ್ನೆಗಳಿರ್ತವೆ ಮತ್ತು 4 ಸಂಬಂಧ ಕಲ್ಪಿಸಿ ಅನ್ನುವಂಥ ಪ್ರಶ್ನೆಗಳು. ಸಾಮಾನ್ಯವಾಗಿ ಎಲ್ಲ ಈ ಪ್ರಶ್ನೆಗಳು ವ್ಯಾಕರಣಾಂಶಗಳಿಂದಲೇ ಬರುವಂಥದ್ದು. ಆಮೇಲೆ ಒಂದು ವಾಕ್ಯದ ಉತ್ತರಗಳನ್ನು ಬರೀರಿ, ಅದಕ್ಕೆ 10 ಪ್ರಶ್ನೆಗಳಿರ್ತವೆ. ಆಮೇಲೆ 2 ವಾಕ್ಯಗಳಲ್ಲಿ ಉತ್ತರಿಸಿ, ಆಮೇಲೆ ಅದಕ್ಕೂ 10 ಪ್ರಶ್ನೆಗಳಿರ್ತವೆ. ಹೀಗೆ ನಾವು ಸುಲಭದ ಪ್ರಶ್ನೆಗಳನ್ನು ಮೊದಲಾಗಿ ಉತ್ತರಿಸಿಕೊಳ್ಬೇಕು. ಯಾಕಂದ್ರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಅಂದ್ರೆ ಇವತ್ತು ಕಷ್ಟದ ಕೆಲಸನೆಲ್ಲ, ಜ್ಞಾನಾಂಶಕ್ಕೆ ಸಂಬಂಧಪಟ್ಟದ್ದೇ ಪ್ರಶ್ನೆಗಳದೆಲ್ಲ ಇರುವಂಥದ್ದು. ಅದರಲ್ಲಿ 2 ಮಾರ್ಕಿನ ಪ್ರಶ್ನೆಗಳು ಅಂತ ಹೇಳುವಾಗ ಸ್ವಲ್ಪ ಗ್ರಹಿಕೆ, ಅಂದ್ರೆ ಆ ಪಾಠದಲ್ಲಿ ಓದಿದ್ದು ಓದಿ ಸ್ವಲ್ಪ ನೆನಪಿಟ್ಕೊಂಡು, ಅದಂದ್ರೆ ಉತ್ತರ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬರೆಯುವಂಥ ಶೈಲಿ ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ ಒಂದೊಂದು ತರ ಆಗಿರ್ತದೆ. ಒಟ್ಟು ಆ ಪ್ರಶ್ನೆಗೆ ಸ್ವಲ್ಪ ಆದ್ರೂ ಪೂರಕವಾಗುವ ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗ್ತದೆ. ಇನ್ನು 3 ಮಾರ್ಕಿನ ಪ್ರಶ್ನೆಗಳು ಅಂತ ಹೇಳಿದ್ರೆ ಸುಮಾರು ಒಂದು 5-6 ವಾಕ್ಯಗಳಲ್ಲಿ ಉತ್ತರ. ಸಾಮಾನ್ಯವಾಗಿ ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳ್ತಾರೆ. ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂದ್ರೆ ಕೊಟ್ಟಂತಹ ಪ್ರಶ್ನೆಯ ವಾಕ್ಯವನ್ನು ಓದಿಕೊಂಡು ಅದು ಇಂಥ ಪಾಠದಿಂದ ಆಯ್ಕೆ ಮಾಡಿದ್ದಾರೆ, ಅದನ್ನು ಇಂಥವರು ಬರೆದದ್ದು. ಆಮೇಲೆ ಆ ಸಂದರ್ಭ ಯಾವಾಗ ಬಂದಿದೆ, ಆ ಸಂದರ್ಭ ಬಂದಾಗ ಆ ಸಂದರ್ಭದ ಮಹತ್ವ ಏನು ಮತ್ತು ಆ ಸಂದರ್ಭದಲ್ಲಿರುವಂತಹ ಸ್ವಾರಸ್ಯ ಏನು ಅನ್ನುವಂಥದ್ದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ಅಲ್ಲಿ ಬರೆಯುವಂಥದ್ದು. ಇನ್ನಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಳ್ಳೋಣ. ಹಲೋ ಹಲೋ ನಮಸ್ತೆ, ಗೋಪಿನಾಥ್ ಅವರು. ಗೋಪಿನಾಥ್ ಅವರು ಸರ್, ನಮಸ್ತೆ ಸರ್. ನನಗೆ ಒಂದು ಸಣ್ಣ ಒಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತು ಸರ್. ಹೇಳಿ. ನಾನು ಲೋಕೇಶ್ ನಮ್ಮ BO ಅವರಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಇದ್ದಾರೆ, ಮಾತಾಡಿ. ಒಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಹಲೋ, ನನ್ನ ಮಗ 10th ಓದ್ತಾ ಇದ್ದಾನೆ. ಅವನು ಸರ್ ನಿಮ್ಮ ಲೆಟರ್, ನಿಮ್ಮ ಕಾಗದಕ್ಕೆ ಸರ್ 2 ದಿವಸ ಕಾದಿಯಾನೆ ಸರ್. 2 ದಿವಸ ನನ್ನ ಆಫೀಸಿನ ಅಡ್ರೆಸ್ ಇತ್ತು. ಅವನು ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ನಾನು ಆಫೀಸಿಂದ ಬರುವಾಗ, ಅಪ್ಪ ಬಂತ ಕಾಗದ ಬಂತಪ್ಪ, ಅವ್ರಿಗೆ ಬಂತು, ನನಗೆ ಬರಲಿಲ್ಲ ಯಾಕೆ? ನಾನು ನೋಡಿ ಸರ್ ಅವನಿಗೆ ಇಂಟರ್ನೆಟ್ ಕೊಟ್ಟಿದ್ದೇನೆ, ಮೊಬೈಲ್ ಕೊಟ್ಟಿದ್ದೇನೆ,
ನಾವು ಸಿಟಿಯಲ್ಲಿರೋ ನಮ್ಗೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಕಾಗದ ಸರ್, ಅವನು ಅಷ್ಟು ಅಂತ ನನಗೆ ಏನ್ ಅನಿಸಿದ್ದು ಅಂತ ಹೇಳಿದ್ರೆ, ನಾವು ಜನರೇಷನ್ ತಪ್ಪಲ್ಲ ಸರ್, ನಾವು ಅವರನ್ನು ಮುನ್ನಡೆಸುವ ಕ್ರಮ ತಪ್ಪಾಗ್ತದೆ ಅಷ್ಟೇ. ಒಂದು ಕಾಗದಕ್ಕೆ ಅವನು ಅಷ್ಟು ಇಂಪಾರ್ಟೆಂಟ್ ಅಂತ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವು ಮಕ್ಕಳು ತಪ್ಪಲ್ಲ, ನಾವು ತಪ್ಪು ಅಂತ ಅನಿಸ್ತದೆ ಸರ್. ನಂಗೆ ಬಾರಿ ಖುಷಿ ಆಯ್ತು ಸರ್. ಆ ಲೆಟರ್ಗೆ ಅವ್ನು 2 ದಿವಸ ಕಾದ, ಅವ್ನು ಮತ್ತೆ ಹೇಳಿದ ಸರ್ ನನಗೆ 4 ಮಾರ್ಕ್ ಅದು ಹೆಚ್ಚು ತೆಗಿಬೇಕು ಸರ್ ಅಂತ ಹೇಳಿದ. ನಂಗೆ ಬಾರಿ ಖುಷಿ ಆಯ್ತು ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗುವಿನ ಒಂದು ಭವಿಷ್ಯ ಚೆನ್ನಾಗಿ ಆದ್ರೆ ಸಾಕು. ಯಾಕೆ ಹೇಳಿದ್ರೆ ಮಗು ಅಂತ ಹೇಳಿದ್ರೆ ನಮ್ಮ ದೇಶದ ಸಂಪತ್ತು, ಆಸ್ತಿ. ಅದು ಏನು ನಾವು ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೇವೆ. ಆ ಮಗುವಿನ ಶೈಕ್ಷಣಿಕ ಪ್ರಗತಿಗೋಸ್ಕರ ನಾವೇನೆಲ್ಲ ಪ್ರಯತ್ನ ಮಾಡ್ಬೋದು, ಒಂದು ಇನ್ಸ್ಪಿರೇಷನ್ ಆಗ್ಬೋದು, ಮಗುಗೊಂದು ಉತ್ತೇಜನ ಸಿಗ್ಬೋದು. ನೀವು ಪಾಲಕರಾಗಿ, ಪೋಷಕರಾಗಿ ಸಾಕಷ್ಟು ಶ್ರಮ ಹಾಕಿದ್ರೆ ಮಗುವಿನ ಭವಿಷ್ಯಕ್ಕಾಗಿ ನೀವು ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತೀರ. ಅದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವೊಂದು ಸಣ್ಣ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ, ಅಂದರೆ ಸಣ್ಣ ಪ್ರಮಾಣದ ಇದಂತ ದೊಡ್ಡದೇನು ಕೆಲಸ ಅಲ್ಲ ನಾವು ಮಾಡಿದ್ದು. ಸೊ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ನಿಮ್ಮಷ್ಟೇ ಜವಾಬ್ದಾರಿ ನಮಗೂ ಇದೆ. ಮಗು ನಮ್ಮದು ಮಗು ಅಂತೇಳಿ ನಮ್ಮ ಶಾಲೆ ಇರೋದ್ರಿಂದ ಸೊ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ, ವಿಭಿನ್ನ ಪ್ರಯತ್ನ ಮಾಡಿದ್ವಿ. ಅದು ಒಂದು ಏನಾದರೂ ಪ್ರಯೋಜನ ಆಗ್ತದೆ, ಅವನೊಂದಷ್ಟು ಒಳ್ಳೆ ಅಂಕ ಪಡ್ಕೋತಾನೆ ಅಂತ ಹೇಳಿದ್ರೆ ಅದರಂತ ಖುಷಿ ನಿಮಗಿಂತ ನಮಗೆ ಖುಷಿ ಆಗ್ತದೆ ಸರ್. 100% ಸರ್, 100%. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅಂದರೆ ಬಹುಶಃ ಅದರ ಬಗ್ಗೆ ನಾವು ಮತ್ತಷ್ಟು ಮಾತನಾಡೋದಕ್ಕಿಂತ ಆದರೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ಬಗ್ಗೆ, ಪ್ರಯತ್ನದ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ ಹಲೋ ಹಲೋ, ನಳಿನ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪುತ್ತೂರಿಂದ. ಓಕೆ, ಹೇಳಿ ಮೇಡಮ್, ಮಾತಾಡಿ. ಇದು ಇಂಗ್ಲಿಷ್ ಪೋಯಮ್ ಅಲ್ಲಿ ಮೆಮೊರೈಸೇಷನ್ ಉಂಟಲ್ಲ, ಅದು ಕ್ವಾಲಿಟಿ ಆಫ್ ಮರ್ಸಿ ಅಂಡ್ ಬ್ಲೈಂಡ್ ಬಾಯ್, ಅದು ಚಾಯ್ಸ್ ಅಲ್ಲಿ ಒಂದೇ ಪೋಯಮ್ ಇಂದ ಕೊಡುದಿಲ್ಲ, 2 ಪೋಯಮ್ ಇರ್ತದೆ ಅಲ್ಲ? ಹೌದು, 2 ಪೋಯಮ್ ಇಂದಲೂ ಇರ್ತದೆ. 2 ಪೋಯಮ್ ಇಂದ ಇರ್ತದೆ, ಶೂರ್ ಅಲ್ಲ ಮೇಡಮ್? ಹೌದೌದು. ಹಾ, ಸರಿ ಸರಿ. ಅಂದ್ರೆ ಮೇಡಮ್, ನಾವು ಇದುವರೆಗಿನ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡುವಾಗ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದ್ದ ಒಂದು ಅದೇ ರೀತಿಯಲ್ಲಿ ಅವರು ಕೊಡುವ ಚಾನ್ಸಸ್ ಹೆಚ್ಚು. ಹಾಗೆ ಒಂದಾಗಿ ಕೊಡುವುದು ಇಲ್ಲ, ಹಾಗೆ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ಮೊದಲನೇದಾಗಿ ಕೊರೋನಾದಿಂದ ಆದಂತ ನಷ್ಟವನ್ನು ಕೂಡ ಸರಿದೂಗಿಸುವ ಲೆಕ್ಕದಲ್ಲಿ ಆದಷ್ಟು ಈಸಿಯೇ ಕೊಟ್ಟಾರು. ಹಾಗೆ ಚಾಯ್ಸ್ ಖಂಡಿತ ಇರ್ತದೆ ಅಲ್ಲ? 2 ಪೋಯಮ್. ಸರಿ ಸರಿ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ನಳಿನವರೇ ಕರೆಗಾಗಿ. ಎಸ್, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಸುಲಭವಾಗಿ ಹೇಗೆ ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ದನ್ನು ಸ್ವಲ್ಪ ವಿವರಿಸಿದ್ರೆ ಸರ್, ಅದನ್ನು ಮುಂದುವರಿಸೋದಿದ್ರೆ. 3 ಅಂಕಗಳ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ 6 ಪ್ರಶ್ನೆಗಳು ಬರ್ತದೆ. ಓಕೆ. ಆಮೇಲೆ ಗಾದೆ ಮಾತಿನ ವಿಸ್ತರಣೆ. ಈ ಗಾದೆ ಮಾತು ವಿಸ್ತರಣೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಪ್ರದೇಶ ಅಥವಾ ಎಲ್ಲಿ ಬರಲಿ, ಸಾಹಿತ್ಯದಲ್ಲಿ ಅತಿ ಮುಖ್ಯವಾಗಿ ಬೇಕಾದದ್ದು ಇದು. ಇಲ್ಲಿ ಬರೆಯುವಾಗ ನಾವು 3 ಹಂತಗಳುಂಟು ಗಾದೆಗಳಿಗೆ ಬರೆಯುವಾಗ. ಒಂದು, ಗಾದೆ ಅಂದರೆ ಏನು ಅಂತ ಹೇಳುವುದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ, ಗಾದೆಗಳು ಅಂತ ಹೇಳಿದ್ರೆ ಅದು ಸಾರ್ವಕಾಲಿಕ ಸತ್ಯಗಳು, ಅದು ಹಿರಿಯರ ಅನುಭವ ಸತ್ಯಗಳು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂಥ ಈ ಮಾತುಗಳೆಲ್ಲ ಇದು ಗಾದೆ ಅಂದ್ರೆ ಏನು, ಅದರ ಮಹತ್ವವನ್ನು ಹೇಳಲಿಕ್ಕೆ. ಆಮೇಲೆ 2ನೇ ಪ್ಯಾರಾಗ್ರಾಫ್ ಅಂದ್ರೆ 3 ಮಾರ್ಕಿನ ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲಿ 3 ಪ್ಯಾರಾಗ್ರಾಫ್ಗಳಾಗಿ ನಾವು ತಗೊಳ್ಳುದು. 2ನೇ ಪ್ಯಾರಾದಲ್ಲಿ ಆ ಗಾದೆಯ ಒಟ್ಟು ವಿಷಯ ಏನು, ಆ ಗಾದೆ ಏನನ್ನು ಸೂಚಿಸ್ತದೆ ಅನ್ನುವಂಥದ್ದು. ಆಮೇಲೆ 3ನೇ ಪ್ಯಾರಾದಲ್ಲಿ ಆ ಗಾದೆಯನ್ನು ಕೊನೆಗೊಂದು ಕನ್ಕ್ಲೂಷನ್ ಅಥವಾ ಮುಕ್ತಾಯ, ಉಪಸಂಹಾರ ಮಾಡುವಂಥದ್ದು. ಆಮೇಲೆ 4 ಮಾರ್ಕಿನ ಪದ್ಯ ಬರುವಂಥದ್ದು. ಅದು ಕೇಳುವಾಗ ಒಂದೇ ಪದ್ಯದ 2 ಪ್ಯಾರಾ ಕೇಳ್ತಾರೆ, ಅಥವಾ ಅಂತ. ಒಂದು ಪ್ಯಾರಾದಿಂದ 4 ಇದು ಸಾಲುಗಳನ್ನು ಕೇಳುವುದು, ಆಮೇಲೆ ಅದೇ ಪದ್ಯದ ಇನ್ನೊಂದು ಪ್ಯಾರಾದಿಂದ 4 ಕೇಳುವಂಥದ್ದು. ಅದರಲ್ಲಿ 1 ಬರೀಲಿಕ್ಕೆ. ಸಾಮಾನ್ಯವಾಗಿ ಇದು ಬಹಳ ಅಂಕ ಪಡೀಲಿಕ್ಕೆ ಸುಲಭವಾದಂತಹ ಒಂದು ಪ್ರಶ್ನೆಯಾಗಿರ್ತದೆ. ಆಮೇಲೆ ಬರುವಂಥದ್ದು 4 ಮಾರ್ಕಿನ ಪ್ರಶ್ನೆ ಅಂತ ಹೇಳಿದ್ರೆ ಅದು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಅಲ್ಲಿ ಒಂದು ಪ್ರಶ್ನೆಗೆ ಸ್ವಲ್ಪ ವಿವರಣಾತ್ಮಕವಾಗಿ ಉತ್ತರ ಬರೆಯುವಂಥದ್ದು. ಆಮೇಲೆ ಬರುವಂಥದ್ದು ಒಂದು ಪತ್ರ ಲೇಖನ, ಅದು ಬರುವಂಥದ್ದು ಹೆಚ್ಚು ಕಡಿಮೆ ಒಂದು ಮನವಿ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡಬಹುದು, ವೈಯಕ್ತಿಕ ಪತ್ರ ಅಥವಾ ಮನವಿ ಪತ್ರ. ಇನ್ನು ಬರುವಂಥದ್ದು ಒಂದು 2 ವಿಷಯ ಕೊಟ್ಟು ಪ್ರಬಂಧವನ್ನು ಬರೀಲಿಕ್ಕೆ ಒಂದು 15 ವಾಕ್ಯಗಳಿಗೆ ಮೀರದಂತೆ ಅಂತ ಹಾಕಿರ್ತಾರೆ. ಅದರಲ್ಲಿ ಬರೆಯುವಾಗ, ಪ್ರಬಂಧ ಬರೆಯುವಾಗ ಅದರಲ್ಲಿ ಮೊದಲನೆಯ ಭಾಗವಾಗಿ ಪೀಠಿಕೆ ಅಥವಾ ಅದರ
ಮುನ್ನೆ ಮುಂದೆ ಬರುವಂಥ ಸೂಚನೆ ನಾವು ಕೊಡುವಂಥದ್ದು. ಪ್ರಬಂಧ ಬರವಣಿಗೆ ಮೊದಲ ಹಂತವಾಗಿ ಅದು ನಾವು ಪೇಪರ್ನಲ್ಲಿ ಕೂಡ ಬರೀಬೇಕು, ಪೀಠಿಕೆ ಅಂತ ಬರೀಬೇಕು. ಪೀಠಿಕೆ ಅಂತ ಬರೆದು 5 ವಾಕ್ಯಗಳು ಕನಿಷ್ಠ ಒಂದು ಪ್ಯಾರಾವಾಗಿ ಮಾಡಿಕೊಂಡು, ಆಮೇಲೆ ಒಂದು 5 ಪ್ಯಾರಾ ವಿಷಯ ವಿಸ್ತರಣೆ, ಕೊಟ್ಟಂತಹ ವಿಷಯದ ವಿಸ್ತರಣೆ, ಆಮೇಲೆ 3ನೇದು ಉಪಸಂಹಾರ. ಇದು ಬರಿಬೇಕಾಗ್ತದೆ ಅಂತ ನಾನು ಹೇಳ್ತಾ ಇರೋದು. ವಿಷಯ ವಿಸ್ತರಣೆ ಅಂತಲೂ ಬರೆದು ಆಮೇಲೆ ಅದಕ್ಕೆ ಮುಂದುವರಿಸ್ತಾ ಹೋಗುದು, ಆಮೇಲೆ ಪತ್ರದ ಇದು ಪ್ರಬಂಧದ ಕೊನೆ ಉಪಸಂಹಾರ ಮಾಡುವಂಥದ್ದು. ಹೀಗೆ ಒಂದು 35 ಅಂಕಗಳನ್ನು ಪಡೀಲಿಕ್ಕೆ ಈಗ ಸಾಕಷ್ಟು ಪೂರ್ವ ತಯಾರಿಗಳನ್ನೆಲ್ಲ ವಿದ್ಯಾರ್ಥಿಗಳು ಮಾಡಿಕೊಳ್ತಾರೆ. ಯಾಕೆಂದರೆ ಪಾಸಿಂಗ್ ಪ್ಯಾಕೇಜ್ಗಳಿದೆ, ಆ ಮೂಲಕ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನು ಶಾಲೆಗಳಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕನ್ನಡ ಅಥವಾ ಯಾವುದೇ ಒಂದು ಭಾಷಾ ವಿಷಯದಲ್ಲಿ ಈ 35 ಅಂಕ ಪಡೆಯುವಂಥದ್ದು ದೊಡ್ಡ ಕಷ್ಟ ಅಲ್ಲ, ಇವತ್ತಿನ ಇದರಲ್ಲಿ ಬಹಳ ಸುಲಭ. ಆದ್ದರಿಂದ ಈ ಕಡಿಮೆ ಅಂಕ ಪಡೆಯುವಂತಹ ಅಥವಾ ತೀರಾ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗೆ ಈ 35 ಅಂಕ ಪಡೀಲಿಕ್ಕೆ ಅವನ ಸ್ವಸಾಮರ್ಥ್ಯದ ಆಧಾರದಲ್ಲಿ ಈ ಪ್ರಶ್ನೆಗಳಿಗೆ ಅವ ಆಯ್ಕೆ ಮಾಡಿಕೊಂಡು ಉತ್ತರ ಬರೀಬೇಕು. ಮತ್ತೆ ಯಾವ ಪ್ರಶ್ನೆಗೆ ಉತ್ತರ ಯಾವ ಸಂದರ್ಭದಲ್ಲಿ ಬರಿಬೋದು ಅಂದರೆ ಹೀಗೆ ಅಂತ ಇಲ್ಲ. ಅಂದರೆ 1ನೇ ಪ್ರಶ್ನೆಯ ನಂತರ 2ನೇ ಪ್ರಶ್ನೆ ಉತ್ತರ ಬರಿಬೇಕು ಹಾಗಿಲ್ಲ. ಈಗ 1ನೇ ಪ್ರಶ್ನೆಯ ನಂತರ 45ನೇ ಪ್ರಶ್ನೆಗೆ ಉತ್ತರ ಬರಿಬಹುದು. ಹೀಗೆ ಯಾವ ಪ್ರಶ್ನೆಗಳು ಅವನಿಗೆ ಸುಲಭ ಅಂತ ಅನ್ನಿಸ್ತದೆ ಅದನ್ನು ಮೊದಲು ಬರೀತಾ ಬರಬೇಕು. ಅಂದರೆ ಈಗ 35 ಮಾರ್ಕಿನ ಸುಮಾರಾಗಿ ಅವನಿಗೆ ಸಿಗಬೇಕು ಅಂತಿದ್ರೆ ಒಂದು 50 ಮಾರ್ಕಿನದ್ದಾದರೂ ಅವ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕು. ಆ ಮೂಲಕ ಅವನಿಗೆ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಆಗಲಿಕ್ಕೆ ಬಹಳ ಸುಲಭ ಆಗ್ತದೆ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನುಳಿದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಜೊತೆಗೆ BO ಸರಿಂದ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಬೇಕು. ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮ ನಂತರ.
ಮತ್ತೊಮ್ಮೆ ಸ್ವಾಗತ. ವಿಕ್ಟರಿ ಆಫ್ ವಿಲ್ ಪವರ್. ಇವತ್ತು SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾಷಾ ವಿಷಯಗಳ ಪರಿಣತ ಶಿಕ್ಷಕರ ಜೊತೆಗೆ ನಾವು ಮಾತುಕತೆಯನ್ನು, ವಿಶೇಷ ಸಂವಾದವನ್ನು ಮಾಡ್ತಾ ಇದ್ದೇವೆ. ಪರೀಕ್ಷೆಯ ಬಗ್ಗೆ ಗೊಂದಲಗಳು, ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸುವಂಥ ಒಂದು ಉತ್ತಮವಾದ ಅವಕಾಶವನ್ನು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರಿಕಲ್ಪನೆಯಂತೆ ಒದಗಿಸಲಾಗಿರುವಂಥದ್ದು. ಸೊ ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅನುಮಾನಗಳಿದ್ದರೆ ಎಲ್ಲದಕ್ಕೂ ಉತ್ತರವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ 4 ಜನ ಅತಿಥಿಗಳನ್ನು ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ಮಾಡಿದ್ವಿ. ಸ್ವಲ್ಪ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬಹುದು, ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಆ ಪ್ಯಾಟರ್ನನ್ನು ಹೇಳಿದರು. ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡೋದಿದ್ರೆ ಕೆಲವೊಂದು ನಿರೀಕ್ಷೆಗಳು ಈ ರಿಪೀಟೆಡ್ ಕ್ವಶನ್ಸ್ ಅನ್ನುವಂಥದ್ರ ಮೇಲೆ ಇರುತ್ತೆ. ಸೊ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ರಿಪೀಟ್ ಆಗುತ್ತೆ ಜಾಸ್ತಿ, ಯಾವುದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಮಾಡಿ. ರಿಪೀಟೆಡ್ ಕ್ವಶನ್ಸ್ ಅಂದರೆ ನಮ್ಮ 2 ಮಾರ್ಕಿನ ಕ್ವಶನ್ಸಲ್ಲಿ ನಾವು ಟೀಚರ್ಸ್ ಒಬ್ಸರ್ವ್ ಮಾಡಿದ ಒಂದು ಅಂದರೆ ಕಳೆದ 2 ಪರೀಕ್ಷೆಗಳ ಮಟ್ಟಿನಲ್ಲಿ ನೋಡಿದರೆ ಕೆಲವು ಪಾಠಗಳಿಂದಲೇ ಹೆಚ್ಚು ಬರುವ ಸಾಧ್ಯತೆಗಳಿವೆ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ದ ಕಾನ್ಸರ್ಟ್, ಜಾಸ್ ಪೋಯಮ್ 2 ಈ 3 ಲೆಸನ್ಸಿಂದ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಅದರಲ್ಲೂ ಕಾನ್ಸರ್ಟ್ ಪಾಠದಿಂದ ಬರುವಂಥ ಪ್ರಶ್ನೆಯಲ್ಲಿ ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಒಂದು ಕ್ವಶನ್ ಇದೆ. ಅದು ತುಂಬ ಸಲ ರಿಪೀಟ್ ಆಗಿದೆ. ಮತ್ತೆ ಅನಂತ್ಸ್ ಫ್ಯಾಮಿಲಿ ಕೇಮ್ ಟು ಮುಂಬೈ ವಿತ್ ಹೈ ಹೋಪ್ಸ್, ಎಕ್ಸ್ಪ್ಲೇನ್ ಅಂತ ಅದಿರ್ಬೋದು. ಹಾಗೆ ಮತ್ತೆ ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕಾನ್ಸರ್ಟ್, ಈ ರೀತಿಯಲ್ಲಿ ಬೇರೆ ಬೇರೆ. ಮತ್ತೆ ಇನ್ನಿದೆ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ್ಕ ವೇರ್ ಜನರಸ್, ಅದನ್ನು ಕೇಳಬಹುದು. ಹೀಗೆ ಆ ಪಾಠದಿಂದ 2 ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಿದೆ. ಆಮೇಲೆ ಜಾಸ್ ಪೋಯಮ್ 2 ಇಂದ ಕೂಡ ಕೆಲವು ನಿರೀಕ್ಷಿತ ಪ್ರಶ್ನೆಗಳು ಅಂತ ಹೇಳಿದ್ರೆ, ಒಂದು ವೈ ಡಿಡ್ ದ ಜಾಸ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಅಂತ ಇದೆ. ಆಮೇಲೆ ಡಿಸ್ಕ್ರೈಬ್ ದ ಜಾಸ್ ಪ್ಲೇಯರ್ ಅಂತ ಬರ್ಬಹುದು. ಆ ರೀತಿ ಕೆಲವು ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿವೆ. ಮುಂದುವರಿಸೋಣ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ದೀಪ್ತಿ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹೈಸ್ಕೂಲ್, ಸವಣೂರು ಹೈಸ್ಕೂಲಿಂದ. ಓಕೆ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ. BO ಇದ್ದಾರೆ, ಜೊತೆಗೆ ಸಬ್ಜೆಕ್ಟ್ನ ಭಾಷಾ ವಿಷಯಗಳ ಟೀಚರ್ಸ್ ಇದ್ದಾರೆ. ಹಲೋ, ನಾನು ಇಂಗ್ಲಿಷ್ ಅಲ್ಲಿ ಒಂದು ಡೌಟ್ ಕೇಳಬೇಕಿತ್ತು. ಇಂಗ್ಲಿಷ್ಗೆ ಸಂಬಂಧಪಟ್ಟ ಎಸ್ ಕೇಳಿ ದೀಪ್ತಿ ಅವರೇ. ಒಂದು ಸೆಂಟೆನ್ಸ್ ಇದೆ ಸರ್, ಯು ಶುಡಂಟ್ ಬಿ ಲೇಟ್ ಟು ದ ಕ್ಲಾಸ್. ಇದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ಡರಾ ಅಥವಾ ಅಡ್ವೈಸಾ? ಮತ್ತೊಮ್ಮೆ ತಮ್ಮ ಪ್ರಶ್ನೆಯನ್ನ ರಿಪೀಟ್ ಮಾಡಬಹುದಾ ದೀಪ್ತಿ ಅವರೇ? ಎಸ್ ಸರ್. ಯು ಶುಡಂಟ್ ಬಿ ಲೇಟ್ ಟು ದ ಕ್ಲಾಸ್. ಯು ಶುಡಂಟ್ ಬಿ ಲೇಟ್ ಟು ದ ಕ್ಲಾಸ್. ಅದು ಅದರ ಮೊದಲಿನ ಸೆಂಟೆನ್ಸ್ ಏನಂತಿದೆ ಅಂದ್ರೆ ಅದೊಂದು ಡೈಲಾಗ್ ಆಗಿರ್ತದಲ್ಲ. ಸ್ಟೂಡೆಂಟ್ಸ್ ಹೇಳ್ತಾರೆ, ಮೇ ಐ ಕಮ್ ಇನ್ ಸರ್? ಟೀಚರ್, ಎಸ್, ಯು ಶುಡಂಟ್ ಬಿ ಲೇಟ್ ಟು ದ ಕ್ಲಾಸ್. ಶುಡಂಟ್ ಬಿ, ಅದು ಅಡ್ವೈಸ್. ಅಡ್ವೈಸ್ ಮ್ಯಾಮ್, ಆರ್ಡರ್ ಅಲ್ವಾ? ಅಲ್ಲ, ಅದೊಂದು ಸಲಹೆ ಕೊಟ್ಟದಲ್ಲ, ನೀನು ಹೀಗೆ ಇನ್ನು ಬರಬಾರ್ದು ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅಡ್ವೈಸ್ ಅದು. ಓಕೆ, ಥ್ಯಾಂಕ್ ಯು ದೀಪ್ತಿ ಅವರೇ. ತಮ್ಮ ಪ್ರಶ್ನೆಗೆ ಸೂಕ್ತವಾದ ಉತ್ತರ ದೊರಕಿದೆ ಅಂತ ನಾವು ಭಾವಿಸ್ತೇವೆ. ಎಸ್ ಮ್ಯಾಮ್, ತಾವು ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಅಂಬೇಡ್ಕರ್ ಪಾಠದಿಂದ ಬರುವಂಥದ್ದು ಇದು ಯಾವಾಗದಿಂದ ಈ ಸಿಲೆಬಸ್ ಸ್ಟಾರ್ಟ್ ಆಗಿದೋ ಆಗದಿಂದ ಎಲ್ಲ ಹಲವು ಸಲ ರಿಪೀಟ್ ಆದ ಕ್ವಶನ್. ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್, ಜಸ್ಟಿಫೈ ಅಂತ, ಅಥವಾ ಅಂಬೇಡ್ಕರ್ ಹೆಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಇದೆ. ಅದೆರಡಕ್ಕೂ ಸೇಮ್ ಆನ್ಸರ್, ಒಂದು ಅವರು ಹೇಗೆ ಬುಕ್ ರೀಡ್ ಮಾಡ್ತಿದ್ರು ಅಂತ, ಅದು ತುಂಬಾ ಸಲ ರಿಪೀಟ್ ಆಗಿದೆ. ಅಂಡ್ ಹೌ ಡಿಡ್ ಗಾಂಧೀಜಿ ಅಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಸಿಸ್ಟಮ್, ಏನೋ ಒಂದು ಅವರಿಬ್ಬರಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಬಂದಿದೆ, ಅದು ಕೂಡ ತುಂಬಾ ಸಲ ರಿಪೀಟ್ ಆದಂತ ಕ್ವಶನ್. ಹಾಗೆ ಆ ಪಾಠಗಳಿಂದ ಮತ್ತೆ ನಮಗೆ 3 ಸಪ್ಲಿಮೆಂಟರಿ ರೀಡರ್ ಇದೆ, ಅದರಿಂದ ಒಟ್ಟಿಗೆ ಬರುವುದು 2 ಕ್ವಶನ್. ಅದರಲ್ಲಿ ಒಂದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಅಂದ್ರೆ ಚಾಯ್ಸ್ ಇದೆ, 4 ಕ್ವಶನ್ಸ್ ಬರ್ತದೆ, ಅದರಲ್ಲಿ 2 ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ. ಅದರಲ್ಲಿ ನಾರಾಯಣ್ಪುರ್ ಇನ್ಸಿಡೆಂಟ್, ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳಿ 3 ಕ್ವಶನ್ಸ್ ಇದೆ, ಪಾಠಗಳಿವೆ. ಅದರಲ್ಲಿ ಹೆಚ್ಚು ರಿಪೀಟ್ ಆದಂತ ಕ್ವಶನ್ ಅಂತ ಹೇಳಿದ್ರೆ ಆ ನಾರಾಯಣ್ಪುರ್ ಇನ್ಸಿಡೆಂಟ್ ಅಂತ ಹೇಳುವ ಪಾಠದಿಂದ ದ ಮಾರ್ಚ್ ವಾಸ್ ಅನ್ಯೂಶುವಲ್, ಎಕ್ಸ್ಪ್ಲೇನ್ ಅಂತ ಬರ್ಬೋದು. ಅಥವಾ ಬಾಬು ಅಂಡ್ ಮಂಜು ವೇರ್ ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ದ ಮಾರ್ಚ್, ಗಿವ್ ರೀಸನ್ಸ್ ಅಂತ ಬರ್ಬೋದು. ಹಾಗೆ ವಾಟ್ ವಾಸ್ ದೇರ್ ಇನ್ ದ ಮಿಸ್ಟೀರಿಯಸ್ ಪಾರ್ಸೆಲ್ ಅಂಡ್ ವಾಟ್ ಸಸ್ಪಿಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಂತ ಹೇಳಿ ಒಂದು ಕ್ವಶನ್ ಇದೆ. ಇಂಥ ಕ್ವಶನ್ಸ್ ಎಲ್ಲ ತುಂಬಾ ರಿಪೀಟ್ ಆಗುವಂತ ಕ್ವಶನ್ಸ್. ಹಾಗೆ
ಅಂದರೆ ನಾವೀಗ ನಮ್ಮ ಗೆಸ್ಸಿಂಗ್ ಪ್ರಕಾರ ಪಾಠ ಭಾಗದಿಂದ 2 ಮಾರ್ಕಿಗೆ ಬರೋದು ಡಾಕ್ಟರ್ BR ಅಂಬೇಡ್ಕರ್ ದ ಕಾನ್ಸರ್ಟ್ ಜಾಸ್ ಪೋಯಮ್ 2 ಈ ಪದ್ಯದಿಂದ. ಇವುಗಳು ಹೆಚ್ಚು ಅಂತ ನಮಗೆ ಅನಿಸಿಕೆ ನಮ್ಮದು, ಅಂದರೆ ಕ್ವಶನ್ ಪೇಪರ್ನ ಒಬ್ಸರ್ವೇಷನ್ ಅಲ್ಲಿ. ಆಮೇಲೆ 3 ಮಾರ್ಕಿಗೆ ಅ ಹೀರೋ ಮತ್ತು ಪದ್ಯ ಭಾಗದಿಂದ ಸಾಂಗ್ ಆಫ್ ಇಂಡಿಯಾದಿಂದ ಇದುವರೆಗೆ ಕೇಳಿದ್ದಾರೆ, ಅಂದರೆ ಕಳೆದ 2 ಪ್ರಿಪರೇಟರಿಯಲ್ಲಿ. ಆದ ಕಾರಣ ಹಾಗೇನೆ ಕಂಟಿನ್ಯೂ ಮಾಡಬಹುದು ಎಂಬ ನಮ್ಮ ನಿರೀಕ್ಷೆ. ಹಾಗೇನೆ ಎಕ್ಸ್ಟ್ರಾಕ್ಟ್ ಮುಂದುವರಿಸೋಣ. ಇನ್ನೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಸುನಿಲ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು. ಹೇಳಿ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ಸುನಿಲ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿ, ತಮ್ಮ ಪ್ರಶ್ನೆ ಅಥವಾ ವಿಚಾರಗಳನ್ನು ಹಂಚಿಕೊಳ್ಳಿ. ನಮ್ಮ ಪ್ರಶ್ನೆ, ನಮಗೊಂದ್ ಸ್ವಲ್ಪ ಕ್ವಶನ್ ಪೇಪರ್ಗಳು ಬೇಕಾಗಿತ್ತು. ಕ್ವಶನ್ ಪೇಪರ್ಗಳ? ಯಾವ ಶಾಲೆ ಸ್ಟೂಡೆಂಟ್ ನೀನು? ಹಲೋ, ಡೌಟ್ ಸರಿಯಾಗಿ ಕೇಳಲಿಲ್ಲ, ನಮ್ಗೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಅಲ್ಲಿ ನಮ್ ಶಾಲೆಯಲ್ಲಿ ಕ್ವಶನ್ ಪೇಪರ್ ಬಿಡ್ಸಮ್ಮ ಅನ್ನಿದ್ರು. ಅದಕ್ಕೆ ಕ್ವಶನ್ ಪೇಪರ್ಗಳು ಹುಡುಕಿದೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸಿಗ್ಲಿಲ್ಲ. ಅದಕ್ಕೆ ಯೂಟ್ಯೂಬ್ನಾಗ ಹೋದೆ, ಅವಾಗ ನಿಮ್ಮ ಕ್ವಶನ್ ಪೇಪರ್ಗಳು ನೋಡಿದೆ. ಅದಕ್ಕೆ ಇವ್ರೇನೋ ಕ್ವಶನ್ ಪೇಪರ್ ಹಾಕ್ತಾರನ ಅಂತ ಫೋನ್ ಮಾಡಿದೆ. ಇಲ್ಲಿ ಕ್ವಶನ್ ಪೇಪರ್ ಹಾಕ್ಲಿಕ್ಕೆಲ್ಲ ಇದು ಇವತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ SSLC ಪರೀಕ್ಷೆಯನ್ನ ಬರೀಲಿಕ್ಕಿರುವಂತ ಯಾವ್ದಾದ್ರು ಅನುಮಾನಗಳು, ಗೊಂದಲಗಳು, ಸಮಸ್ಯೆಗಳಿದ್ರೆ ಪರಿಹಾರ ಮಾಡುವಂಥದ್ದು. ಈಗ ನಿನಗೂ ಸಹ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ನಿನ್ನ ಸಮಸ್ಯೆಗೆ ನಾವು ಪರಿಹಾರ ಕೊಡ್ಲಿಕ್ಕೆ ನಮ್ಮೆಲ್ಲ ವಿಷಯ ಶಿಕ್ಷಕರು, ಇವತ್ತು ಭಾಷಾ ವಿಷಯ ಶಿಕ್ಷಕರು ಇದ್ದಾರೆ. ಯಾವ ಶಾಲೆ ವಿದ್ಯಾರ್ಥಿ? ಹಲೋ, ಎಸ್, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಓಕೆ, ಅದು ಕೂಡ ಡಿಸ್ಕನೆಕ್ಟ್ ಆಗಿದೆ. ಎಸ್ ಮ್ಯಾಮ್, ಹೇಳ್ತಾ ಇದ್ರಿ. ಹೇಳಿದ್ರೆ ಅ ಹೀರೋ, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋ, ಅಥವಾ ಅದಲ್ಲದಿದ್ರೆ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಹೇಳುವ ಪಾಠ ಇದೆ, ಆ ಪಾಠದಿಂದ ಬರ್ಬೋದು. ಅಂದ್ರೆ ಸಾಧಾರಣವಾಗಿ ಎಕ್ಸ್ಟ್ರಾಕ್ಟ್ ಗಳಂತ ಹೇಳಿದ್ರೆ ಎಲ್ಲಿ ಡೈಲಾಗ್ಸ್ ಇದೆ ಆ ಪಾಠದಿಂದ ಬರುವಂತದ್ದು. ಹಾಗೆ ಅದರಲ್ಲೂ ಕೂಡ ಟೀಚರ್ಸ್ ಹೇಳಿರ್ಬೋದು, ಕೆಲವು ಅತ್ಯಂತ ಇಂಪಾರ್ಟೆಂಟ್ ಆದಂತ ಸೆಂಟೆನ್ಸಸ್ ಇದೆ, ಅಂದ್ರೆ ಫುಲ್ ಡೈಲಾಗ್ಗಳೇ ಇದ್ರೂ ಕೂಡ ಪಾಠದಲ್ಲಿ ಕೆಲವೊಂದು ಡೈಲಾಗ್ಗಳು ತುಂಬಾ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತದ್ದಿದೆ. ಆದ ಕಾರಣ ಅಂತಹ ಡೈಲಾಗ್ಗಳಿಗೆ ಹೆಚ್ಚು ಗಮನ ಕೊಡಬಹುದು. ಉದಾಹರಣೆಗೆ ಆ ಪಾಠದ ಹೆಸರು ಇರುವಾಗನೇ ದ್ಯಾರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳುವ ಒಂದು ಸೆಂಟೆನ್ಸ್ ಇದೆ, ಅದು ರಿಪೀಟ್ ಆಗುವಂತ ಕ್ವಶನ್. ಓ ಐ ಕುಡೆಂಟ್ ಥ್ಯಾಂಕ್ ಹಿಮ್ ಅಂತ ಒಂದು ಕ್ವಶನ್ ಎಕ್ಸ್ಟ್ರಾಕ್ಟ್ ಇದೆ. ಹಾಗೆ ಅಂಥದ್ದೆಲ್ಲ ಕೆಲವುದು ತುಂಬಾ ರಿಪೀಟ್ ಆಗುವಂತದ್ದು. ಮತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಡೈಲಾಗ್ ಅನ್ನೇ ಕೊಟ್ಟರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಜಸ್ಟ್ ಖಾಲಿ ಸೆಂಟೆನ್ಸ್ ಅನ್ನು ಕೊಟ್ಟು ಎಕ್ಸ್ಟ್ರಾಕ್ಟ್ ಕೇಳಿದ್ದು ಇದೆ. ಅಂದ್ರೆ ಎಂಥದ್ದು ಒಂದು ನೆಗೋಸಿಯೇಷನ್ 3rd ಲೆಸನ್ ಅಲ್ಲಿ ಒಂದು ಬರ್ತದೆ, they took months of negotiation to come to an ಎಂಥದ್ದು ಒಂದು ಸೆಂಟೆನ್ಸ್ ಉಂಟು, ಹಾಗೆ ಬಂದಿದೆ. ಅಂದ್ರೆ ಡೈಲಾಗ್ ರೂಪದಲ್ಲಿ ಅಲ್ಲದನ್ನು ಕೂಡ ಅಪರೂಪಕ್ಕೊಮ್ಮೆ ಕೇಳುವುದುಂಟು, ಆದರೆ ಹೆಚ್ಚಾಗಿ ಬರುವಂಥದ್ದು ಡೈಲಾಗಲ್ಲೇ ಬರ್ತದೆ. ಆದ ಕಾರಣ ಅಂಥದ್ದನ್ನು ಹೆಚ್ಚು ಗಮನಿಸುವುದು. ಮತ್ತೆ ಪದ್ಯ ಭಾಗದಿಂದ ಐ ಆಮ್ ದ ಲ್ಯಾಂಡ್ ಅಂತ ಹೇಳುವ ಒಂದು ಸಣ್ಣ ಪದ್ಯ ಇದೆ, ಅದರಿಂದ ಕೇಳಿದ್ದಾರೆ. ಅದರಲ್ಲಿ ಹೆಚ್ಚಾಗಿರುವಂಥದ್ದು ಒಂದು ಸೆಲ್ಫ್ ಅಸರ್ಷನ್ಗೆ ಸಂಬಂಧಪಟ್ಟಂತ ಒಂದು ಲಾಸ್ಟ್ ಸೆಂಟೆನ್ಸ್ ಇದೆ, ಯು ಕ್ಯಾನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ ಇದೆ, ಅದು ತುಂಬಾ ಸಲ ಕೇಳುವಂಥದ್ದು. ಮತ್ತೆ ಐ ವೇಟ್ ಅಂತ ಹೇಳುವಂಥದ್ದು, ಆ ಒಂದು ಶಬ್ದದಿಂದ ಬರುವಂಥದ್ದು. ಆ ರೀತಿ ಮತ್ತೆ ಮಡ್ಡಿ ಹಾಲ್ಸ್ ಅಂಡ್ ಕಾರ್ಲೋಟ್ ಐ ಸ್ಟೇರ್ ಅಂತ ಹೇಳಿ, ಹಾಗೆ ಕೆಲವು ಸೆಂಟೆನ್ಸ್ಗಳು ಹೆಚ್ಚು ಎಕ್ಸ್ಟ್ರಾಕ್ಟಿಗೆ ಕೇಳುವಂತ ಚಾನ್ಸಸ್ ಇದೆ. ಹೀಗೆ ರಿಪೀಟೆಡ್ ಆಗುವಂತ ಕ್ವಶನ್ಸ್ ಅದರಿಂದ ಅಂತ ನಮ್ಮ ಅನಿಸಿಕೆ. ಮತ್ತೆ ಮುಂದುವರಿಸೋಣ. ಹಲೋ ಹಲೋ ಸರ್. ಹಲೋ, ನಾವು PM ಬುದ್ಧಿಯಿಂದ ಮುಗೋಳ್ ತಾಲೂಕು. ಅಭಿಷೇಕ್ ಅವರು ಎಲ್ಲಿಂದ? PM ಬುದ್ಧಿ. ತಮ್ಮ ಧ್ವನಿ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅಭಿಷೇಕ್ ಅವರೇ. ಹಲೋ, ಓಕೆ, ಅದು ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ನೆಟ್ವರ್ಕ್ನ ಸಮಸ್ಯೆ ಕೆಲವೊಂದು ಕಾಲರ್ಸ್ ಅನ್ನ ಕಾಡ್ತಾ ಇದೆ. ಮಳೆಯ ಸಮಸ್ಯೆಯಿಂದಾಗಿ ಕೆಲವೊಂದು ನೆಟ್ವರ್ಕ್ನಲ್ಲಿ ನಾವು ಸಮಸ್ಯೆಯನ್ನು ಗಮನಿಸ್ತಾ ಇದ್ದೇವೆ. ಇನ್ನು ಹಿಂದಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಸರ್, ರಿಪೀಟ್ ಆಗುವಂಥ ಪ್ರಶ್ನೆಗಳು ಅಥವಾ ವಿಚಾರಗಳು? ಇಲ್ಲಿ ರಿಪೀಟ್ ಆಗಿ ಬರುವಂಥದ್ದು ಈ ಸಾಧಾರಣ ವಿದ್ಯಾರ್ಥಿಗಳಿಗೆ ಚುಟ್ಟಿ ಪತ್ರವನ್ನು
ಓಕೆ 3ರಿಂದ 5 ಅಂಕಗಳು ಖಂಡಿತವಾಗಿ ದೊರಕಬಹುದು. ಸರ್ ಮುಂದುವರಿಸೋಣ. ಅಭಿಷೇಕ್ ಅವರು ಮತ್ತೆ ಸಂಪರ್ಕಕ್ಕೆ ಬಂದರೆ ಮಾತಾಡಿಕೊಳ್ಳೋಣ. ಹಲೋ ಹಲೋ ಸರ್. ಎಸ್, ಕೇಳಿಸ್ತಾ ಇದೆ ಅಭಿಷೇಕ್ ಅವರೇ. ಈಗ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮುಧೋಳ್ ತಾಲೂಕ್ PM ಬುದ್ನಿಯಿಂದ ಕಾಲ್ ಮಾಡ್ತಿದ್ದು. ಮುಧೋಳ್ ತಾಲೂಕಿಂದ. ಓಕೆ, ಕೇಳಿ. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನಾದ್ರೂ ಗೊಂದಲಗಳು ಅಥವಾ ಅನುಮಾನಗಳಿದ್ರೆ ಕೇಳಬಹುದು. ಭಾಷಾ ವಿಷಯಗಳ ಶಿಕ್ಷಕರಿದ್ದಾರೆ, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇದ್ದಾರೆ. ಕೇಳಿ. ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ರೀ. ಓಕೆ, ಈಗ ನಾವು ಸ್ಟೇಟ್ ಪ್ರಿಪರೇಟರಿ 2 ಪೇಪರ್ ಬರ್ದಿವ್ರಿ. ಅವು 2 ಒಂದ ಪ್ಯಾಟರ್ನ್ ಮೇಲೆ ಅದಾವ್ರಿ. ಅದು ಮುಂದ್ ಬರೋ ಪೇಪರ್ ಒಂದ ಪ್ಯಾಟರ್ನ್ ಬರ್ತೈತಿ ಏನ್ ಬೇರೆ ಬರ್ತೈತಿ ಅಂತ ಕೇಳಾಗ್ತೀವಿ. ಪ್ಯಾಟರ್ನ್ ಯಾವ ತರ ಬರುತ್ತೆ? ಪ್ಯಾಟರ್ನ್ ನಿನ್ನ ಪ್ರಶ್ನೆ ಅರ್ಥ ಆಗಿದೆ. ರಾಜ್ಯ ಮಟ್ಟದ 2 ಪ್ರಿಪರೇಟರಿ ಎಕ್ಸಾಮ್ ಅನ್ನ ನೀನ್ ಬರ್ದಿದ್ದೀಯಾ? ಅದು 2 ಒಂದೇ ಸೇಮ್ ಪ್ಯಾಟರ್ನ್ ಇತ್ತು. ಅದೇ ಪ್ಯಾಟರ್ನ್ ಅಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಬರ್ಬೋದಾ ಅಂತ ಹೇಳಿ ಒಂದು ಡೌಟ್. ಪ್ರಿಪರೇಟರಿ ಪರೀಕ್ಷೆಗೆ ನಮಗೆ ರಾಜ್ಯ ಮಟ್ಟದ ಒಂದೇ ನಡೆದದ್ದು, ಮತ್ತೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಬೋರ್ಡಿನವರು ಹಾಕಿದ್ರು. ಆ 2ರಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅನ್ನು ಅವರು ಫಾಲೋ ಮಾಡಿದ್ದಾರೆ. ನಾನು ಫಸ್ಟಿಗೆ ಹೇಳಿದೆ, ಅಂದ್ರೆ ಒಟ್ಟಿಗೆ 38 ಪ್ರಶ್ನೆಗಳಿರುವುದು, 4 MCQಗಳಿರುವುದು, 7 2 ಮಾರ್ಕಿನ ಕ್ವೆಶನ್ಸ್ ಇದೆ, ಎಕ್ಸ್ಟ್ರಾಕ್ಟ್ಗಳು 4 ಇದೆ, ಪಾಠದಿಂದ 3, ಪದ್ಯದಿಂದ 1, ಆಮೇಲೆ 3 ಮಾರ್ಕಿನ ಪ್ರಶ್ನೆಗಳು 2, ಒಂದು ಪಾಠದಿಂದ ಒಂದು ಪದ್ಯದಿಂದ, 4 ಮಾರ್ಕಿನ ಒಂದು ಸಮ್ಮರಿ ಬರ್ತದೆ, ಪ್ರೊಫೈಲ್ ರೈಟಿಂಗ್ 3 ಮಾರ್ಕಿಗೆ ಬರ್ತದೆ, ಆಮೇಲೆ ಪಿಕ್ಚರ್ ರೀಡಿಂಗ್ 3 ಮಾರ್ಕಿಗೆ ಬರ್ತದೆ, ಸ್ಟೋರಿ ಡೆವಲಪಿಂಗ್ 3 ಮಾರ್ಕಿಗೆ ಬರ್ತದೆ, ಪ್ಯಾಸೇಜ್ 4 ಮಾರ್ಕಿಗೆ, ಅಂದರೆ 2 ಮಾರ್ಕಿನ 2 ಕ್ವೆಶನ್ಸ್ ಇರ್ತದೆ, ಲೆಟರ್ ರೈಟಿಂಗ್ 5 ಮಾರ್ಕಿಗೆ ಬರ್ತದೆ. ಈ ರೀತಿಯಲ್ಲೇ ಬರ್ತದೆ. ಮತ್ತೆ ಆಗ ನಾನು ಹೇಳಿದೆ ಎಂಥದೆಲ್ಲ ಅದರಲ್ಲಿ ಕೇಳ್ಬೋದು ಅಂತ ಕೂಡ ಮೊದಲೇ ಹೇಳಿದ್ದೇನೆ ಸೂಚನೆಯಲ್ಲಿ. ಹಾಗೆ ಅದು ಆ ರೀತಿಯಲ್ಲಿ ಅಂದ್ರೆ ಯಾವುದು ನಮ್ಮ ಸ್ಟೇಟ್ ಪ್ರಿಪರೇಟರಿಯಲ್ಲಿ ಬಂದಿದೆ ಮತ್ತು ಈಗ ಬೋರ್ಡಿನವರು ಕಳಿಸಿದಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಹಾಕಿದ್ದಾರೆ, ಅದರಿಂದ ಹೊರತಾದಂತ ಮಾಡೆಲ್ ಅನ್ನು ಕೇಳುವ ಚಾನ್ಸಸ್ ಇಲ್ಲ. ಯಾಕಂದ್ರೆ ಆ 2ಕ್ಕೂ ತುಂಬಾ ಹೋಲಿಕೆ ಇದೆ, ಒಂದೇ ರೀತಿಯಲ್ಲೇ ಕೇಳಿದ್ದಾರೆ, ಒಂದೇ ಮಾಡೆಲ್ ಅಲ್ಲಿ ಇದೆ. ಆದ ಕಾರಣ ಅದೇ ರಿಪೀಟ್ ಆಗ್ಬೋದು ಅಂತ ನಮ್ಮ ಎಲ್ಲರ ನಿರೀಕ್ಷೆ. ಬೇರೆ ಪಾಠದಾಗ ಏನ್ ಬರಂಗಿಲ್ರಿ ಎಕ್ಸ್ಟ್ರಾಕ್ಟ್ಗಳು. ಇದು ನಾವಂದ್ರೆ ಆ ಒಬ್ಸರ್ವೇಷನ್ ಅಲ್ಲಿ ಹೇಳಿದ್ದು, ಆ 2 ಪಾಠಗಳಿ 2 ಪ್ರಿಪರೇಟರಿಗಳ ಆಧಾರದಲ್ಲಿ ಹೇಳಿದ್ದು. ಅಂದ್ರೆ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಪ್ರಿಪರೇಟರಿ ಆಯಿತು, ರಾಜ್ಯ ಮಟ್ಟದ ಪ್ರಿಪರೇಟರಿ ಆಯಿತು, ನೆಕ್ಸ್ಟ್ ಸ್ಟೇಟ್ ಲೆವೆಲ್ನ ಆ ಮಾಡೆಲ್ ಕ್ವೆಶ್ಚನ್ ಪೇಪರ್, ಈ ಎಲ್ಲದರ ಆಧಾರದಲ್ಲಿ ನಾವು ಹೀಗೆ ಹೇಳಿದ್ದು. ಆದರೆ ಇದರ ಮೊದಲು ಬಂದಿದೆ ಯಾವುದು, ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದಲೂ ಕೂಡ ಬಂದಿದೆ, ಹಾಗೆ ಬೇರೆ ಪಾಠಗಳಿಂದ ಬಂದಿದೆ ಇದರ ಮೊದಲು. ಆದರೆ ಈಗಿನ ನಮ್ಮ ಸಿಚುವೇಶನ್ ಅಲ್ಲಿ ಬಹುಶಃ ಇದೇ ರಿಪೀಟ್ ಆಗಬಹುದು ಅಂತ ನಮ್ಮ ಒಂದು 90% ನಾವು ನಂಬಬಹುದು ಇದನ್ನು. ಆ ತರ ಅದೇ ಪಾಠಗಳಿಂದ ಬರಬಹುದು, ಹೆಚ್ಚಿನ ಸಾಧ್ಯತೆಗಳು. ಡಾಕ್ಟರ್ BR ಅಂಬೇಡ್ಕರ್ ಕ್ವಶನ್ ತೆಗೆದು ಅದನ್ನ ಹಾಕ್ಬೋದನ ಅಂತ ಕೇಳಿದೆ. ಅದೇ ಡಾಕ್ಟರ್ BR ಅಂಬೇಡ್ಕರ್ ಇಂದ ಕೂಡ ಎಕ್ಸ್ಟ್ರಾಕ್ಟ್ ಗೆ ಕೇಳಿದ್ದಿದೆ, ಇದರ ಮೊದಲು ಕೇಳಿದ್ದಿದೆ. ಆದ ಕಾರಣ ಬರ್ಲಿಕ್ಕೂ ಚಾನ್ಸಸ್ ಇದೆ, ಹೇಳಲಿಕ್ಕಾಗುದಿಲ್ಲ. ಟುಗೆದರ್ ದೇ ಟ್ರೈ ಟು ಅಂತದ್ದು ಒಂದು ಪ್ರಶ್ನೆ ಇದೆ, ಅದು ನನಗೆ ಆ ಸೆಂಟೆನ್ಸ್ ಸರಿ ನೆನಪು ಬರ್ತಾ ಇಲ್ಲ. ಅದೊಂದನ್ನೇ ಕಾನ್ಸಂಟ್ರೇಟ್ ಮಾಡೋದು ಬೇಡ, ಅದ್ರ ಜೊತೆಗೆ ಬೇರೆದನ್ನು ಸ್ಟಡಿ ಮಾಡೋದು ಅದೇ ಇದಂದ್ರೆ ನಾವು ಸಾಧ್ಯತೆಯನ್ನು ಹೇಳಿದ್ದು, ಇದೇ ಫೈನಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮಗೆ ಸ್ಟೇಟ್ ಇದು ಅಂತ ನಮಗೆ ಅದರ ಬಗ್ಗೆ ಖಚಿತತೆ ಇಲ್ಲ. ಆದ್ರೆ ಒಂದು 90%ವರೆಗೂ ಇದನ್ನು ನಂಬಬಹುದು ಅಂತ ನಮ್ಮ ಇಂಗ್ಲಿಷ್ ಟೀಚರ್ಸ್ ಎಲ್ಲರೂ ನಂಬಿಕೊಂಡಿರುವಂತ ಒಂದು ವಿಚಾರ ಹಾಗೆ ಇದೆ. ಅಂದ್ರೆ ಅದನ್ನೇ ಅವರು ಫಾಲೋ ಮಾಡ್ತಾರೆ. ಈಗ ನಾನು ಹೇಳಿದಂತ ಕೆಲವು ಪಾಠಗಳಿವೆ ಅಲ್ಲ, ಆ ಪಾಠಗಳಿಂದಲೇ ರಿಪೀಟ್ ಆಗ್ಬಹುದು ಅಂತ ಬರಬಹುದು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಅವರೇ. ತಾವು ಈ ಒಂದು ಕಾರ್ಯಕ್ರಮವನ್ನ ಆರಂಭದಿಂದ ವೀಕ್ಷಣೆ ಮಾಡಿದ್ರೆ ಈಗಾಗಲೇ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ಶಿಕ್ಷಕರು ಯಾವುದೆಲ್ಲ ಪ್ರಶ್ನೆಗಳು ಹೆಚ್ಚಾಗಿ ಬರಬಹುದು, ರಿಪೀಟೆಡ್ ಕ್ವಶನ್ಸ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಮಾಹಿತಿ ತಮಗೂ ಸಮಗ್ರವಾಗಿ ಸಿಗ್ಬೋದು ಅನ್ನುವಂಥದ್ದು ಇಲ್ಲಿ ಈ ಮೂಲಕ ಹೇಳೋದಕ್ಕೆ ಬಯಸ್ತಾ ಇದ್ದಾವೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರೋನಾಲ್ಡ್ ಸರ್ ಹೇಳ್ತಾ ಇದ್ರಿ ರಿಪೀಟೆಡ್ ಕ್ವಶನ್ಸ್ನ ಬಗ್ಗೆ ಮುಂದುವರಿಸಿ ಸರ್. 2 ಪ್ರಿಪರೇಟರಿ ಪರೀಕ್ಷೆಯ ಹಾಗೂ ಮಂಡಳಿ ನೀಡಿರುವಂತಹ 2 ಪ್ರಶ್ನೆ ಪತ್ರಿಕೆಗಳ ಆಧಾರದಲ್ಲಿ ಚುಟ್ಟಿ ಪತ್ರದಲ್ಲಿ ಸರಿಯಾಗಿ ನಾವು ಬರೆದು ಕಲಿತರೆ 5 ಅಂಕಗಳನ್ನು ಪಡೆಯಬಹುದು. ಅದರ ಸರಳ ಹಂತಗಳಿವೆ. ಆ 7 ಹಂತಗಳನ್ನು ಈಗಾಗಲೇ ಹೇಳಿದ್ದೇನೆ, ಅದೇ ಪ್ರಕಾರ ಕಲಿತು ಬರೆದು ಕಲಿಯಿರಿ. 2ನೇದಾಗಿ ಪದ್ಯ ಕಂಠಸ್ಥ ಮಾಡುವಂಥದ್ದು. ಅಲ್ಲಿ ಇರುವಂಥ ಒಂದೇ ಒಂದು ಪದ್ಯ, ಕೋಶಿಶ್ ಕರ್ನೆ ವಾಲೋಂಕಿ ಹಾರ್ ನಹಿ ಹೋತಿ, ಇದರ ಅಂತಿಮ 6 ಸಾಲುಗಳು. ಅದರಲ್ಲಿ ಕೆಲವೊಮ್ಮೆ 4 ಕೇಳ್ತವೆ, ಇಲ್ಲವೇ 6 ಕೇಳ್ತಾರೆ.
ಇದು ಬಹಳ ಸರಳವಾದ ಅರ್ಥ ಗಂಭೀರವಾದ ಒಂದು ಪದ್ಯ ಆಗಿದೆ. ಇದನ್ನು ಕಂಠಸ್ಥ ಮಾಡಿ. ಮೂರನೇದಾಗಿ ಒಂದು ಗದ್ಯಾಂಶ ಬರುತ್ತದೆ. ಅಲ್ಲಿ 4 ಅಂಕಗಳಿವೆ. ನೇರಕ್ಕೆ ನೇರ ಅಂಕಗಳು ಸಿಗುವಂತಹದ್ದು. ಈ ಗದ್ಯಾಂಶವನ್ನು 2-3 ಸಲ ಓದಿದರೆ ಒಂದು ಕಥೆಯ ರೂಪದಲ್ಲಿ ನಮಗೆ ಅರ್ಥವಾಗುತ್ತದೆ. ಮೊದಲನೇದಾಗಿ ಪ್ರಶ್ನಾವಳಿಗಳನ್ನು ಓದಿ ಅದರ ಪ್ರಶ್ನೆಗಳಿಗೆ ಉತ್ತರವು ಆರಂಭದ ವಾಕ್ಯದಲ್ಲೇ ಇದೆ, ಎರಡನೇ ಪ್ರಶ್ನೆ ಎರಡನೇ ವಾಕ್ಯದಲ್ಲಿದೆ, ಮೂರನೇ ಪ್ರಶ್ನೆ ಉತ್ತರ ಮೂರನೇ ವಾಕ್ಯದಲ್ಲಿ ಆ ರೀತಿ ಇರುವುದಿಲ್ಲ. ಆ ಕಥೆಯ ಸಾರಾಂಶವನ್ನು ಅರಿತುಕೊಂಡು ಅಲ್ಲಿಯ ಕ್ರಿಯಾರೂಪವನ್ನು ಅರಿತರೆ ನಮಗೆ ಸರಳವಾಗಿ ಉತ್ತರವನ್ನು ಬರೆಯಬಹುದು. ಇದು ಹೆಚ್ಚಿನವರು ಬರೀತಾರೆ. ಇದನ್ನು ಯಾವುದೇ ಕಾರಣದಿಂದ ಇದನ್ನು ಬಿಡಬೇಡಿ. ಗದ್ಯಾಂಶವನ್ನು ಮೂರನೇ ರೂಪದಲ್ಲಿ ನಮಗೆ ನಾವು ಅಲ್ಲಿ ಬರೆಯಬೇಕಾಗಿರುವಂಥದ್ದು 3 ಅಂಕದ ದೋಹೆ. ಇಲ್ಲಿ ತುಳಸಿಕೆ ದೋಹೆ. ಈ ತುಳಸಿಕೆ ದೋಹೆಯ ಸರಳ ಅನುವಾದ ಪದ್ಯದ ಹಿಂದುಗಡೆಯನ್ನು ಕೊಟ್ಟಿದ್ದಾರೆ, ಅಥವಾ ನಮಗೆ ಗೊತ್ತಿದ್ದ ರೀತಿಯಲ್ಲಿ 3 ಸರಳ ವಾಕ್ಯಗಳನ್ನು ಬರೆದು ಅಲ್ಲಿ ಪದ್ಯದಲ್ಲಿ ಇದ್ದ ಹಾಗೆ ಬರೆದು ಅಲ್ಲೂ 3 ಅಂಕಗಳನ್ನು ಪಡೆಯಬಹುದು. ಅದಾದ ನಂತರ ಕನ್ನಡ ಅನುವಾದ. ಈ ಕನ್ನಡ ಅನುವಾದವು ಈ 3 ಪ್ರಶ್ನೆ ಪತ್ರಿಕೆಗಳು ನೋಡಿದರೆ ನಾವು ಅದರಲ್ಲಿ ಕಾಶ್ಮೀರ್ ಕೆ ಸೇಬ್, ಇಂಟರ್ನೆಟ್, ಕರ್ನಾಟಕ ಸಂಪದ ಈ 3 ಪಾಠದಿಂದಲೇ ಬಂದಿರುತ್ತದೆ. ಆದ್ದರಿಂದ ಅಲ್ಲೂ ಈ 3 ಪಾಠವನ್ನು ಒಮ್ಮೆ ಮೇಲಿನ ಮೇಲೆ ಓದಿದ್ರೂ ಸಹ ನಮಗೆ ಸರಿಯಾದ 3 ಅಂಕಗಳು ದೊರೆಯುತ್ತವೆ. ಓಕೆ ಸರ್, ಮುಂದುವರಿಸೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಥ್ಯಾಂಕ್ ಯು. ಶ್ರೀಕಾಂತ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ. ಬೆಂಗಳೂರಿಂದ. ಹೇಳಿ ಶ್ರೀಕಾಂತ್ ಅವರೇ, ಮಾತಾಡಿ. ಹಲೋ, ಕೇಳಿಸ್ತಾ ಇದೆ ಶ್ರೀಕಾಂತ್ ಅವರೇ, ಮಾತಾಡಿ. ತಮ್ಮ ಪ್ರಶ್ನೆ ಏನಿದ್ರೆ ಕೇಳಬಹುದು. ಹಲೋ, ಹಿಂದಿಲಿ ಯಾವ ಪೋಯಂ ಬರುತ್ತೆ? ಹಿಂದಿಯಲ್ಲಿ ಯಾವ ಪೋಯಂ ಬರುತ್ತೆ ಅನ್ನುವಂಥದ್ದು. ಇದು 6 ಲೈನ್ ಇದೆ. ಈ 6ರಲ್ಲಿ 4 ಬರೆಯಬಹುದು ಅಥವಾ 6 ಲೈನ್ ಕೂಡ ಬರೆಯಬಹುದು. ಕನ್ನಡದಲ್ಲಿ ಈಗ ನೋಡಪ್ಪ, ನೀನು ಶ್ರೀಕಾಂತ್ ಯಾವ್ದು ಬರ್ತದೆ ಅಂತೇಳಿ ನೇರವಾಗಿ ಕೇಳುವಾಗ ನಾವು ಹೇಳಿದ್ದನ್ನ ಯಾವುದೋ ಒಂದು ಟೀಚರ್ ಹೇಳಿದ್ರೆ ಅಂತೇಳಿ ಅದಕ್ಕೆ ನೀನು ತಯಾರಿ ಆಗ್ತೀಯ. ಹಾಗೆ ಆಗೋದು ಬೇಡ. ಯಾವ್ದು ಬರ್ತದೆ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಕೂತದ್ದಲ್ಲ. ಪದ್ಯದಲ್ಲಿ ಇಂಥದ್ದೇ ಬರ್ತದೆ, ಇಂಥದ್ದೇ ಪ್ರಶ್ನೆ, ಇದಕ್ಕೆ ಸಿದ್ಧತೆ ಆಗುವಂತ ನಾವು ಹೇಳಲಿಕ್ಕೆ ಇಲ್ಲಿ ಕೂತದ್ದಲ್ಲ. ಏನಾದ್ರೂ ಅಂದಾಜಲ್ಲಿ ಹೇಳ್ಬೋದಷ್ಟೇ ಹೊರತು ನಾವು ಹೇಳದ್ದೇ ಫೈನಲ್ ಅಲ್ಲ. ಸೊ ನಿನಗೆ ಕಂಠಪಾಠ ಮಾಡಬೇಕಾದ ಪದ್ಯಗಳ ಸಂಖ್ಯೆ ಎಷ್ಟು ಅಂತೇಳಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾರೆ ಟೀಚರ್ಸು. ಸೊ ಅದನ್ನ ನೀನು 2 ಅಥವಾ 3 ಇದ್ದೇನು ಹೇಳಿದೆ, ಈಗಾಗಲೇ ಹೇಳಿದ್ರೆ ನಮ್ಮ ಲ್ಯಾಂಗ್ವೇಜ್ ಟೀಚರು. ಅದರ ಎಲ್ಲದಕ್ಕೂ ತಯಾರಿ ಮಾಡ್ಕೊಳ್ಳೋದು ಒಳ್ಳೇದು. ನೀನು ಸಿದ್ಧತೆ ಮಾಡ್ಕೊ ಎಲ್ಲದಕ್ಕೂ. 2 ಅಥವಾ 3 ಪದ್ಯಗಳಿದ್ರೆ ಕಂಠಪಾಠ ಮಾಡ್ಕೊ. ಅದರಲ್ಲಿ ಯಾವ್ದು ಬಂದರೂ ಬರೀಲಿಕ್ಕೆ ನೀನು ರೆಡಿ ಇರಬೇಕು. ಯಾವ್ದು ಇಂಥದ್ದೇ ಬರ್ತದೆ ಅಂತ ಈಗ ಹೇಳಿದ್ದಾರೆ ಮಾಸ್ಟರ್ ಸರ್ ಹೇಳಿದ್ದಾರೆ ಅಂತೇಳಿ ಅದೊಂದೇ ಓದ್ಕೊಂಡು ಹೋಗ್ತೀಯ, ಮತ್ತೆ ಇನ್ನೊಂದು ಕಲ್ತಿಲ್ಲ ಅಂತ ಹೇಳಿದ್ರೆ ನಿನಗೆ ನಷ್ಟ ಆಗ್ತದೆ. ಆಗ ಬಿಟ್ಟು ಬರ್ತೀಯ ನೀನು. ಹಾಗೆ ಮಾಡಬಾರ್ದು. ಕಂಠಪಾಠ ಮಾಡಬೇಕಾದ ಪದ್ಯಗಳು ಎಷ್ಟಿದೆ ಅಂತ ಹೇಳಿದ್ದಾರೆ ಟೀಚರ್ಸ್. ಅಷ್ಟನ್ನು ನೀನು ಕಂಠಪಾಠ ಮಾಡಿ ಹೋಗು. ಯಾವ್ದು ಬಂದರೂ ಅದನ್ನು ಬರೆದು ಬಾ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕೇಳು. ಬೇರೆ ಏನಾದ್ರು ಪ್ರಶ್ನೆ ಯಾವ್ದು ಬರ್ತದೆ, ಕ್ವಶನ್ ಪೇಪರ್ ಹೇಗಿರ್ತದೆ ಅನ್ನೋದು ಬಿಟ್ಟು ಬೇರೆ ಕೇಳು. ಶ್ರೀಕಾಂತ್, ಪ್ರಶ್ನೆಗಳಿದೆಯಾ ಬೇರೆ? ಹೇಳಿ. ಹಲೋ. ಟಿವಿಯಿಂದ ದೂರ ನಿಂತ್ಕೊಂಡು ಮಾತಾಡು, ಕೂತ್ಕೊಂಡು ಮಾತಾಡು. ಇಕೋ ಆಗ್ತಾ ಇದೆ. ಹಲೋ ಶ್ರೀಕಾಂತ್ ಅವರೇ, ಕೇಳಿ ತಮ್ಮ ಪ್ರಶ್ನೆ. ಮುಂದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಕ್ವಶನ್ ಪೇಪರ್ ಟಫ್ ಇರುತ್ತಾ, ಈಸಿ ಇರುತ್ತಾ? ಟಫ್ ಇರುತ್ತಾ, ಈಸಿ ಇರುತ್ತಾ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಇನ್ನು ನೋಡಪ್ಪ, ಈಗ ಪ್ರಶ್ನೆ ಪತ್ರಿಕೆ ಸಕಾರಾತ್ಮಕವಾಗಿ ನೀನು ಆಲೋಚನೆ ಮಾಡು. ನಾನು ಐ ಕ್ಯಾನ್ ವಿನ್, ನಾನೆಲ್ಲವನ್ನು ಚೆನ್ನಾಗಿ ಓದಿದ್ದೇನೆ, ನಾನು ಎಲ್ಲ ಗೆಲ್ಲಬಲ್ಲೆ ಅಂತೇಳಿ ನಿನ್ನ ಮನೋಭಾವನೆ ಇರಲಿ. ಆಗ ನೀನು ಚೆನ್ನಾಗಿ ಕಲಿತು ಓದ್ಕೊಂಡು ಹೋಗಿದ್ರೆ ಈಸಿ ಇರ್ತದೆ. ನೀನು ಓದದಲ್ಲೇ ಹೋದಾಗ ಅದು ಕಷ್ಟ ಅನ್ನಿಸ್ತದೆ ಅಷ್ಟೇ. ನಿನ್ನ ಅದು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಎಲ್ಲವೂ ಸುಲಭವಾಗಿದೆ, ಎಲ್ಲವೂ ಚೆನ್ನಾಗಿದೆ, ನಾನು ಬರೀತೇನೆ, ಎಲ್ಲವನ್ನು ನಾನು ಎದುರಿಸ್ತೇನೆ ಅಂತೇಳಿ ಆತ್ಮಸ್ಥೈರ್ಯ ಹೆಚ್ಚು ಮಾಡ್ಕೋ. ಸುಲಭ ಇದೆ ಕಷ್ಟ ಇದೆ ಅಂತೇಳಿ ಹೇಳಲಿಕ್ಕೆ ನೀನು ಈಗಿಂದನೇ ಗೆಸ್ ಮಾಡ್ಕೊಂಡು ಹೋಗೋದು ಬೇಡ. ಎಲ್ಲವೂ ನೀನು ಚೆನ್ನಾಗಿ ಓದ್ಕೊಂಡೋದ್ರೆ ಎಲ್ಲವೂ ಈಸಿ ಇರ್ತದೆ. ಸೊ ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡು, ಒಳ್ಳೆ ಮನಸ್ಸಲ್ಲಿ ಹೋಗು. ಯಾವುದೇ ಆತಂಕ ಒತ್ತಡ ನೀನು ಎಲ್ಲ ಮಾಡ್ಕೊಡೋದು ಬೇಡ, ಗಾಬರಿ ಪಡೋದು ಬೇಡ. ನಾನೆಲ್ಲ ಚೆನ್ನಾಗಿ ಕಲ್ತಿದ್ದೇನೆ, ಇಷ್ಟು ದಿನ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡಿದರೆ ನಾನು ಓದಿದ್ದೇನೆ, ಎಲ್ಲವನ್ನು ಬರಿತೇನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿನಗೆ ಇರಲಿ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ಬೆಂಗಳೂರಿಂದ ಕಾರ್ಯ ಮಾಡಿದಂಥವರು. ವಾಪಸ್ ಬರೋಣ. ಹಿಂದಿ ಟೀಚರ್ ಹೇಳ್ತಾ ಇದ್ರು, ಆದರೆ ಅದಕ್ಕಿಂತ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ದೀಕ್ಷಿತ್ ಅವರು. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ದೀಕ್ಷಿತ್ ಅವರೇ? ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಹಲೋ,
ಪ್ರಶ್ನೆ ಕೇಳಿ. ನಮಸ್ಕಾರ. ಹಲೋ, ಕೇಳಿ, ಮಾತಾಡಿ ದೀಕ್ಷಿತ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಎಲ್ಲಿಂದ? ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಬಹುಶಃ ತಮಗೂ ಕೂಡ ನೆಟ್ವರ್ಕ್ ನ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನವನ್ನ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ಎಸ್, ನಾವು ಮತ್ತೆ ಮುಂದುವರಿಸೋದಿದ್ರೆ ಹಿಂದಿ ಸರ್. ಸುಲಭವಾಗಿ ಬರೆಯುವಂತಹ 2ನೇ ಪಾಠ ಕಾಶ್ಮೀರ್ ಕ ಸೇಬ್, 5ನೇ ಪಾಠ ಅಬ್ದುಲ್ ಕಲಾಂ ಪಾಠ ಮೇರಾ ಬಚ್ಪನ್, ಆಮೇಲೆ 7ನೇ ಪಾಠ ಅಲ್ಲಿ ಬಸಂತ್ ಕಿ ಸಚ್ಚಾಯಿಂದ ಈ 3 ಗದ್ಯದಿಂದ 2 ಪದ್ಯದಿಂದ ಸೂರ್ ಶ್ಯಾಮ್ ಎಂಬುದು ಸರಳವಾದ ಒಂದು ಪದ್ಯ ಇದೆ. ಓಕೆ, ಇದರಿಂದ ನಮಗೆ ಸರಳವಾಗಿ 2 ಮಾರ್ಕಿನ 6 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಅದೇ ರೀತಿ ಪೂರಕ ವಚನ, ಸಪ್ಲಿಮೆಂಟರಿ ರೀಡಿಂಗ್, ಪೂರಕ ವಚನದಲ್ಲಿ ಅಲ್ಲಿ 2 ಪಾಠಗಳಿರೋದು. ಒಂದೊಂದು ಪಾಠದಿಂದ ಒಂದೊಂದು ಸರಳ ಪ್ರಶ್ನೆಗಳು ಬರುತ್ತವೆ. ಶನಿ ಮತ್ತು ಸತ್ಯಕಿ ಮಹಿಮಾ, ಈ 2 ಪಾಠಗಳಿಗೆ 2 ಅಂಕದ್ದು. ಆಮೇಲೆ 1 ಅಂಕದ್ದು 4 ಪ್ರಶ್ನೆಗಳಿರ್ತವೆ. ಅದು ನೇರವಾಗಿ ಇರುವಂತಹದ್ದು. ಅನುರೂಪತ ಕೂಡ ನೇರವಾಗಿ ಇರುವಂಥದ್ದು. ಅಲ್ಲಿ ಅನುರೂಪತದಲ್ಲಿ ಒಂದು ಪದ್ಯಕ್ಕೆ ಸಂಬಂಧಪಟ್ಟದ್ದು ತುಳಸಿಕೆ ದೋಹೆ, ಅದು ಬರೆದವರು ಯಾರು ಎಂಬುದು ಕೇಳಬಹುದು. ತುಳಸಿಕೆ ದೋಹೆ ರಾಮ್, ಅದೇ ಪ್ರಕಾರ ಸೂರ್ಯಶ್ಯಾಮಲ್ಲಿ ಕೇಳಬಹುದು. ಅದರ ವಿಶೇಷತೆ ಯಾವುದಂತ ಹೇಳಿ ಸೂರ್ಯಶ್ಯಾಮ್, ಇದು ಆ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನಾವಳಿಗಳು. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ, ಮೊಹಮ್ಮದ್ ಸಮೀನ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಯಾರಿಗ್ಯಾರ? ಹಲೋ, ಅಲ್ಲ ಸರ್, ಕೊಪ್ಪಳ ಡಿಸ್ಟಿಕ್ ಸರ್. ಓಕೆ, ಕೇಳಿ, ತಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ಸಂದರ್ಭ ಸರ್ ಹೇಗೆ ವಿವರಿಸ್ತಾರೆ? ಯಾವುದು ಸಂದರ್ಭ ಸರ್ ಹೇಗೆ ವಿವರಿಸ್ಬೇಕು ಸರ್? ಸಂದರ್ಭಾನುಸಾರ ವಿವರಿಸುವಂತದ್ದು. ಯಾವ ಸಬ್ಜೆಕ್ಟ್? ಕನ್ನಡವಾ? ಕನ್ನಡಕ್ಕೆ ಸಂಬಂಧಪಟ್ಟ. ಕನ್ನಡ? ಹೌದು, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಸಂದರ್ಭ ಸಹಿತ ವಿವರಿಸಿ ಅನ್ನುವಂಥ ಪ್ರಶ್ನೆಗಳು 6 ಇರ್ತವೆ. ಒಟ್ಟು 3 × 6 18 ಮಾರ್ಕಿನ ಪ್ರಶ್ನೆಗಳು. ಅದರಲ್ಲಿ ನೀವು 3 ಭಾಗ ಮಾಡ್ಕೊಂಡ್ರೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಪ್ರಶ್ನೆ ಬರ್ತಾ ಇರೋದು. ಅಂದ್ರೆ ಅದರಲ್ಲಿ ಮೊದಲ ಪ್ಯಾರಾದಲ್ಲಿ ನೀವು ಬರೆಯುವಂಥದ್ದು ಇದು ಯಾವ ಪಾಠದಿಂದ ಆಯ್ಕೆ ಮಾಡಿದ್ದು, ಮತ್ತೆ ಯಾರು ಆ ಪಾಠವನ್ನು ಬರೆದಿದ್ದು ಅಂತ 1ನೇ ಪ್ಯಾರಕ್ಕೆ. ಆಮೇಲೆ ಸಂದರ್ಭ ಸಹಿತ ಅಂತ ಹೇಳುವಾಗ ಅದು ಯಾವ ಸಂದರ್ಭದಲ್ಲಿ ಇದು ಬಂದಿದೆ, ವಿಚಾರ ಪ್ರಶ್ನೆ ಬಂದಿದೆ ಅದು ಅನ್ನುವಂಥದ್ದು. ಆಮೇಲೆ ಸ್ವಾರಸ್ಯ ಅಂತ ಹೇಳಿದ್ರೆ ಆ ಇದು ಸಂದರ್ಭದ ಔಚಿತ್ಯ ಏನು ಆ ಪಾಠದಲ್ಲಿ ಕೊಟ್ಟಿದ್ದು ಅನ್ನುವಂತಹ ವಿಷಯ. ನೀವು 3 ಸ್ಟೆಪ್ಗಳಾಗಿ ನೀವು ಬರಿಬೇಕು ಅದನ್ನು. ಅಂದರೆ 3 ಮಾರ್ಕಿನ ಪ್ರಶ್ನೆ ಅಂತ ಆಗುವಾಗ 1 ಮಾರ್ಕಿನ ಹಾಗೆ 3 ಪ್ಯಾರಾಗಳಲ್ಲಿ ನೀವು ಉತ್ತರಿಸುವುದು ಅಲ್ಲಿ ತೀರಾ ಅಗತ್ಯವಾದದ್ದು ಅಂತ ನನ್ನ ಅನಿಸಿಕೆ. ಆಯ್ಕೆ ಬರೋದು 1 ಮಾರ್ಕ್ ಕೊಡ್ತೀನಿ ಸರ್. ಹೇಳಿ. ಆಯ್ಕೆ ಬರೋದು 1 ಮಾರ್ಕ್ ಕೊಡ್ಬೋದು ಸರ್. ತಮ್ಮ ಪ್ರಶ್ನೆ ನಮಗೆ ಅರ್ಥ ಆಗ್ತಾ ಇಲ್ಲ ಸಮೀನ್ ಅವರೇ. ಸರ್ ಆಯ್ಕೆ ಬರೋದು 1 ಮಾರ್ಕ್ ಕೊಡ್ತಾರೆ ಸರ್. ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಪಾಠದಿಂದ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ 1 ಮಾರ್ಕ್ 1 ಮಾರ್ಕ್ ಯಾವ ಪಾಠದಿಂದ ಬಂದಿದೆ. ಆಮೇಲೆ ಅದನ್ನು ಬರೆದವರು ಯಾರು ಅಂತ ಲೇಖಕರು ಅಂತಿದ್ದಾರಲ್ಲ, ಲೇಖಕರು ಮತ್ತು ಆ ಪಾಠದ ಹೆಸರು ಬರೆದ್ರೆ ಅದಕ್ಕೆ 1 ಮಾರ್ಕು. ಆಮೇಲೆ ಅದರ ಸಂದರ್ಭ ಬರೀತೀರಿ 2 ಮಾರ್ಕು, ಸ್ವಾರಸ್ಯ ಬರೀತೀರಿ 3 ಮಾರ್ಕ್. ಹಾಗೆ 3 ಸ್ಟೆಪ್ಗಳಾಗಿ ನೀವು ಬರಿಬೇಕು ಅಂತ ಹೇಳಿದ್ ನಾನು. ಪ್ರಬಂಧ ಯಾವ್ದು ಬರ್ಬೋದು ಸರ್? ಹೇಳಿ. ಪ್ರಬಂಧ ಯಾವ್ದು ಬರ್ಬೋದು ಸರ್? ಇದು ಪ್ರಬಂಧ ಯಾವ್ದು ಬರ್ಬೋದು ಅನ್ನುವಂತ ಪ್ರಶ್ನೆ. ಇಲ್ಲಿ ನಾವು ಯಾವ್ದು ಬರ್ತದೆ ಯಾವ್ದು ಬರೋದಿಲ್ಲ, ಯಾವ್ದು ಕಷ್ಟ ಯಾವ್ದು ಅಂತ ಹೇಳಲಿಕ್ಕೆ ಇಲ್ಲ. ನಾವಿಲ್ಲಿ ಪ್ರಬಂಧ ನಿಮ್ಮ ಶಿಕ್ಷಕರು ಎಷ್ಟು ಕಲಿಸಿದ್ದಾರೆ ಅಷ್ಟನ್ನು ಕಲ್ತ್ಕೊಂಡು ಹೋದ್ರೆ ಒಳ್ಳೇದು. ಅದ್ರಲ್ಲಿ ಯಾವುದಾದ್ರೂ 1 ಬರ್ತದೆ, ಇಂಥದ್ದೇ ಬರ್ತದೆ ಅಂತ ಹೇಳಲಿಕ್ಕೆ ಇಲ್ಲ. ನಾವು ಕ್ವಶನ್ ಪೇಪರ್ ನಾವು ಫ್ರೇಮ್ ಮಾಡೋದಿಲ್ಲ, ಸೆಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ನಿಮ್ಮ ಸಮಸ್ಯೆಗಳು ಬೇರೆ ಶೈಕ್ಷಣಿಕವಾಗಿ ಬಗೆಹರಿಸ್ತೇವೆ. ಮತ್ತು ಪ್ರಶ್ನೆ ಯಾವುದು, ಎಲ್ಲಿ ಬರ್ತದೆ, ಹೇಗೆ ಬರ್ತದೆ ಅದನ್ನೆಲ್ಲ ಹೇಳಲಿಕ್ಕೆ ನಾವಿಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು.
ಎಸ್, ಕರೆ ಮಾಡುವಂತ ವಿದ್ಯಾರ್ಥಿಗಳು ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಕರೆಯನ್ನ ಮಾಡಿ ಅನ್ನುವಂಥದ್ದು ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಸಮಯಾವಕಾಶಗಳು ಕಡಿಮೆ ಇರುತ್ತೆ. ಹೆಚ್ಚಿನ ವಿದ್ಯಾರ್ಥಿಗಳು ಕರೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನಿಜವಾದ ಸಂಶಯಗಳು ಗೊಂದಲಗಳಿರುತ್ತೆ. ಸೊ ಅವರಿಗೆ ತಾವು ಈ ರೀತಿ ಅವಕಾಶವನ್ನ ವಂಚಿತರನ್ನಾಗಿ ಮಾಡಬಾರದು ಅನ್ನುವಂಥದ್ದು ನಮ್ಮ ಒಂದು ವಿನಂತಿ ಕೂಡ ಹೌದು ಈ ಸಂದರ್ಭದಲ್ಲಿ. ಎಸ್, ಹಿಂದಿಗೆ ಸಂಬಂಧಪಟ್ಟ ಹಾಗೆ ಹೇಳುವಂತ ವಿಚಾರಗಳನ್ನ ಸರ್ ಈಗಾಗಲೇ ಹೇಳಿದ್ರು ನಮ್ಮ ಜೊತೆಗೆ. ಕೊನೆಯ ಹಂತದಲ್ಲಿ ಈಗ ಸಿದ್ಧತೆಗಳ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ. ಸೊ ಇಲಾಖೆಯ ಮಟ್ಟದಿಂದ ಈಗ ಪರೀಕ್ಷೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಗಳು ಹೇಗಿದೆ ಅಂದ್ರೆ, ಕಳೆದ ಬಾರಿ ಕೋವಿಡ್ನ ಸನ್ನಿವೇಶಗಳಿತ್ತು, ಅವರ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಸವಾಲುಗಳಿತ್ತು, ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಲಾಗಿದೆ. ಆದ್ರೆ ಈ ಬಾರಿಯ ವ್ಯವಸ್ಥೆಗಳು ಹೇಗಿರುತ್ತೆ, ಏನೆಲ್ಲ ಮಾರ್ಗಸೂಚಿಗಳಿದೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ? ಉತ್ತಮವಾದ ಪ್ರಶ್ನೆ. ಮತ್ತೆ ನಾವು ಸಾರ್ವಜನಿಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನಾವು ತಿಳಿಸಲೇಬೇಕಾದಂತ ಕೆಲವು ವಿಷಯಗಳಿದೆ. ಎಲ್ಲ ಪೋಷಕ ಬಂಧುಗಳೇ ಹಾಗೆ ಎಲ್ಲ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಸುಸಜ್ಜಿತವಾಗಿ ಇದ್ದೇವೆ, ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ತರಗತಿ ಕೋಣೆ ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರ, ಮಗುವಿಗೆ ಪರೀಕ್ಷೆ ಬರೀಲಿಕ್ಕೆ ಪೂರಕವಾದ ಎಲ್ಲ ವಾತಾವರಣವು ಚೆನ್ನಾಗಿರುವಾಗೆ ನಾವು ನೋಡ್ಕೊಂಡಿದ್ದೇವೆ. ಎಂದಿನಂತೆ ಆರೋಗ್ಯ ಇಲಾಖೆ, ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ, ನಮ್ಮ ಮೇಲಿನ ಅಧಿಕಾರಿಗಳು, ನಮ್ಮ ಶಿಕ್ಷಣ ಇಲಾಖೆಯ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಸೂಚನೆಗಳಂತೆ, ಸರ್ಕಾರದ ನಿಯಮಗಳಂತೆ ಎಲ್ಲವನ್ನು ನಾವು ಪಾಲಿಸಿದ್ದೇವೆ. ಕಳೆದ ವರ್ಷದಂತೆ ಈ ವರ್ಷವೂ ಸಹ ಕೋವಿಡ್ ನಿಯಮಾವಳಿಗೆ ಅನುಗುಣವಾಗಿಯೇ ಎಲ್ಲ ವ್ಯವಸ್ಥೆನ ಮಾಡಿದ್ದೇವೆ. ಏನು SOP ಅಂತೇಳಿ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅಂತ ಇತ್ತು. ಸೊ ಅದೇ ಪ್ರಕಾರ ನಾವು ಈ ವರ್ಷನೂ ಕೂಡ ಮಾಸ್ಕ್, ಸ್ಯಾನಿಟೈಸರ್ ಮಾಡುವಂಥದ್ದು ಎಲ್ಲ ವ್ಯವಸ್ಥೆ ಇದೆ. ಶಾಲೆಗಳಲ್ಲಿ ಕುಡಿಯೋ ನೀರಿನದು ಬಿಸಿ ನೀರು ಕುಡಿಯುವಂಥ ವ್ಯವಸ್ಥೆ ಇದೆ. ಪೊಲೀಸ್ ವ್ಯವಸ್ಥೆ ಇದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿದ್ದಾರೆ ಮಗುವಿನ ಸುರಕ್ಷತೆಗೋಸ್ಕರ. ಮತ್ತೆ ಜೊತೆಗೆ ಈ ವರ್ಷ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಸಾಮಾಜಿಕ ಅಂತರ. ಕಳೆದ 2 ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ನಮ್ಮ ಎಲ್ಲ ಹಿರಿಯರಿಗೂ ಕೂಡ ನಮಗೆಲ್ಲ ಮಾದರಿಯಾಗುವಾಗೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅವರು ನಮ್ಮೆಲ್ಲ ಇಲಾಖಾ ನಿಯಮಗಳನ್ನ, ಸರ್ಕಾರದ ನಿಯಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಪಾಲಿಸುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಪರೀಕ್ಷೆಗಳನ್ನ ಮಾಡುವುದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಪರೀಕ್ಷೆನ ಬರೀಲಿಕ್ಕೂ ಕೂಡ ಸಹಾಯ ಆಗಿದೆ. ಸೊ ಆ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆ. ವಿಶೇಷವಾಗಿ ನಾವು ಕೋವಿಡ್ ಕೇರ್ ಸೆಂಟರ್ ಕೂಡ ನಾವು ತೆರೆದಿದ್ದೇವೆ. ಏನಾದ್ರೂ ಮಕ್ಕಳಿಗೆ ಅಫೆಕ್ಟೆಡ್ ಆದ್ರೆ ಆ ಮಗುವನ್ನ ವಿಶೇಷವಾಗಿ ಕಳೆದ ವರ್ಷ 2 ವಿದ್ಯಾರ್ಥಿಗಳನ್ನ ನಾವು ಕಡಬ ಮತ್ತು ಪುತ್ತೂರು ವಿಭಾಗದಲ್ಲಿ 2 ಕೇಂದ್ರಗಳನ್ನು ಮಾಡಿದ್ವಿ. ಅದರಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಂತಲೇ ಆ ಮಗುವಿಗೆ ವಿಶೇಷವಾದ ಪರೀಕ್ಷಾ ಕೇಂದ್ರವನ್ನು ಮಾಡಿದ್ವಿ. ಈ ಸಲ ಎಂಡೋಸಲ್ಫಾನ್ ವಿದ್ಯಾರ್ಥಿಗಳಿಗೆ ಕೂಡ ಒಂದು ವಿಶೇಷ ಕೇಂದ್ರವನ್ನು ಕೂಡ ನಾವು ರಾಮಕುಂಜ ಪ್ರೌಢಶಾಲೆಯಲ್ಲಿ ಸಪರೇಟ್ ಆಗಿ ಒಂದು ಅಡಿಷನಲ್ ಬ್ಲಾಕ್ ಅಂತೇಳಿ ಅಲ್ಲಿ ತೆರೆದಿದ್ದೇವೆ. ಅದಕ್ಕೆ ಬೇಕಾದಂತೆಲ್ಲ ಸೌಲಭ್ಯ ಮಾಡ್ಕೊಂಡಿದ್ದೇವೆ. ಸೊ ಎಂದಿನಂತೆ ಕೋವಿಡ್ ನಿಯಮಾವಳಿಗೆ ಯಾರು ಆತಂಕ ಪಡೋದು ಬೇಡ, ಭಯ ಪಡುವಂಥದ್ದು ಬೇಡ. ನಮ್ಮೆಲ್ಲ ಶಿಕ್ಷಕರು ಈ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯುತ ಕೆಲಸ ಮಾಡಲಿಕ್ಕೆ ಇದ್ದಾರೆ. ಈಗಾಗಲೇ ತರಬೇತಿ ಕೊಟ್ಟಿದ್ದೇವೆ. ಮತ್ತೆ ನಾಳೆ ಮತ್ತು ನಾಡಿದ್ದು 2 ದಿನಗಳಲ್ಲಿ ಸಹ ಅವ್ರಿಗೆ ಆನ್ಲೈನ್ ಮೀಟಿಂಗ್ ಕೂಡ ಆಗಿದೆ. ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕೂಡ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಪ್ರತಿ ಮಗುವಿನ ಬಗ್ಗೆ ನಾವು ಜವಾಬ್ದಾರಿ ತಗೋತೇವೆ. ಪರೀಕ್ಷಾ ಕೇಂದ್ರಕ್ಕೆ ಮಗು ಸುರಕ್ಷಿತವಾಗಿ ಬಂದು ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಸಂತಸದಾಯಕವಾದ ಒಂದು ಬರವಣಿಗೆಯನ್ನು ಪರೀಕ್ಷೆಯಲ್ಲಿ ಮಾಡಲಿ, ಯಾವುದೇ ಆತಂಕ ಬೇಡ. ನಿಮಗೆಲ್ಲ ವ್ಯವಸ್ಥೆ ಇದೆ. ಉದಾಹರಣೆ ಹೇಳೋದಾದ್ರೆ, ನಮ್ಮ ಇಲಾಖೆಯಲ್ಲಿ ಈ ವರ್ಷ ನಾವು ಮಾಡಿದಂಥ ಕೆಲವು ಯೋಜನೆಗಳಲ್ಲಿ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಬ್ಬರ ವತಿಯಿಂದ ನಮ್ಮ ಮಕ್ಕಳಿಗೆ, ಇಡೀ ಜಿಲ್ಲೆಯ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಪ್ರೇರಣಾ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಅದು ಮುದ್ರಣ ಮಾಡಿ ಕೊಟ್ಟಿದ್ದಾರೆ. ಅದು ಅಂತ ಹೇಳಿದ್ರೆ ರಫ್ ವರ್ಕ್ ಮಾಡಲಿಕ್ಕೆ ಮಕ್ಕಳಿಗೆ ಬಫ್ ಶೀಟ್ ಸಮೇತ. ಸೊ ಇದೊಂದು ಉತ್ತಮವಾದ ಒಂದು ಉತ್ತೇಜನ ಕಾರ್ಯಕ್ರಮ. ಇಷ್ಟೆಲ್ಲ ನಾವು ಸಪೋರ್ಟ್ ಬೆಂಬಲವನ್ನು ಮಾಡೋದ್ರ ಮೂಲಕ ನಮ್ಮ ಭಾರತ ಸೇವಾ ದಳದವರು ಸಹ ಈ ಸಲ ನಮಗೆ ಮಾಸ್ಕ್ ಅನ್ನು ಕೊಟ್ಟಿದ್ದಾರೆ, ಸ್ಯಾನಿಟೈಸರ್ ಅನ್ನು ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ, ತಾಲೂಕು ಪಂಚಾಯತ್ ವತಿಯಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು PDOs ಇದ್ದಾರೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಪರೀಕ್ಷೆ ಹಿಂದಿನ ದಿನವೇ ಸ್ಯಾನಿಟೈಸೇಷನ್ ಮಾಡೋ ಮೂಲಕ ಎಲ್ಲ ಪರೀಕ್ಷೆ ದಿನಗಳಿಗೂ ಕೂಡ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. KSRTC ಇಂದ ಬಸ್ ವ್ಯವಸ್ಥೆ ಕೂಡ, ಬಸ್ ಪಾಸ್ ಉಚಿತವಾಗಿದೆ. ಹಾಲ್ ಟಿಕೆಟ್ ಅನ್ನು ತೋರಿಸ್ಕೊಂಡು ಬಂದ್ರೆ ಅದೇ ಬಸ್ ಪಾಸ್ ಆಗಿರ್ತದೆ. ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ಎಲ್ಲ ಇಲಾಖೆಗಳೇನಿದೆ, ಎಲ್ಲ ಇಲಾಖೆಯವರಿಂದ ಸಹ ನಮಗೆ ಸಹಕಾರ ಇದೆ. ಸರ್ಕಾರದ ಆದೇಶವನ್ನು, ಇಲಾಖೆ ಆದೇಶವನ್ನು ಎಲ್ಲರೂ ಕೂಡ ಪಾಲಿಸುವ ಮೂಲಕ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಬೆಂಬಲವನ್ನು ಕೊಡೋ ಮೂಲಕ ಪರೀಕ್ಷೆನೇ ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿಗೆ ಪೂರಕವಾಗಿ ನಾವೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೇವೆ. ಯಾವುದೇ ಇದರಲ್ಲಿ ಗೊಂದಲಗಳಿಲ್ಲ. ಇದ್ರೆ ಏನಾದರೂ ಸಲಹೆಗಳಿದ್ರೆ ಕೊಡ್ಬೋದು ನೀವು, ಮತ್ತು ಹೆಚ್ಚಿನ ಸಲಹೆಗಳನ್ನ ನಾವು ಸ್ವೀಕರಿಸ್ತೇವೆ. ಮತ್ತೆ ಸೂಚನೆಗಳಿದ್ರು ನಮಗೆ ಕೊಡ್ಬೋದು. ಏನೇ ಸಮಸ್ಯೆಗಳಿದ್ರು ಕೂಡ ನಾಳೆ ಮತ್ತು ನಾಳೆ 2 ದಿನ ಇದೇ ರೀತಿಯಲ್ಲಿ ಸುದ್ದಿವಾಹಿನಿಯಲ್ಲಿ ಕಾರ್ಯಕ್ರಮ ಇದೆ, ನೀವು ಕೇಳ್ಬೋದು. ಫೋನ್ ನಂಬರ್ ಕೂಡ ಇದೆ, BO ನಂಬರ್ಗೆ ನೀವು ಕಾಲ್ ಮಾಡ್ಬೋದು.
ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಸ್, ಅಂದರೆ ಎಲ್ಲ ರೀತಿಯ ಸಿದ್ಧತೆಗಳು ವ್ಯವಸ್ಥೆಗಳಾಗಿದೆ, ವಿದ್ಯಾರ್ಥಿಗಳು ನಿಶ್ಚಿಂತೆಯಿಂದ ಬಂದು ಪರೀಕ್ಷೆ ಬರೆಯೋದು ಅಂತ ಅವರ ಒಂದು ಕೆಲಸ ಅಷ್ಟೇ ಈಗ ಬಾಕಿ ಉಳಿದಿದೆ ಅನ್ನುವಂಥದ್ದು. ಸೊ ನಮಗೆ ಸಮಯ ಕಡಿಮೆ ಇರೋದ್ರಿಂದ ಕೊನೆಯ ಕರೆಯನ್ನ ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಲೋ 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 ನಮಸ್ಕಾರ ಸರ್. ಮಲ್ಲಿಕಾರ್ಜುನ ಶರ್ಮಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿನಿಂದ. ಮಾತನಾಡಿ. ಹೇಳಿ ಮಲ್ಲಿಕಾರ್ಜುನ ಅವರೇ. ಸರ್, ಕನ್ನಡದಲ್ಲಿ ಪದ್ಯಗಳು ಯಾವ ಬರ್ಬೋದು? ಪದ್ಯಗಳು ಯಾವ್ದು ಬರ್ತದೆ ಅಂತನಾ? ಹೌದು ಸರ್. ಇಲ್ಲ, ನಾವಿಲ್ಲಿ ಪದ್ಯಗಳು, ಪಾಠಗಳು, ಪ್ರಶ್ನೆಗಳು ಯಾವ್ದು ಬರ್ತದೆ ಅಂತ ಹೇಳಲಿಕ್ಕೆ ಇಲ್ಲ. ಪರೀಕ್ಷೆನೇ ಹೇಗೆ ಬರಿಬಹುದು, ಪರೀಕ್ಷೆಗೆ ಬರೆಯುವಾಗ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಏನು ವ್ಯವಸ್ಥೆ ಬೇಕು ನಿಮಗೆ, ಅದ್ರ ಬಗ್ಗೆ ನಾವು ಕೇಳಲಿಕ್ಕೆ, ಏನಾದರೂ ಮಗುವಿನ ಪರೀಕ್ಷೆ ಬರೀಲಿಕ್ಕಿರುವಂತ ಗೊಂದಲಗಳನ್ನ ಪರಿಹಾರ ಮಾಡ್ಲಿಕ್ಕಿದ್ದೇವೆ. ಇದು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರಲ್ಲ, ಕಂಠಪಾಠ ಮಾಡಿ ಅದನ್ನೇ ಓದ್ಬೇಕಾ? ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ ಚೆನ್ನಾಗಿ. ಮತ್ತೆ ಮಗು ಈಗಾಗಲೇ ಸ್ಟೂಡೆಂಟ್ ಎಲ್ಲ ಓದಿದ್ದಾನೆ, ಮತ್ತೆ ಟೆಕ್ಸ್ಟ್ ಬುಕ್ ಓದಬೇಕು, ನೋಟ್ಸ್ ಓದಬೇಕು, ಕ್ವಶನ್ ಪೇಪರ್ ಸಾಲ್ವೇಷನ್ ಆಗಿದೆ ಈಗಾಗಲೇ. ತುಂಬ ಕ್ವಶನ್ ಪೇಪರ್ ಕನಿಷ್ಠ ಒಂದು 5 ಆದರೂ ಬರೆದಿದ್ದಾರೆ, ಸಾಲ್ವೇಷನ್ ಮಾಡಿದ್ದಾರೆ. ಮತ್ತೆ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಪರೀಕ್ಷೆಗಳನ್ನು ಅವರು ಪ್ರಿಪರೇಟರಿ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಆ ವಿದ್ಯಾರ್ಥಿ ಬರೆದಿರೋದ್ರಿಂದ ಅಷ್ಟಲ್ಲೇ ಬರ್ತದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದು ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು ಮಲ್ಲಿಕಾರ್ಜುನ ಶರ್ಮಾ ಅವರೇ ತಮ್ಮ ಕರೆಗಾಗಿ. ಎಸ್, ಒಟ್ಟಾರೆಯಾಗಿ ಸಾಕಷ್ಟು ಮಾಹಿತಿಯನ್ನ ಭಾಷಾ ಶಿಕ್ಷಕರು ಕೊಟ್ಟರಿ, ವಿದ್ಯಾರ್ಥಿಗಳು ಅವರ ಒಂದು ಆತ್ಮವಿಶ್ವಾಸವನ್ನ ಕೊನೆಯ ಕ್ಷಣದಲ್ಲಿ ಮತ್ತಷ್ಟು ಹೆಚ್ಚಿಸುವಂತ ಪ್ರಯತ್ನಗಳಾಗಿದೆ. ಈಗ ಕೊನೆಯದಾಗಿ ತಮ್ಮ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಅನ್ನುವಂಥದ್ದನ್ನು ಕೇಳೋದಕ್ಕೆ ಬಯಸುವಂಥದ್ದು. ಮೊದಲನೇದಾಗಿ ಕನ್ನಡ ಶಿಕ್ಷಕರಿಂದಲೇ ಆರಂಭಿಸ್ತೀನಿ ಸರ್. ಕೊನೆಯದಾಗಿ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ತಮ್ಮ ಕಿವಿ ಮಾತು. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಬರಿಬೇಕು. ಒಂದೇನು ಅಂದರೆ ಕನ್ನಡ ಪರೀಕ್ಷೆಗೆ ಉತ್ತರ ಬರೆಯೋದು ಸುಲಭ, ಅದು ನನಗೇನು ಕಷ್ಟ ಇಲ್ಲ ಎನ್ನುವಂಥ ಅತಿಯಾದ ಆತ್ಮವಿಶ್ವಾಸವೂ ಇರಬಾರ್ದು. ಹಾಗೆ ಅಂತ ಆತ್ಮವಿಶ್ವಾಸ ಇಲ್ಲದೆಯೂ ಇರಬಾರ್ದು. ಅತಿಯಾದ ಆತ್ಮವಿಶ್ವಾಸವೂ ಕೆಟ್ಟದ್ದೇ, ಆತ್ಮವಿಶ್ವಾಸ ಇಲ್ಲದೇ ಇರುವುದು ಕೆಟ್ಟದ್ದೇ. ಅದನ್ನು ಸಮತೋಲಿತವಾಗಿ ಮಾಡುವಂಥದ್ದು ಒಬ್ಬ ವಿದ್ಯಾರ್ಥಿಯಾದವ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ನ ಬಗ್ಗೆ ಹೇಳೋದಾದ್ರೆ ಮಕ್ಕಳೇ, ನೀವು ಪ್ರತಿಯೊಂದು ಪ್ರಶ್ನೆ 38ಕ್ಕೆ 38 ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಅದರಲ್ಲಿ ನಿಮಗೆ ಯಾವುದು ತುಂಬಾ ಸುಲಭ ಅಂತ, ಈಗ ಫಸ್ಟಿಗೆ 1/4 ಗಂಟೆ ಓದುವ ಸಮಯ ಇದೆ, ಆವಾಗ ನಿಮಗೆ ನನಗೆ ಚೆನ್ನಾಗಿ ಗೊತ್ತಿರುವ ಪ್ರಶ್ನೆಗಳು ಇವು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಮೊದಲು ಅಟೆಂಪ್ಟ್ ಮಾಡ್ಬೋದು. ಅಂದ್ರೆ ಜಾಣರಾದ ವಿದ್ಯಾರ್ಥಿಗಳು ಎಲ್ಲವನ್ನೂ ಮಾಡ್ತಾರೆ, ಎಲ್ಲವನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಮರೆತು ಹೋಗ್ತದೆ ಅಂತ ಹೇಳುವವರು ನಿಮಗೆ ಅತ್ಯಂತ ಸುಲಭ ಅಂತ ಅನಿಸುವ ಸಮ್ಮರಿ ಇರ್ಬೋದು, ಪದ್ಯ ಬಾಯ್ಪಾಠ ಬರೆಯುವುದಿರ್ಬೋದು, ಅಂಥದನ್ನೆಲ್ಲ ಮೊದಲೇ ಬರೆದುಕೊಂಡು ನಂತರ ಉಳಿದದನ್ನು ಯಾವುದನ್ನೂ ಬಿಡದೆ ಪ್ರತಿಯೊಂದು 38ಕ್ಕೆ 38 ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಅಂಕಗಳು ಹೆಚ್ಚು ಬರುವ, ನಿಮ್ಮ ಸ್ಕೋರ್ ನೀವು ಎನಿಸಿದಕ್ಕಿಂತ ಹೆಚ್ಚಿನ ಸ್ಕೋರ್ ಬರುವ ಸಾಧ್ಯತೆಗಳಿವೆ. ಆದ ಕಾರಣ ಮತ್ತೆ ಯಾವುದೆಲ್ಲ ನಮ್ಮ ಅನಿವಾರ್ಯವಾದಂತಹ ಕೆಲವು ವಿಷಯಗಳಿವೆ ಅದನ್ನೆಲ್ಲ ನೀವು ಕಡ್ಡಾಯವಾಗಿ ಬರೆದುಕೊಂಡು ಪಾಸ್ ಆಗುವಲ್ಲಿಗೆ ಗಮನ ಹರಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಓಕೆ, ಹಿಂದಿ ಟೀಚರ್. ಹಿಂದಿ ಭಾಷೆಯು ಸರಳ ಎಂದು ಭಾವಿಸದೆ ದಿನನಿತ್ಯ 1 ಗಂಟೆಯಾದರೂ ಅದರ ಕಡೆಗೆ ಗಮನವನ್ನು ಕೊಟ್ಟು ಸಂಯಮದಿಂದ ಓದಿ ಮತ್ತು ಕುಶಲತೆಯಿಂದ ಬರೆಯಿರಿ. ಖಂಡಿತವಾಗಿಯೂ ನಿಮಗೆ ಉತ್ತಮ ಅಂಕಗಳು ದೊರೆಯುವುದು. ಓಕೆ, ಆಗ ಆರಂಭದಲ್ಲಿ ನಾನು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು. ಅದು ಒಬ್ಬ ಪೋಷಕರು ಕೂಡ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಬಗ್ಗೆ ಒಂದು ಮೆಚ್ಚುಗೆಯನ್ನ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು. ಆ ವಿಚಾರ ಅಂದ್ರೆ ಪತ್ರವನ್ನ ಬರೆದಿರುವಂತಹ ವಿಚಾರ. ಇನ್ಲ್ಯಾಂಡ್ ಲೆಟರ್ ಅನ್ನ ಅಷ್ಟು ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ SSLC ಪರೀಕ್ಷೆಯನ್ನ ಬರಿತಾ ಇದ್ದಾರೋ ಅಷ್ಟು ವಿದ್ಯಾರ್ಥಿಗಳ ಮನೆಗೆ ಪೋಸ್ಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಅದರ ಖರ್ಚು ವೆಚ್ಚವನ್ನ ಸ್ವಂತವಾಗಿ ಭರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಆ ಬಗ್ಗೆ ಒಂದು ವಿಶೇಷವಾಗಿ ಇಲ್ಲಿ ಮಾತನಾಡಲೇಬೇಕಾಗುತ್ತೆ ಸರ್. ಇದಕ್ಕೆ ವಿದ್ಯಾರ್ಥಿಗಳಿಂದ ಸಿಕ್ಕಿರುವಂತಹ ಒಂದು ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು? ಈಗಾಗಲೇ ವಿದ್ಯಾರ್ಥಿಗಳಿಗೆ ಉತ್ತುಂಗ 2022 ಅಂತೇಳಿ ಒಂದು ಇನ್ಲೈನ್ ಲೆಟರ್ನ ಬರ್ತಿದೆ. ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಪದ್ಧತಿಯಲ್ಲಿ ನಮಗೆಲ್ಲ ಇದು ಗೊತ್ತಿದೆ. ಸುಮಾರು 10 ವರ್ಷಗಳ ಹಿಂದಿನ ಮಾತಿದು. ಸಾಮಾನ್ಯವಾಗಿ ಮನೆಗಳಿಗೆ ಕಾಗದ ಅಂತ ಹೇಳ್ತಿದ್ರು, ಪತ್ರ ಬರೆಯುವಂಥದ್ದು, ಪತ್ರ ಬರುವಂಥದ್ದನ್ನ ನಿರೀಕ್ಷೆಯಲ್ಲಿ ಇರ್ತಿದ್ದಂಥ ಒಂದು ಕಾಲ ಇತ್ತು. ಸೊ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇತ್ತು, ತುಂಬ ಪ್ರಾಮುಖ್ಯತೆ ಇತ್ತು. ಈಗಲೂ ಸಹ ಅದು ತುಂಬ ಪ್ರಾಮುಖ್ಯತೆನ ಕಡಿಮೆ ಆಗಿದ್ರೂ ಸಹ ಏನು ನಮ್ಮ ಪೋಸ್ಟ್ ಆಫೀಸ್ ಅಥವಾ ಅಂಚೆ
ಅಥವಾ ಪೋಸ್ಟ್ ಮ್ಯಾನ್ಗಳು ಅಥವಾ ಏನು ಅಂಚೆಹಣ್ಣು ಅಂತ ಕರಿತೇವೆ, ಅವ್ರು ಇವತ್ತಿಗೂ ಕೂಡ ಅವರು ಅವತ್ತಿನಂತಾನೆ ಉತ್ತಮವಾದ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡು ಪತ್ರದ ಮೂಲಕ ನಾವು ವಿದ್ಯಾರ್ಥಿಗಳನ್ನ ಉತ್ತೇಜಿಸಬೇಕು ಅನ್ನುವಂಥ ಒಂದು ಆಲೋಚನೆ ಬಂತು. ಅದರಲ್ಲಿ ವಿಶೇಷವಾಗಿ ನಾವು ಹೇಗೆ ಮಾಡ್ಬೋದು, ಈಗಾಗಲೇ ನೀವು ಹೇಳಿದಾಗಲೇ ಕಳೆದ ವರ್ಷ ಸಹ ಸುಮಾರು 5,000 ವಿದ್ಯಾರ್ಥಿಗಳಿಗೆ ನಾವು ಪತ್ರವನ್ನ ಕರಪತ್ರದ ಮೂಲಕ ರೂಪದಲ್ಲಿ ಮಾಡಿದ್ವಿ. ಈ ವರ್ಷ ನಿಜವಾಗಿ ಪತ್ರವನ್ನೇ ಬರೀಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಅದನ್ನ ಬರೆದಿದ್ದೇವೆ. ಅದನ್ನ ನಿಮ್ಮ ಸುದ್ದಿ ಮಾಧ್ಯಮದಲ್ಲೂ ಸಹ ಅತ್ಯಂತ ಯಶಸ್ವಿಯಾಗಿ ತುಂಬಾ ಪ್ರಚಾರವನ್ನು ಕೂಡ ಮಾಡಿದ್ದೀರಾ. ಈ ವಿದ್ಯಾರ್ಥಿಗಳಿಗೆ ಇದು ಒಂದು ರೀತಿ ವಿಭಿನ್ನವಾಗಿದೆ, ವಿಶೇಷವಾಗಿದೆ, ಆಕರ್ಷಣೀಯವಾಗಿದೆ. ತುಂಬಾ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಅವ್ರಿಗೆ ಎಷ್ಟೋ ಮಕ್ಕಳಿಗೆ ಇದು ಇನ್ಸ್ಪಿರೇಷನ್ ಆಗಿದೆ. ಅಲ್ಲಿರುವಂತ ಮಾಹಿತಿಯನ್ನು ಕೂಡ ನಮ್ಗೆ ಹೇಳಿದ್ದಾರೆ. ಪತ್ರದ ಸಾರಾಂಶದ ಬಗ್ಗೆ ವಿದ್ಯಾರ್ಥಿಗಳಿಂದ ನನಗೆ ನೇರವಾಗಿ ಬಂದಿದೆ, ಮಾಹಿತಿ ಬಂದಿದೆ. ಹಾಗೆ ಪೋಷಕರಿಗೂ ಸಹ ಇದರಿಂದ ನಮ್ಮ ಮಕ್ಕಳು ಕನಿಷ್ಠ ಒಂದು ಸ್ವಲ್ಪ 4-5 ಅಂಕನಾದ್ರೂ ಹೆಚ್ಚು ತಗೋಬೋದೇನೋ, ಮತ್ತೆ ಓದುವಲ್ಲಿ ಹೆಚ್ಚು ಆಸಕ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯನ ಕೇಳಿ ನನಗೆ ಖುಷಿಯಾಗಿದೆ. ಸೊ ಇದೊಂದು ನಮ್ಮ ಉದ್ದೇಶ ಆಗಿತ್ತು, ವಿಭಿನ್ನವಾಗಿ ಮಾಡಲಿಕ್ಕೆ. ಎಸ್, ಖಂಡಿತವಾಗ್ಲೂ ಇದು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿದೆ. ಅಂದ್ರೆ ಬಹುಶಃ ಪೋಷಕರ ಕರೆಯ ಒಂದು ಸಾಕ್ಷಿಯಾಗಿದೆ. ಮುಂದಕ್ಕೆ ಇದೇ ರೀತಿಯ ವಿಭಿನ್ನ ಪ್ರಯತ್ನಗಳು ತಮ್ಮ ಮೂಲಕ ಮೂಡಿ ಬರ್ತಾ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಈಗ ಶಿಕ್ಷಕರು ಕೂಡ ತಮ್ಮ ಒಂದು ಕಾರ್ಯವೈಖರಿಯನ್ನ ಗಮನಿಸ್ತಾ ಬರ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಮೊದಲನೇದಾಗಿ ನಾನು ಹಿಂದಿ ಶಿಕ್ಷಕರಿಂದ ಆರಂಭಿಸ್ತೀನಿ. ಸರ್, ತಮ್ಮ ಒಂದು ಅನಿಸಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ. ನನಗೆ ಇದೊಂದು ಹೊಸ ಅನುಭವ. ಸ್ವಲ್ಪ ಹೆದರಿಕೆಯಿಂದ ಇದ್ದೆ, ಆದರೆ ಇಲ್ಲಿ ಎಲ್ಲ ಹೆದರಿಕೆ ಮಾಯವಾಗಿ ನಮ್ಮ BO ಸಾಹೇಬರ ಜೊತೆಯಲ್ಲಿ ಮಾತನಾಡುವ ಒಂದು ಅವಕಾಶವು ನನಗೆ ದೊರಕಿದೆ. ಅದಕ್ಕೋಸ್ಕರ ಸುದ್ದಿ ಚಾನಲ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ನನಗೆ ಕೂಡ ಇದೊಂದು ಅಪೂರ್ವ ಅವಕಾಶ ಅಂತ ಆಯ್ತು. ಆದರೆ ನನಗೆ ನಿಜವಾಗಿ ಇವತ್ತು ಬರಲಿಕ್ಕೆ ನಿಜವಾಗಿ ಅಸಾಧ್ಯ ಆಗಿತ್ತು. ನನ್ನ ಆತ್ಮೀಯರೊಬ್ಬರು ತೀರಿ ಹೋದ ಕಾರಣ 6 ಗಂಟೆ ತನಕ, ಬೆಳಗಿನಿಂದ 6 ಗಂಟೆ ತನಕ ನಾನು ಅಲ್ಲಿದ್ದೆ. ಕೊನೆಗೆ BO ಬನ್ನಿ ಪರವಾಗಿಲ್ಲ ಅಂತ ಹೇಳಿದ ಕಾರಣ, ಧೈರ್ಯ ತುಂಬಿದ ಕಾರಣ ಬಂದೆ. ಆದ ಕಾರಣ ಸಾಕಷ್ಟು ಪ್ರಿಪರೇಷನ್ ಆಯ್ತಾ ಅಂತ ನನಗೆ ಡೌಟ್ ಇತ್ತು. ಸಾಧ್ಯವಾದಷ್ಟು ನಿರ್ವಹಿಸಿದ್ದೇನೆ ಅಂತ ನನ್ನ ನಂಬಿಕೆ. BO ಅವರಿಗೂ ಸುದ್ದಿ ಚಾನಲ್ಗೂ ನನ್ನ ಧನ್ಯವಾದಗಳು. ಈ ವಿನೂತನ ಪ್ರಯತ್ನಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಮಾಡಿರುವಂತಹ ಪ್ರಯತ್ನ ತುಂಬ ಆಭಾರವನ್ನು ವ್ಯಕ್ತಪಡಿಸ್ತಾ, ಇಂತಹ ಕಾರ್ಯಕ್ರಮ ನಿಮ್ಮಿಂದ ಹೆಚ್ಚಾಗಿ ನಡೀಲಿ, ನಿಮಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ BO ಸರ್, ತಮ್ಮ ಕೊನೆಯ ಮಾತುಗಳು. ಖಂಡಿತವಾಗಿ ಒಂದು ಅತ್ಯುತ್ತಮ ಕಾರ್ಯಕ್ರಮ. ಈಗಾಗಲೇ ನಮಗೆ ಸುದ್ದಿ ಮಾಧ್ಯಮದವರು ನಮ್ಮ ಶಿಕ್ಷಣ ಇಲಾಖೆಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಮ್ಮ ಸಾಕಷ್ಟು ಕಾರ್ಯಕ್ರಮಗಳೇನಾದರೂ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಸುದ್ದಿ ಮಾಧ್ಯಮದ ಆಡಳಿತ ಮಂಡಳಿಯಾಗಿ ನೀವೆಲ್ಲ ನಿರೂಪಕರು, ನೀವೆಲ್ಲ ಏನಿದ್ದೀರಾ, ನಮಗೆ ಯಾವಾಗಲೂ ಸದಾ ಬೆಂಬಲವಾಗಿದ್ದರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ನಿಮ್ಮ ಸಹಕಾರ ನಮಗೆ ಯಾವಾಗಲೂ ಸಿಕ್ಕಿದೆ. ನಾವೇನಾದರೂ ನಮ್ಮ ಇಲಾಖೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ತಾಲೂಕಿನ 40 ಸರ್ಕಾರಿ ಇಲಾಖೆಗಳಲ್ಲಿ ಉತ್ತಮ ಸೇವೆಯನ್ನು ನೀಡುತ್ತಿರುವಂಥ ಒಂದು ಇಲಾಖೆ ಅಂತೇಳಿ ನಮಗೆ ಸಿಕ್ಕಿದೆ. ಒಂದು ಪುರಸ್ಕಾರ ಅಂತ ಹೇಳಿದ್ರೆ ಅದು ನಿಮ್ಮಿಂದ ಸಿಕ್ಕಿದೆ. ನೀವು ನಮ್ಮ ಜನಗಳಿಗೆ ರೀಚ್ ಆಗಿದ್ದೀರಿ, ಮನವನ್ನು ನೀವು ಮುಟ್ಟಿದ್ದೀರಾ. ನಿಮ್ಮ ಮೂಲಕ ನಮ್ಮ ಶಿಕ್ಷಣ ಇಲಾಖೆಯ ಮಹತ್ವವನ್ನು ಹೆಚ್ಚಿಸಿದ್ದೀರಾ, ನಮ್ಮ ಇಲಾಖೆ ಗೌರವವನ್ನು ಹೆಚ್ಚಿಸಿದ್ದೀರಾ. ಸೊ ಅದಕ್ಕಾಗಿ ನಾನು ಕೂಡ ಆಭಾರಿಯಾಗಿದ್ದೇನೆ. ಇಡೀ ನಿಮ್ಮ ಸುದ್ದಿ ಮಾಧ್ಯಮ ತಂಡದವರಿಗೆ ಹಾಗೂ ಆಡಳಿತ ಮಂಡಳಿಗೆ ನಾನು ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ನಾನು ಇಲಾಖೆ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮ್ಮ ಕಡೆಯಿಂದಲೂ ಕೂಡ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಒಂದು ಸಮಯವನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೀಸಲಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಧೈರ್ಯ ತುಂಬುವ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನ ಮಾಡಿದ್ದೀರಿ. ತಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗಲಿ. ಆ ಮೂಲಕ ಪುತ್ತೂರು ತಾಲೂಕು ಜೊತೆಗೆ ನಮ್ಮ ಜಿಲ್ಲೆ, ಇಡೀ ರಾಜ್ಯವೇ ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡುವಂತಾಗಲಿ, ಪುತ್ತೂರಿನ ವಿದ್ಯಾರ್ಥಿಗಳು ವಿಶೇಷವಾಗಿ ಗುರುತಿಸಿಕೊಳ್ಳುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮತ್ತೊಮ್ಮೆ 4 ಜನ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇವತ್ತು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿವೃತ್ತ ಶಿಕ್ಷಕರು ಬಂದು ನಮಗೆ ಮಾಹಿತಿಯನ್ನ ಕೊಟ್ಟರು. ನಾಳೆ ಕೋರ್ ಸಬ್ಜೆಕ್ಟ್ಗಳು ಅಂದರೆ ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ವಿಜ್ಞಾನಗಳಿಗೆ ಸಂಬಂಧಪಟ್ಟ ಹಾಗೆ ನಿವೃತ್ತ ಶಿಕ್ಷಕರು ಬಂದು ತಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ತಾವು ಕರೆಯನ್ನ ಮಾಡಿ ತಮ್ಮಲ್ಲಿರುವಂತಹ ಅನುಮಾನಗಳಿಗೂ ಗೊಂದಲಗಳನ್ನ ಬಗೆಹರಿಸುವಂತಹ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇರ್ವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.